ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಜನಮನ ಸ್ಪಂದನೆಯ ಕಾರ್ಯಕ್ರಮಗಳ ಮೂಲಕ ಸದಾ ನಿಮ್ಮೆಲ್ಲರ ಮನಸ್ಸಿಗೆ ಸ್ಪಂದಿಸುವ ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಸಾಧನೆಯ ಹಾದಿಯಲ್ಲಿ ಸಾಧಿಸುವ ಮೂಲಕ ಬೇರೆಯವರಿಗೆ ಸದಾ ಸ್ಫೂರ್ತಿಯನ್ನು ನೀಡುವ ಸಾಧಕರ ಬದುಕಿನ ಹೆಜ್ಜೆ ಗುರುತುಗಳು ಹೇಗಿತ್ತು ಅನ್ನೋದನ್ನು ತಿಳಿಸುವಂಥ ಕಾರ್ಯಕ್ರಮ ಮೈ ಆಟೋಗ್ರಾಫ್ಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆನಪಿನ ನಾವಿಕ ಪ್ರಸನ್ನ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ತುಂಬ ಅರ್ಥಗರ್ಭಿತವಾದಂಥ ಮಾತುಗಳು, ಜೊತೆಗೆ ಬಹಳ ವಿಶೇಷವಾದಂಥ ಸಾಧಕ, ನಮ್ಮ ಕರಾವಳಿ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದರೆ ಒಬ್ಬ ಪತ್ರಿಕಾ ರಂಗದ ದಿಗ್ಗಜರಲ್ಲಿ ಒಬ್ಬರು. ಭಾರತದ ಈ ಪತ್ರಿಕಾ ರಂಗದ ಇತಿಹಾಸದಲ್ಲೇ 3 ದಶಕಗಳಿಗೂ ಹೆಚ್ಚು ಕಾಲ ಒಂದು ರೀಜನಲ್ ನ್ಯೂಸ್ ಪೇಪರಲ್ಲಿ ಕೆಲಸವನ್ನ ಮಾಡಿದಂಥ ದಾಖಲೆಯನ್ನು ಮಾಡಿದವರು. ಒಬ್ಬ ಪತ್ರಕರ್ತನಾಗಿ ಮಾತ್ರ ಅಲ್ಲ, ಕಾರ್ಯಕ್ರಮ ನಿರೂಪಕನಾಗಿ, TV ಆ್ಯಂಕರ್ ಆಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಇಷ್ಟ. ಯಾಕೆ ಅಂತ ಹೇಳಿದರೆ ಒಂದು ಅರ್ಥದಲ್ಲಿ ಅವರು ನಡೆದಾಡುವ ವಿಕಿಪೀಡಿಯಾ ಅಂತ ಹೇಳ್ಬೋದು. ನೀವು ಯಾವುದೇ ವಿಷಯದ ಬಗ್ಗೆ ಕೇಳಿ, ಆ ವಿಷಯದ ಬಗ್ಗೆ ಅಪಾರವಾದಂಥ ಆಳವಾದಂಥ ಜ್ಞಾನ ಇರುತ್ತೆ. ಈ ಪೆನ್ನು ಮತ್ತು ಮೈಕ್ ಎರಡಕ್ಕೂ ನ್ಯಾಯ ಕೊಡುವಂಥ ಒಬ್ಬ ವ್ಯಕ್ತಿ. ಪೆನ್ ಕೊಟ್ಟರೆ ಬಹಳ ಸುಂದರವಾದಂಥ ಅರ್ಥಪೂರ್ಣವಾದಂಥ ಸಾಹಿತ್ಯ ಹೊರಹೊಮ್ಮುತ್ತೆ. ಮೈಕ್ ಕೊಟ್ಟರೆ ನಮ್ಮ ಕಿವಿಗಳಿಗೆ ಮನೋಹರವಾದಂಥ, ಈ ಕರ್ಣ ಮನೋಹರ ಅಂತ ಹೇಳ್ತಾರಲ್ಲ, ಸೊ ಆ ಥರದ ಮಾತುಗಳು ಕೂಡ ಅವರ ಬಾಯಿಂದ ಬರುತ್ತೆ. ಅಂತಹ ವ್ಯಕ್ತಿ ನಮ್ಮೆಲ್ಲರ ನೆಚ್ಚಿನ ನಮ್ಮ ಕರ್ನಾಟಕದ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರಾಗಿರುವಂಥ ಮನೋಹರ್ ಪ್ರಸಾದ್ ಅವರು. ಸರ್ ನಮಸ್ಕಾರ, ಪ್ರೀತಿಯ ಸ್ವಾಗತ. ಬಹುಶಃ ನಿಮ್ಮ ಬಗ್ಗೆ ಹೇಳೋಕೆ ಹೊರಟಾಗ ಅದು ಪದಗಳನ್ನು ನಾವು ಹುಡುಕ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೀವು ವೇದಿಕೆಯಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡೋದನ್ನು ಕಂಡಾಗ, ಅಥವಾ ಸಮಯೋಚಿತವಾಗಿ ಹೇಗೆ ಮಾತಾಡಬೇಕು, ಬಂದಿರುವಂಥ ಅತಿಥಿಗಳು, ಅವರ ಪೂರ್ವಾಪರ, ಅವರ ಹಿನ್ನೆಲೆ, ಅದೆಲ್ಲವನ್ನ ಹೇಗೆ ನೆನಪಿಟ್ಕೊಂಡು ಹೇಳ್ತೀರಿ, ಬಹಳ ನಮಗೆ ವಿಶೇಷ ಅಂತ ಅನಿಸುತ್ತೆ. ಸೊ ನಿಮ್ಮ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು ನಿಮ್ಮ ಮೂಲಕನೇ. ಮನೋಹರ್ ಪ್ರಸಾದ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಮ್ಗೆ ಉದಯವಾಣಿ ನೆನಪಾಗುತ್ತೆ. ಉದಯವಾಣಿ ಅಂತ ಹೇಳಿದಾಗ ಮನೋಹರ್ ಪ್ರಸಾದ್ ನೆನಪಾಗ್ತಾರೆ. ಸೊ ಈ 40 ವರ್ಷ ಹೆಚ್ಚು ಕಮ್ಮಿ ಪತ್ರಿಕೋದ್ಯಮದಲ್ಲಿ, ಪತ್ರಿಕಾ ರಂಗದಲ್ಲಿ ನೀವಿದ್ದೀರಾ. ಸೊ ನಿಮ್ಮ ಈ ಜರ್ನಿ ಎಲ್ಲಿಂದ ಶುರುವಾಯಿತು, ಅಲ್ಲಿಂದನೇ ನಾವು ಶುರು ಮಾಡುವ. ಬಾಲ್ಯ ಹೇಗಿತ್ತು, ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ? ಆ್ಯಂಡ್ ನಿಮ್ಮ ತಂದೆ ಬಗ್ಗೆ ನಾನು ಕೇಳಿದ್ದೆ. 1951ನೇ ಇಸ್ವಿನಲ್ಲೇ ರಾಷ್ಟ್ರಪತಿಗಳಿಂದ ಚಿನ್ನದ ಪದಕವನ್ನು ಪಡೆದಂಥ ಅಂಥ ಒಬ್ಬ ಹೆಮ್ಮೆಯ ವ್ಯಕ್ತಿಯ ಮಗನಾಗಿ ನೀವು ಹುಡ್ತೀರಿ. ಸೊ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು ನಿಮ್ಮ ಜರ್ನಿ? ಮೊದಲಾಗಿ ಸ್ಪಂದನ ಬಳಗಕ್ಕೆ ಮತ್ತು ವೀಕ್ಷಕರ ಬಳಗಕ್ಕೆ ನನ್ನ ಧನ್ಯವಾದಗಳು. ಮತ್ತು ವಿಶೇಷವಾಗಿ ಸಹೋದರ, ನಾವು ಮೊದಲು RJ ಅಂತ ಹೇಳ್ತಾ ಇದ್ದೇವೆ, ಈಗ ವಿಜಯ ಪ್ರಸನ್ನ, ಅದಕ್ಕೆ ಇನ್ನೊಂದು ಒಳ್ಳೆಯ ಹೆಸರಿದೆ, ನೆನಪಿನ ನಾವಿಕ. ಬಹಳ ಚೆನ್ನಾಗಿದೆ ಆ ಪ್ರಯೋಗ. ತಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೊಟ್ಟು ತಮ್ಮ ಒಳ್ಳೆಯ ಮಾತುಗಳಿಗಾಗಿ ಕೃತಜ್ಞ ಆಗಿದ್ದೇನೆ. ಆದಮೇಲೆ ನನ್ನ ಬಾಲ್ಯ ಕಾರ್ಕಳ ತಾಲೂಕಿನ ನೀರೇಬೈಲೂರು ಪಕ್ಕದ ಕರುವಾಲು ಎಂಬ ಒಂದು ಪುಟ್ಟ ಊರು. ಅಲ್ಲಿಯ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಭಾಳ ಪ್ರಸಿದ್ಧವಾದಂಥ ಕ್ಷೇತ್ರ. ಅಲ್ಲೇ ಪಕ್ಕದಲ್ಲಿ ನಾವು ಬೆಳೆದವನು. ನಮ್ಮ ತಂದೆ, ಈಗ ತಾನೇ ಪ್ರಸನ್ನ ಅವರು ಹೇಳಿದಾಗೆ, ಎಲ್ಲೂರು ದೇವರಾವ್ ಅಂತ. ಅವರಿಗೆ ನಮ್ಮ ದೇಶದ ಮೊದಲ ಜನಗಣತಿಯ ಸಂದರ್ಭದ ಅವರ ಸಾಧನೆಗಾಗಿ ಆಗಿನ ರಾಷ್ಟ್ರಪತಿಗಳ ಪದಕ ಅವರಿಗೆ ಬಂದಿದ್ದು, ನಮ್ಮ ಈ ಕರಾವಳಿ ಭಾಗದ ಮೊದಲ ಶಿಕ್ಷಕ ಎಂಬ ಗೌರವಕ್ಕೆ ಅವರು ಪಾತ್ರರಾಗಿದ್ದರು. ಹಾಗಾಗಿ ನಮಗೆ ಬಾಲ್ಯದಲ್ಲಿ ಭಾಳ ಸಮೃದ್ಧ ಬಾಲ್ಯ ಇತ್ತು. ಅದು ಆರ್ಥಿಕ ಸಮೃದ್ಧ ಅಲ್ಲ. ತಂದೆ ಮುಖ್ಯ ಶಿಕ್ಷಕರಾದದ್ದರಿಂದ ನಮಗೆ ಸಾಹಿತ್ಯ, ಮಾಧ್ಯಮಗಳ ಒಡನಾಟ, ಮನೆಗೆ ಬರುವಂಥ ಅತಿಥಿಗಳು, ಅವರ ಮಾತು. ನಮ್ಮ ತಾಯಿ ಹೆಚ್ಚು ಓದಿದವರಲ್ಲ, ಆದರೆ ಆ ಕಾಲಕ್ಕೆ ಅವರು ಪತ್ರಿಕೆಗಳನ್ನೆಲ್ಲ ಓದ್ತಾ ಇದ್ದರು. ಮತ್ತು ಎಲ್ಲ ವಿಶೇಷವಾಗಿ ಈ
ಇಂಗ್ಲಿಷಿನ ಶೀರ್ಷಿಕೆಗಳಿದ್ರೆ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೆ ನಮ್ಮನ್ನವರು ಸಾಂಸ್ಕೃತಿಕವಾಗಿ ಬೆಳೆಸಿದ್ರು. ವರ್ತನೆ ಆಗಿರ್ಬೇಕು, ಯಾರಾದ್ರೂ ಬಂದಾಗ ಗುರು ಹಿರಿಯರ ಜೊತೆಗೆ ಹೇಗೆ ನಡ್ಕೊಳ್ಬೇಕು, ನಮ್ಮ ಊಟ ಇತ್ಯಾದಿಗಳಲ್ಲಿ ಕೂಡ ನಮ್ಮ ಶಿಸ್ತು ಹೇಗಿರ್ಬೇಕು ಅನ್ನೋದನ್ನ ನಮ್ಗೆ ಅವರು ಕಲಿಸಿಕೊಟ್ರು. ಬಹಳ ಸಂಸ್ಕಾರವನ್ನ ನಿಮ್ಗೆ ಆ ದಿನಗಳಲ್ಲಿ ಕೊಟ್ರು. ತಂದೆಯಿಂದ ಶಿಕ್ಷಣ, ತಾಯಿಯಿಂದ ಸಂಸ್ಕೃತಿ, ಹೀಗೆ ಇದೆರಡೂ ನನಗೆ ಬಾಲ್ಯ, ನನ್ನ ಎಲ್ಲಾ ಲೇಖನಗಳಲ್ಲಿ ಕಥೆಗಳಲ್ಲಿ ಆ ಬಾಲ್ಯದ ಮೂಲಕವೇ ಅದು ಅನಾವರಣಗೊಳ್ಳುವಂಥದ್ದು. ಇವತ್ತು ಆ ಸ್ಮೃತಿ ಚಿತ್ರ ಅಂದ್ರೆ ಅದೇ ನನಗೆ ಬರ್ತದೆ. ಅಲ್ಲಿ 1ರಿಂದ 5ರವರೆಗೆ ಒಂದು ಶಾಲೆ, ನನ್ನ ತಂದೆ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ಆ ನಂತರ 6ರಿಂದ 7 ಒಂದು ಶಾಲೆ ಆಯಿತು ನಮ್ಮ ಮನೆಯ ಪಕ್ಕವೇ. ಆಮೇಲೆ 8ರಿಂದ 10 ನೀರೇಬೈಲೂರು ಹೈಸ್ಕೂಲ್, ಈಗ ಅದು ಜೂನಿಯರ್ ಕಾಲೇಜ್ ಆಗಿದೆ. ಆನಂತರ ಭುವನೇಂದ್ರ ಕಾಲೇಜಲ್ಲಿ ನಾನು PUC ಓದಿದೆ, ನಾನು ವಿಜ್ಞಾನ. ಆನಂತರ ನನ್ನ ಅಕ್ಕನಿಗೆ ಮಂಗಳೂರಿನಲ್ಲಿ ಉದ್ಯೋಗ ಆಯಿತು ಅಂತೇಳಿ ಅವರ ಜೊತೆಗೆ ಇರಬೇಕು ಅಂತ ನನ್ನನ್ನು ಮಂಗಳೂರಿಗೆ ಬರೆಸಿದರು. ಕೆನರಾ ಕಾಲೇಜಿನಲ್ಲಿ ನಾನು BScಗೆ ಸೇರಿಕೊಂಡಿದ್ದೆ. ಕೆನರಾ ಕಾಲೇಜಿನಿಂದ ನನ್ನ ಸಂಪೂರ್ಣ ವ್ಯಕ್ತಿತ್ವ ಬದಲಾವಣೆ ಆಯಿತು. ಕಾರ್ಕಳದಲ್ಲಿ ನನಗೆ ಸಾಕಷ್ಟು ಪ್ರೋತ್ಸಾಹ ಆಯಿತು, ಬೈಲೂರು ಹೈಸ್ಕೂಲ್ನಲ್ಲಿ ಪ್ರೋತ್ಸಾಹ ಆಯಿತು, ಮತ್ತು ಶಾಲೆಗಳಲ್ಲೆಲ್ಲ ನನಗೆ ವಿಶೇಷವಾಗಿ ಕ್ರಿಕೆಟ್ ದೊಡ್ಡ ಆಸಕ್ತಿ ನಂದು. ಆನಂತರ ನಾನು ಆಗಿನ ಕಾಲದಲ್ಲಿ ನಮ್ಮ ರಬ್ಬರ್ ಬಾಲಿಂದ ಆರಂಭವಾಗಿ ನಾನು ಕೆನರಾ ಕಾಲೇಜಿನ ಓಪನಿಂಗ್ ಬೌಲರ್ ಆಗಿದ್ದೆ. ಕಾಲೇಜ್ ಪತ್ರಕರ್ತರ ಸಂಘಕ್ಕೂ ಒಂದು 20 ವರ್ಷ ನಾಯಕನಾಗಿದ್ದೆ. ಇದೆಲ್ಲ ಮೂಲ ನಮ್ಮ ಕರ್ವಾಲು. ನಿಮಗೆ ಕೇಳಿದಂತೆ ಅಲ್ಲಿ ಶಾಲೆಗೆ 2-3 ಮೈಲ್ ನಡ್ಕೊಂಡು ಹೋಗುವಂಥದ್ದು, ಮಧ್ಯಾಹ್ನ ನಮ್ಮ ಜೊತೆಗಾರ ಜೊತೆಗೆ ಬುತ್ತಿ ಊಟ, ಆನಂತರ ಅಲ್ಲಿ ಒಂದು ರೋಮಾಂಚನ, ಮಳೆಗೆ ಕೊಡೆ ಇದ್ರೂ ಒಂದು ನೆನೆದುಕೊಂಡು ಬರುವಂತ ಒಂದು, ಆನಂತರ ಕೈಗೆ ಮಾವಿನ ಹಣ್ಣು ಎಟಕಿದ್ರು ಕಲ್ಲು ಹೊಡೆದೇ ಬೀಳಿಸುವ ಒಂದು ಚಾತುರ್ಯ, ಅದಕ್ಕೆ ಚಾತುರ್ಯ ಶಬ್ದ ಉದ್ದೇಶಪೂರ್ವಕವಾಗಿ ಬಳಸಿದೆ. ಕೈಯಲ್ಲಿ ತೆಗಿಬೋದಿತ್ತು ಆರಾಮಾಗಿ, ಮತ್ತೆ ಕಲ್ಲು ಹೊಡೆದು ಬೀಳಿಸುವ ಒಂದು, ಅಂದ್ರೆ ಈ ಆಟಗಳೆಲ್ಲ ನಮ್ಮನ್ನೊಂಥರ ಆಹ್ಲಾದಕರವಾದಂಥ ವಾತಾವರಣದಲ್ಲಿ ಬೆಳೆಸ್ತು. ಈಗ ನೀವು ಕೇಳ್ಬೋದು ನಾನು ಈ ಬರವಣಿಗೆ ಹೇಗೆ ಆರಂಭ ಮಾಡಿದ್ದೇನೆ. ಆ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ಈ ಶಿಕ್ಷಕರ ಮಕ್ಕಳಿಗೆ ಒಂದು ಆದ್ಯತೆ ಜಾಸ್ತಿ ಇರ್ತಾ ಇತ್ತು ಎಲ್ಲ ಕಡೆಯಲ್ಲಿ. ಅದು ಹೆಡ್ ಮಾಸ್ಟರ್ ಮಗ ಆದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಅವರಿಗೂ ಒಂದು ಬೇರೆಯವ್ರು ಏನ್ ಅನ್ಕೊಳ್ತಾರೆ, ಜೊತೆಗೆ ಸ್ವಲ್ಪ ರೆಸ್ಪೆಕ್ಟ್ ಕೂಡ ಜಾಸ್ತಿ ಇರ್ತಿತ್ತು ಬೇರೆ ಮಕ್ಕಳಿಗೆ, ಮತ್ತೆ ಬೇರೆ ಅವಕಾಶಗಳೆಲ್ಲ ಸ್ವಲ್ಪ ಬೇಗ ಜಾಸ್ತಿ. ಈಗ ಶಾಲೆಯಲ್ಲಿ ನಾಟಕ ಆದ್ರೆ ಮುಖ್ಯ ಪಾತ್ರ, ಈಗೆಲ್ಲ ಆಡ್ಲಿಕ್ಕೆ ಗೊತ್ತಿಲ್ಲದಿದ್ರು ಕ್ಯಾಪ್ಟನ್ ಮಾಡುವ ಪ್ರಶಸ್ತಿ ಈಗೆಲ್ಲ ಇರ್ತಾ ಇತ್ತು. ಅದಕ್ಕೂ ನಾನೇನು ಹೊರತಾಗಿಲ್ಲ. ಆ ಬಾಲ್ಯ ಎಲ್ಲ ನಮ್ದು ಸ್ವಲ್ಪ ಹಾಗೇನೆ ಇತ್ತು, ಹಳ್ಳಿ ಬಾಲ್ಯ. ಆದರೆ ಜನಗಳ ಪ್ರೀತಿ ಆ ಕಾಲಕ್ಕೆ ಇತ್ತು ನನಗೆ. ನಾನು ಆ ಕಾಲದಲ್ಲಿ ತುಳು ನಾಟಕಗಳೆಲ್ಲ ನನಗೆ ಸ್ತ್ರೀ ಪಾತ್ರ, ನನಗೆ ಬಹುತೇಕ ನಿಮ್ಗೆ ಮಾಡಿದ ಪಾತ್ರ ನೆನಪಿದೆ ನನಗೆ. ನೆತ್ತೆರೆದ ಕಾಣಿಕೆ ಅಂತ ಒಂದು, ಅದರಲ್ಲಿ ಮಲ್ಲಿ ಅಂತಾರಲ್ಲ ನಾನು, ಅದು ಇವತ್ತಿಗೂ ನಮ್ಮಲ್ಲಿ ಇನ್ನೂ ಕೆಲವರು ಇದ್ದಾರೆ ಉಳ್ಕೊಂಡವರು, ಆ ನಾಟಕ ನೋಡಿದವರು, ಅವರು ಹಾಗೆ ಹೇಳುದು ಮಲ್ಲಿ ಅಂತ. ಅದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಅದು ನೆತ್ತೆರೆದ ಕಾಣಿಕೆ ಅಂತ ಮಂಗಳೂರಿನಲ್ಲಿ ಸಂಜೀವ ಅಡ್ಯಾರ್ ಅಂತ ಅವರು ಈಗಳಿದ್ದಾರೆ. ಅವರು 30 ವರ್ಷದ ನಂತರ ಅದೇ ನಾಟಕವನ್ನು ಮಂಗಳೂರಲ್ಲಿ ಮಾಡಿ ನಮ್ಮನ್ನು ಕರೆಸಿದ್ರು. ನಾವಲ್ಲಿ ಹೋದೆವು. ಅಲ್ಲಲ್ಲ, ನಾವು ನೋಡ್ಲಿಕ್ಕೆ ಹೋದೆ ನಾನು. ಈ ಕಾಲಕ್ಕೆ ಎಲ್ಲಿ ಸ್ತ್ರೀ ಪಾತ್ರ ಹಾಕೊಳ್ದೆ ನಾನು. ಆ ಕಾಲದಲ್ಲಿ ನಡೀತಾ ಇತ್ತು ಅದು ನಮ್ಮ ಹೈಸ್ಕೂಲ್ ದಿನಗಳಲ್ಲೆಲ್ಲ. ಬಹಳ ಕುತೂಹಲಕಾರಿ ಸನ್ನಿವೇಶಗಳು ಅಂತ ತುಂಬಾ ಶಾಲೆಯ ನಾಟಕಗಳಲ್ಲಿ. ಈ ಕಾಲೇಜ್ ಮುಗಿದು ನೀವು ಈ ಪತ್ರಿಕಾ ರಂಗಕ್ಕೆ, ಈ ಉದಯವಾಣಿಗೆ ಬರ್ತೀರಿ. ಸೊ ಉದಯವಾಣಿಗೆ ಯಾರು ನಿಮ್ಮನ್ನ ಕರ್ಕೊಂಡು ಬಂದ್ರು, ಹೇಗೆ ನಿಮ್ಮ ಎಂಟ್ರಿ ಆಯ್ತು ಅಲ್ಲಿಗೆ? ನಾನು ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ನಮಗೆ ಪ್ರೊಫೆಸರ್ GK ಶೆಣೈ ಅಂತ ಅವರು ಪ್ರಾಂಶುಪಾಲರು, ಈಗ ಇಲ್ಲ ಅವರು, ನನ್ನನ್ನು ಸರ್ವತೋಮುಖವಾಗಿ ಬೆಳೆಸಿದ್ದವರು. ನನ್ನಲ್ಲಿ ಬರವಣಿಗೆ, ಮಾತಿನ ಕೆಲವು ನನ್ನಲ್ಲಿ ಅಂಶಗಳಿವೆ ಅಂತ ಗುರುತಿಸಿ ನನಗೆ ಅಂತರ್ ಕಾಲೇಜು ಮಟ್ಟದಲ್ಲಿ ತುಂಬಾ ಅವಕಾಶ ಕೊಟ್ಟರು. ಆಮೇಲೆ ನನ್ನನ್ನು ಅವರು ಕಾಲೇಜಿನ ಅಧಿಕೃತ ರಿಪೋರ್ಟರ್ ಅಂತ ಮಾಡಿದ್ರು, ಕಾಲೇಜಿನ ವರದಿಗಾರ. ಕಾಲೇಜ್ ಮ್ಯಾಗಝಿನ್ ಅಂದ್ರೆ ಕಾಲೇಜಿನಲ್ಲಿ ಬೇರೆ ಬೇರೆ ಸಂಘಗಳಿರ್ತವೆ, ವಿಜ್ಞಾನ ಸಂಘ, ಮಾನವಿಕ ಸಂಘ, ಸಾಂಸ್ಕೃತಿಕ ಸಂಘ, ಸಾಹಿತ್ಯ ಸಂಘ, ಕ್ರೀಡಾ ಸಂಘ, ಅವ್ರದೆಲ್ಲ ಕಾರ್ಯಕ್ರಮಗಳಾಗ್ತಾ ಇದ್ರೆ ನಾನು ಅಲ್ಲಿ ಅದರ ವರದಿ ಬರೆಯುದು. ವರದಿ ಬರೆದು ಎಲ್ಲ ಪತ್ರಿಕೆಗಳಿಗೆ ಕೊಡುದು. ಕಾಲೇಜಿನ ಅಧಿಕೃತ ವರದಿಗಾರ ಅಂತ ಪೋಸ್ಟ್ ನನಗೊಂದು ಚೇರ್, ಆಮೇಲೆ ವರ್ಷಕ್ಕೆ ನನಗೊಂದು 100 ಶೀಟ್ಸ್, ಒಂದು 10 ಕಾರ್ಬನ್ ಶೀಟ್ಸ್. ಆಗ ನಿಮ್ಮ ಈಗಿನಾಗೆ ನಮ್ಗೆ ತಂತ್ರಜ್ಞಾನ ಇಲ್ಲಲ್ಲ, ಕಾರ್ಬನ್ ಶೀಟ್ ಇಟ್ಟು ಬರೆಯುದು 6 ಕಾಪಿ ಬರೆದು ಅವರ ದಸ್ಕತ್ ತಗೊಂಡು ಅದರಲ್ಲೆಲ್ಲ ಅವರಿಗೆ ಭಾರಿ ಇಂಟ್ರೆಸ್ಟ್, ಸೈನ್ ಮಾಡೋದು, ಕಳಿಸೋದೆಲ್ಲ. ಆಗ ಪತ್ರಿಕೆಯವರು 4-5 ಮಂದಿ ಮಾತ್ರ ಇದ್ದದ್ದು ಮಂಗಳೂರಿನಲ್ಲಿ. ಆಗ ಒಂದು ಉದಯವಾಣಿ ಅವರಿದ್ರು, ಆಮೇಲೆ ಹಿಂದೂ ಬಹಳ ದೊಡ್ಡ ಪತ್ರಕರ್ತ ಅವರು ನರಸಿಂಹರಾವ್ ಅಂತ, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್, ಪ್ರಜಾವಾಣಿ, ಹೀಗೆ ಒಂದು 6-7 ಮಂದಿ ಇದ್ರು. ಇಂಡಿಯನ್ ಎಕ್ಸ್ಪ್ರೆಸ್, ಕನ್ನಡ ಪ್ರಭಕ್ಕೆ ಒಬ್ಬರೇ ಇದ್ರು, ಅದು ಒಂದೇ ಪತ್ರಿಕೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಒಂದೇ ಪತ್ರಿಕೆ, ಒಂದೇ ಸಂಸ್ಥೆ ಅದು. ಹೀಗೆ ಇಷ್ಟೇ ಮಂದಿ ಇದ್ದವರು. ಅವರಿಗೆಲ್ಲ ಕೊಂಡು ಕೊಟ್ಟು ಮರುದಿನ ಅದು ಬಂದದ್ದಿದ್ರೆ ಅದನ್ನು ಒಮ್ಮೆ ಪ್ರಾಂಶುಪಾಲರಿಗೆ ತೋರಿಸಿ ಅದು ಲೈಬ್ರರಿಯಲ್ಲಿ. ಅದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಪ್ರಸನ್ನ, ಅಲ್ಲಿ ನನಗೆ ಧನ್ಯವಾದ ಕೊಡದಿದ್ರೆ ಕೋಪ ಬರ್ತಿತ್ತು.
ಎಲ್ಲ ವಂದಿಸಿದವರ ಹೆಸರು ಕಟ್ ಮಾಡೋದಿತ್ತು ನಾನು ಒಂದೆರಡು ಸಲ. ಆಗ ಈಗಲ್ಲ, ವೃತ್ತಿಗೆ ಬಂದ ಮೇಲಲ್ಲ. ಹೀಗೆ ಬರವಣಿಗೆ ಅಂಶ ನನ್ನಲ್ಲಿ ಬೆಳೀತು. ಆ ಕಾಲದಲ್ಲಿ ಮಂಗಳೂರು ಆಕಾಶವಾಣಿಯಲ್ಲಿ ನನಗೆ ಕಾರ್ಯಕ್ರಮದ ಅವಕಾಶ ಸಿಕ್ತು. ನಾನೀಗ 92 ಕಾರ್ಯಕ್ರಮ ಆಯಿತು. 1976 ಆಕಾಶವಾಣಿ ಆರಂಭವಾದ ಯುವವಾಣಿಯಿಂದ ಈಗ ಈ ವಾರಕ್ಕೆ ಕರೀತಾ ಇದ್ದಾರೆ ಕತೆಗೆ, ಅಷ್ಟು ಅವಕಾಶ ಅಲ್ಲಿ ಬಂತು. ಹೀಗೆ ಬರವಣಿಗೆ ನನ್ನ ಕೈಯಲ್ಲಿತ್ತು. ಆ ಕಾಲದಲ್ಲಿ ನನ್ನದು ಕತೆಗಳು ಉದಯವಾಣಿಯಲ್ಲೇ ಪ್ರಕಟ ಆಗಿತ್ತು ನಾನು ವಿದ್ಯಾರ್ಥಿ ಆಗಿದ್ದಾಗಲೇ. ನಂತರ ಸಾಹಿತ್ಯ ವಲಯದಲ್ಲೆಲ್ಲ ಗುರುತಿಸಿದ್ರು. ಹೀಗೆ 1-2 ವರ್ಷ ನಾನು ಸೇಲ್ಸ್ ರೆಪ್ ಇತ್ಯಾದಿ ಕೆಲಸ ಮಾಡಿದೆ. ನಾನು ನನ್ನ PUC ನಂತರ ಮನೆಯಿಂದ ಒಂದೇ ₹1 ನಾನು ತಗೊಳ್ಳಿಲ್ಲ. ನಾನು ಟ್ಯೂಷನ್ ಮಾಡಿ ಮಂಗಳೂರಿನಲ್ಲಿ ನಾನು ಕಾಲೇಜು ಅಧ್ಯಯನ ಮಾಡಿದವನು. ಆ ಕಾಲದಲ್ಲಿ ನನ್ನ ಪಾಕೆಟ್ ಅಲ್ಲಿ ಒಂದು ₹50 ಓಡಾಟ ಮಾಡ್ತಿದ್ದೆ. ದೊಡ್ಡ ಮನೆಯ ₹2 ಊಟ ಸಿಗ್ತಾ ಇತ್ತು. ಶ್ರೀಮಂತ ಸ್ಟೂಡೆಂಟ್. ₹2.5 ಮಂಗಳೂರಿನ ರಾಮಭವನದಲ್ಲಿ ಊಟ ಸಿಗ್ತಾ ಇತ್ತು. ಇವತ್ತಲ್ಲಿ ₹39-38 ಆಗಿದೆ. ಈಗ ಅಲ್ಲಿ ಇರ್ಲಿ, ಕಾಲದ ಬದಲಾವಣೆ. ಆದ್ರೆ ಆಗಿನ ಆ ಒಂದೊಂದು ರೂಪಾಯಿಗಿರುವಂತಹ ಮೌಲ್ಯ, ಅದಕ್ಕಿರುವಂತಹ ಒಂದು ವಿಷಯ, ಅವೆಲ್ಲ ನಮ್ಮ ಪಾಕೆಟ್ ಅಲ್ಲಿ ₹1 ಇರುವಂತದ್ದು. ಅದು ನಿಮ್ಗೆ ಹೇಳ್ತೇನೆ ಆಮೇಲೆ. ಹೀಗೆ ಇದ್ದಾಗ ಉದಯವಾಣಿಯಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಅಂತ ಜಾಹೀರಾತು ಬಂತು. ಇದು 1984 ಫೆಬ್ರವರಿಯಲ್ಲಿ. ಕೊನೆಗೆ ನನ್ನ ಎಲ್ಲ ಸ್ನೇಹಿತರೆಲ್ಲ ಹೇಳಿದ್ರು, ನೀನು ಪ್ರಯತ್ನ ಮಾಡ್ಬೋದಲ್ಲ ಒಂದು. ನಾನು ಅದಕ್ಕೆ ನನ್ನ ಅರ್ಜಿಯನ್ನು ರವಾನಿಸಿದೆ. ನಾನು ಆಮೇಲೆ ಸಂದರ್ಶನ, ಪರೀಕ್ಷೆ ಇತ್ಯಾದಿಗಳಾಗಿ ನನ್ನನ್ನು ಆಯ್ಕೆ ಮಾಡಿದರು. ಆಯ್ಕೆ ಮಾಡಿ ಅಲ್ಲಿ 10 ದಿನ ನನಗೆ ಒಂದು ಪುಟ್ಟ ತರಬೇತಿ ಕೊಟ್ಟು ನನ್ನನ್ನು ಮಂಗಳೂರಿಗೆ ಪೋಸ್ಟ್ ಮಾಡಿದರು. ಮಂಗಳೂರಿಗೆ ಪೋಸ್ಟ್ ಮಾಡಿ 2ನೇ ತಿಂಗಳಲ್ಲಿ ನನ್ನನ್ನು ಅವರು ಶಾಶ್ವತ ಹುದ್ದೆಗೆ ನನ್ನನ್ನು ಹಾಕೊಂಡ್ರು. ಇದ್ರೆ 1 ವರ್ಷ 2 ವರ್ಷ ತರಬೇತಿ ಹಾಗೆಲ್ಲ ಇರ್ತಿತ್ತು. ಅದೆಲ್ಲ ತೆಗೆದು, ಪ್ರೊಫೆಷನ್ ಎಲ್ಲ ತೆಗೆದು, ಅಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅದು ನನ್ನನ್ನು ಪೂರ್ಣಕಾಲಿಕವಾಗಿ ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭವಾಯಿತು. 1984 ಏಪ್ರಿಲ್ 7. ಈ ಸಾಮಾನ್ಯವಾಗಿ ಒಂದು ಕಂಪನಿ ಅಂತ ಹೇಳಿದಾಗ ಈಗ ನಮ್ಗೆ ಏನಂದ್ರೆ 1-2 ವರ್ಷ, 3 ವರ್ಷ, 5 ವರ್ಷ, ಹೆಚ್ಚಂದ್ರೆ 10 ವರ್ಷ, ಆಮೇಲೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಾವು ಬಿಟ್ಬಿಡ್ತೀವಿ. ಬಟ್ ನೀವು ಬಿಗಿನಿಂಗ್ ಇಂದ ಇಲ್ಲಿಯವರೆಗೆ, ಈ ರಿಟೈರ್ ಆಗೋವರೆಗೂ ಕೂಡ ಉದಯವಾಣಿಯಲ್ಲೇ ಇದ್ರಿ. ಬಹುಶಃ ಎಲ್ಲೋ ಒಂದು ಕಡೆ ತುಂಬಾ ಜನರಿಗೆ ಆಶ್ಚರ್ಯ ಆಗ್ಬೋದು, ಯಾಕೆ ಇವರು ಬೇರೆ ಕಡೆ ಹೋಗ್ಲಿಲ್ಲ ಅನ್ನುವಂಥದ್ದು. ನೋಡಿ, ನಾನು 1984ರಿಂದ 33 ವರ್ಷ ಸತತವಾಗಿ ಕೆಲಸ ಮಾಡಿದೆ. ಆಮೇಲೆ 2 ವರ್ಷ ಒಂದು ಸಹಜವಾದ ವಿಸ್ತಾರ ಸಿಕ್ಕಿತು. ಅದು ಸರ್ಕಾರ 58 60 ಮಾಡಿತ್ತು. ಮ್ಯಾನೇಜ್ಮೆಂಟ್ ಮಾಡಬೇಕಾಗಿಲ್ಲ, ನನಗೆ ಕೊಟ್ಟರು ಅವರು. ಅದು ಆಗಿ ಪುನಃ 1 ವರ್ಷ ನನಗೆ ಬಡ್ತಿ ಕೊಟ್ಟು ಸಹಾಯಕ ಸಂಪಾದಕನಾಗಿ ದುಪ್ಪಟ್ಟು ವೇತನ ಕೊಟ್ಟು 1 ವರ್ಷ ಪುನಃ ನನ್ನನ್ನು ಅವರು ಇಟ್ಕೊಂಡು, ಹೀಗೆಲ್ಲ ಸೇರಿಸಿದ್ರೆ 36 ವರ್ಷ. ಅದು ಈ ಭಾಷಾ ಪತ್ರಿಕೋದ್ಯಮದಲ್ಲಿ ದೇಶದಲ್ಲಿ ಒಂದೇ ಪತ್ರಿಕೆಯಲ್ಲಿ ಪಾರ್ಟ್ ಟೈಮು ಅಥವಾ 2ನೇ ಸಲ ಬಂದವರು ಹಾಗೆಲ್ಲ ಇರ್ಬೋದು. ನೀವು ಹೇಳಿದಂತೆ ನಿರಂತರವಾಗಿ ಸೇವಾ ವಲಯದಲ್ಲಿದ್ದ ಒಂದು ಓರ್ವನೇ ಪತ್ರಕರ್ತ ಅಂತ ಒಂದು ಸಣ್ಣ ಗೌರವ ಕೂಡ ನನಗೆ. ನೀವು ಕೇಳಿದ ಪ್ರಶ್ನೆ, ಆ ಕಾಲಕ್ಕೆ ಬೆಂಗಳೂರಿನಲ್ಲಿ ಈ ಕೆಲವು ವಾಹಿನಿಗಳು ಆರಂಭವಾದಾಗ ನನಗೆ ಅವಕಾಶ, ಯಾಕಂದ್ರೆ ನಾನು ಮಂಗಳೂರಿನಲ್ಲಿ ನಂದು ಜನಮನ ಅಂತ ಒಂದು ಬಹಳ ಪ್ರಸಿದ್ಧವಾದಂತ ಒಂದು ಕಾರ್ಯಕ್ರಮ ಇತ್ತು. ನಾನು 600 ಭಾನುವಾರ ಕಾರ್ಯಕ್ರಮ ಮಾಡಿದ್ದೇನೆ ಲೈವ್. ಮಧ್ಯಾಹ್ನ 12ರಿಂದ 1-1:30, ಕೆಲವು ಸಲ 3-4 ಗಂಟೆಗೆ ಹೋದದ್ದು ಇದೆ. ಕೆಲವು ಸ್ವಾಮೀಜಿಗಳು ಬಂದಾಗ. ಹೌದು, ಯಾಕಂದ್ರೆ ಆಗ ಉಳಿದ ಕಾರ್ಯಕ್ರಮಗಳೆಲ್ಲ ಕಡಿಮೆ ಇತ್ತಾಗ. ಇಲ್ಲಿ ನಮ್ಮ CC ಇಂಡಿಯಾ ಚಾನೆಲ್ ಅಂತ ಈಗ ನಮ್ಮ ಕೂಡಲೇ ಇದೆ ನೋಡಿ, ಅದರ ಒರಿಜಿನಲ್. ನಾನು ಕೇಳಿದ್ದೆ, ನೀವು ಈ ಕೇಬಲ್ ನೆಟ್ವರ್ಕ್ ಅಲ್ಲಿ, ಕೇಬಲ್ ಚಾನೆಲ್ ಅಲ್ಲಿ ಫಸ್ಟ್ ನ್ಯೂಸ್ ರೀಡರ್ ಆಗಿ ಸಿಟಿ ಕೇಬಲ್ ಅನ್ನು ಮಂಗಳೂರು ಅವ್ರದ್ದು. ನಾನು ಮೊದಲ ಸುದ್ದಿವಾಹಕ, ಆಮೇಲೆ ಮೊದಲ ನೇರ ಪ್ರಸಾರ ಕೊಟ್ಟವನು, ಆಮೇಲೆ ಮೊದಲ ಸಂದರ್ಶನ ಯಾರೆಲ್ಲ ಗೊತ್ತಾ? ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ, ಸುನಿಲ್ ಶೆಟ್ಟಿ, ಆಡ್ವಾಣಿ, ಹೀಗೆ ಈ ಪಟ್ಟಿಗಳೆಲ್ಲ ಖ್ಯಾತನಾಮರು, ದೇಶದ ಹೆಮ್ಮೆಯ ಸಾಧಕರು. ಹೀಗೆ ಅಲ್ಲಿಂದ ನನ್ನ ಪ್ರಯಾಣ ಆರಂಭವಾಯಿತು. ಓಕೆ, ಈ ಪತ್ರಿಕೋದ್ಯಮ ಪತ್ರಕರ್ತರಾಗಿ ಜೊತೆನಲ್ಲೇ ನಿರೂಪಣೆಯಲ್ಲೂ ಕೂಡ ನೀವು ಪಳಗಿದವರು. ಬಹುಶಃ ನಮ್ಮಂತ ನಿರೂಪಕರಿಗೆ ನೀವು ಯಾವತ್ತಿಗೂ ಸ್ಫೂರ್ತಿ. ನಿಮ್ಮ ಮಾತುಗಳಿಂದ ನಾವು ಸಾಕಷ್ಟು ಕಲಿತಾ ಇರ್ತೀವಿ. ಈ ನಿರೂಪಣೆ ಫಸ್ಟ್ ಟೈಮ್ ಸ್ಟೇಜ್ ಅಲ್ಲಿ ಒಂದು ಕಾರ್ಯಕ್ರಮ MC ಮಾಡಿದ್ದು ಅಂತ ಹೇಳಿದಾಗ ಏನ್ ನೆನಪಾಗುತ್ತೆ? ಇದು ಬಹಳ ಕುತೂಹಲಕಾರಿಯಾದಂಥ ವಿಷಯ. ಮೊದಲೆಲ್ಲ ಈಗ ಅಫ್ಕೋರ್ಸ್ ಯು ಆರ್ ಒನ್ ಆಫ್ ದಿ ಬೆಸ್ಟ್ MCs ಮಂಗಳೂರಲ್ಲಿ. ನಿಮ್ಮಲ್ಲಿ ನಾನು ಕಲಿತ ಗುಣ ಅಂದ್ರೆ ಸೌಜನ್ಯ. ನಮಗೆಲ್ಲ ಒಮ್ಮೆ ಕೆಲವು ಸಲ ತಲೆಯಲ್ಲಿ ಒಂದು ಆರೋಪಿತ ವ್ಯಕ್ತಿತ್ವಗಳು ಬರಲಿಕ್ಕಿದೆ. ನಮಗೆ ಆರೋಪಿತ ವ್ಯಕ್ತಿತ್ವ ಅಂದ್ರೆ ನಾನು ಸ್ವಲ್ಪ ಹಾಗೆ ಹೀಗೆ. ಬಟ್ ನಿಮ್ಮ ನಯವಿನಯ ನಾನು ಇವತ್ತಿನಿಂದಲ್ಲ, ನಾನು ಯಾವತ್ತೂ ನೋಡ್ತಾ ಇದ್ದೇನೆ. ಇದು ಎಲ್ರಿಗೂ ಮಾದರಿ. ಒಂದು ಈ ಮೊದಲ ಕಾಲದಲ್ಲೆಲ್ಲ ಕಾರ್ಯಕ್ರಮ ನಿರೂಪಕರಂತೆಲ್ಲ ಇರಲಿಲ್ಲ, ಆ ಒಂದು ಪರಿಕಲ್ಪನೆ ಇರಲಿಲ್ಲ. ಸಮಾರಂಭದ ಅಧ್ಯಕ್ಷರೇ ಪಟ್ಟಿ ಓದು. ಹೌದು, ಈಗ ಮುಖ್ಯೋಪಾಧ್ಯಾಯರಿಂದ ಸ್ವಾಗತ ಅವರೇ ಓದ್ಲಿಕ್ಕೆ. ಸಾಮಾನ್ಯವಾಗಿ ರೋಟರಿ ಲೈನ್ಸ್ ಮೀಟಿಂಗ್ ಅಲ್ಲೆಲ್ಲ ಈ ತರ ಅಲ್ಲಿ ಮತ್ತೆ ಈಗ ಬಂತು. MC ಅದು ಯಾಕೆ ಬಂತ ಹೇಳ್ತೇನೆ ನಾನು. ಆ ಕಾಲಕ್ಕೆ ಸಮಾರಂಭದ ಅಧ್ಯಕ್ಷರೇ ಅದನ್ನು ಓದುದು. ಈಗ ಧನ್ಯವಾದ ಅವರು. ಒಂದ್ಸಲ ನಮ್ಮಲ್ಲಿ
ಬಹಳ ಅಸೌಖ್ಯ ಪೀಡಿತರಾದಂಥ ಅಧ್ಯಕ್ಷರು ಬಂದರು. ಓಕೆ. ಅವರಿಗೆ ಅವ್ರು ಬಂದದ್ದೇ ಕಷ್ಟಕ್ಕೆ ಬಹಳ ಪ್ರೀತಿಯಿಂದ ಬಂದಿದ್ರು. ಇದೆಲ್ಲ ನನಗೆ ಆಗುದಿಲ್ಲ, ನಾನೊಂದು ಮಾತಾಡಿ ಹೋಗ್ತೇನೆ ಅಂತ ಅವರ ವ್ಯಕ್ತಿತ್ವ ಆಗಿತ್ತು ಅವರು. ಆಗ ಮುಖ್ಯೋಪಾಧ್ಯಾಯರು ಒಂದು ಪಟ್ಟಿ ಮಾಡಿ, ನೋಡು ಇದನ್ನು ಏನೊಂದೇ ಹೇಳಬೇಕು ಅಂತ. ನನಗೆ 7ನೇ ತರಗತಿಯಲ್ಲಿ ಇದೊಂದು ನನ್ನ ಆಗಿನ ಮುಖ್ಯೋಪಾಧ್ಯಾಯರು ಈಗಲೂ ಇದ್ದಾರೆ ಅವರು. ಈಗ ಅವರಿಗೆ 81, ಮೊನ್ನೆ ಮಾತಾಡಿದೆ ಅವ್ರ ಹತ್ರ. ಹೆಕ್ಕಡಕ ಯುವರಾಜ ನಾಯಕ್ ಅಂತ. ನನ್ನ 6-7ರ ಅವರು ಮುಖ್ಯ ಉಪಾಧ್ಯಾಯರು. ಅಲ್ಲಿ ಒಂದು ಮೊದಲ ಪ್ರಯೋಗ ಮಾಡಿದೆ ನಾನು. ಅವ್ರು ಬರೆದು ಕೊಟ್ಟದ್ದಷ್ಟೇ ಓದುವಂಥದ್ದು, ಬೇರದಕ್ಕೆ ಆ ಕಾಲಕ್ಕೆ ಸೇರಿಸುವ ಧೈರ್ಯಗಳು ಇರಲಿಲ್ಲ, ಮಾಹಿತಿ ಇರಲಿಲ್ಲ. ಇದು ನನ್ನ ಮೊದಲ ಒಂದು ನೆನಪಿನ ನಿರೂಪಣೆಯ ನೆನಪು. ಮುಂದೆ ಈ ಮಾಸ್ಟರ್ ಆಫ್ ಸೆರೆಮನೀಸ್ ಎಂಬ ಒಂದು ಕಲ್ಪನೆ ಬಹಳ ಹೆಚ್ಚಾಗಿ ಅದು ಬಂದದ್ದು ಎಲ್ಲಿಂದರೆ, ಈ ಕ್ರೈಸ್ತ ಬಾಂಧವರು ವಿವಾಹ ಆಗುವಾಗ ಸಂಪೂರ್ಣ ನಿರ್ವಹಣೆ ಆತನ ಕೈಲಿ. ನಮ್ಮ ಮದುವೆಯಲ್ಲಿ ಹೇಗೆ ಪುರೋಹಿತರು ಇರ್ತಾರೆ, ಅಲ್ಲಿ MC ಇರಲಿ, ಸೇಮ್ ಪುರೋಹಿತರ ಒಂದು ಪಾತ್ರವೇ ಅವರಿಗೆ ಇರ್ತದೆ. ಅದು ಮುಂದಕ್ಕೆ ಸ್ವಯಂ ಸೇವಾ ಸಂಘಟನೆಗಳಿಗೆ ಅದು ಪ್ರಸಾರ ಆಯ್ತು. ಆ ನಂತರ ಈ ನಮ್ಮ ಮಾಧ್ಯಮ ಬೆಳೆದ ಹಾಗೆ, ಅಂದ್ರೆ ಒಂದಷ್ಟು ವಾಹಿನಿಗಳೆಲ್ಲ ಬಂದ ಮೇಲೆ ಆಂಕರ್ ಎಂಬ ಒಂದು ಶಬ್ದ ಪ್ರಯೋಗ ಬರ್ಲಿಕ್ಕೆ ಆರಂಭವಾಯ್ತು. ಮುಂದೆ ಇದು ಓರ್ವ ವ್ಯಕ್ತಿಗೆ ಅಂತ ಒಂದು ಅವಕಾಶ ಕೊಡುವಂತ ಒಂದು ಪ್ರಕ್ರಿಯೆ ಬೆಳೆದುಕೊಂಡು ಬಂತು. ಇದು ಈ ಮಾಸ್ಟರ್ ಆಫ್ ಸೆರೆಮನೀಸ್ ನಡ್ಕೊಂಡು ಬಂದಂತ ದಾರಿ. ನನಗೊಂದು ಕೇಳ್ಬೇಕು ಸರ್, ಈಗ ಸಾಮಾನ್ಯವಾಗಿ ನಾವೊಂದು ಕಾರ್ಯಕ್ರಮ ನಿರೂಪಣೆಗೆ ಅಂತ ಹೋದಾಗ, ಈಗ ಸಾಮಾನ್ಯವಾಗಿ ತುಂಬಾ ಜನ ಕೇಳೋದೇನು ಅಂದ್ರೆ ಎಲ್ಲಿ ಮತ್ತೆ ಎಷ್ಟು ಪೇಮೆಂಟ್ ಅಂತ ಬರುತ್ತೆ. ಸೊ ಆವಾಗೆಲ್ಲ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದಾಗ ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ನಿರೂಪಕನಿಗೆ ಅಂತ ಒಂದು ಇಷ್ಟು ಹಣ ಅಂತ ಈಗಿನ ತರ ಒಂದು ಸೆಲೆಬ್ರಿಟಿ ತರ ನೋಡುವಂಥದ್ದು ಆ ತರ ಇತ್ತ ಅಥವಾ ಹೇಗಿತ್ತು ಆಗಿನ? ಇಲ್ಲ, ಖಂಡಿತ ಇರ್ಲಿಲ್ಲ. ಯಾಕಂದ್ರೆ ಎಷ್ಟೋ ಬಾರಿ ಖರ್ಚು ನಾವೇ ಮಾಡ್ಕೊಂಡು ಹೋದದಿತ್ತು. ಈ ತೊಡು ಅಂತಾರೆ, ತೊಡುವಲ್ಲಿ ತೊಡು ಅಂದ್ರೆ ನಿಮ್ಗೊಂದು ಅರ್ಜಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ನಿಮ್ಗೆ ಇಂಥದ್ದೊಂದು ಎಲ್ಲರೆದುರು ಬರ್ಬೇಕು, ಬಹಳ ನಾಳೆ 4 ಜನ ತುಂಬಾ ಚೆನ್ನಾಗಿ ಮಾತಾಡಿದೆ ಅಂತ ಹೇಳಬೇಕು, ಮತ್ತೆ ನನಗೆ ಅಷ್ಟು ಮಂದಿಯ ಸಂಪರ್ಕ ಬೆಳೀತದೆ ಅಲ್ಲಿ. ಈ ಕಾರಣಕ್ಕೆಲ್ಲಾಗಿ ನಾನು ಹೋಗ್ತಾ ಇದ್ದೆ. ಎಂದು ನಾನು ನಿಮ್ಗೆ ಗೊತ್ತಿರ್ಬೋದು, ಈಗ ನಂದು 4,000 ಆಗಿರ್ಬೋದು ನಿರೂಪಣೆ, ನನ್ನ ಶಾಲಾ ದಿನಗಳನ್ನು ಸೇರಿಸಿ. ನೀವು ಮಾಡಿದಂತಹ ಕಾರ್ಯಕ್ರಮಗಳು, ಆ ವೆಯ್ಟ್ ಇರುವಂತಹ ಕಾರ್ಯಕ್ರಮಗಳು, ಈಗ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಜ್ಯಪಾಲರವರೆಗೆ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದವರು, ಅಬ್ದುಲ್ ಕಲಾಂ ಅವರು ಬಂದಾಗ ಕೂಡ ಮಾಡಿದ್ರಿ. ಅಂತ ಒಂದು ಅವಕಾಶ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಹಾಗೆ ಎಲ್ಲೋ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಸಿಕ್ಕಿರಬಹುದು. ಅಂತವ್ರಲ್ಲಿ ನೀವು ಕೂಡ ಒಬ್ರು. ವೀಕ್ಷಕರೇ, ನಮ್ಮ ಮನೋಹರ್ ಪ್ರಸಾದ್ ಅವರ ಜೊತೆಗೆ ಬಹುಶಃ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ನಮ್ಗೆ ತಿಳ್ಕೊಳ್ಬೇಕು, ಇನ್ನು ಕೇಳಬೇಕು ಅನ್ನುವಂಥ ಆಸಕ್ತಿಕರವಾದಂಥ ವಿಷಯಗಳನ್ನ ಮನೋಹರ್ ಪ್ರಸಾದ್ ಅವರು ತಿಳಿಸ್ತಾ ಇದ್ರು. ಮೈ ಆಟೋಗ್ರಾಫ್ ಅಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸ್ಪಂದನ TV. ಡೇ ಆಗಿರ್ಲಿ ನೈಟ್ ಆಗಿರ್ಲಿ, ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಓಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ. ಪತ್ರಕರ್ತ, ಸಾಹಿತಿ, ನಿರೂಪಕ, ಚಿಂತಕ, ವಿಮರ್ಶಕ, ಹೀಗೆ ಏನೆಲ್ಲ ಶಬ್ದಗಳನ್ನು ನಾವು ಬಳಸ್ಬೋದು, ಅದೆಲ್ಲದಕ್ಕೆ ಅನ್ವರ್ಥ ನಾಮ ಅಂತ ಹೇಳಿದ್ರೆ ಮನೋಹರ್ ಪ್ರಸಾದ್ ಅವರು. ಸರ್, ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರಿ. ನಿಮ್ಮ ಬಾಲ್ಯ ಆ್ಯಂಡ್ ಈ ಪತ್ರಿಕಾ ರಂಗಕ್ಕೆ ಹೇಗೆ ಬಂದ್ರಿ,
ಆ ದಿನಗಳು ಈಗ ಪತ್ರಿಕೋದ್ಯಮ ಅಂತ ಹೇಳಿದಾಗ ನಾವೇನೋ ಒಂದು ಇನ್ಸಿಡೆಂಟ್ ನಡೀತು, ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಡುತ್ತೆ, ಎಲ್ಲರಿಗೂ ಗೊತ್ತಾಗಿಬಿಡುತ್ತೆ. ಮುಂಚೆ ಹಾಗಲ್ಲ, ಒಂದು ಘಟನೆ ನಡೀತು ಅಂತ ಹೇಳಿದರೆ 24 ಗಂಟೆ ಇಲ್ಲ 48 ಗಂಟೆಗಳ ನಂತರವೇ ಜನರ ಮನೆ ತಲುಪ್ತಾ ಇತ್ತು. ಸೊ ಆ ದಿನಗಳಲ್ಲಿ ಒಂದು 30 ವರ್ಷದ ಹಿಂದೆ ನಿಮಗೆ ಒಂದು ವರದಿ ಮಾಡಬೇಕು ಅಂತ ಹೇಳಿದರೆ ಯಾವ ಥರದ ಸನ್ನಿವೇಶಗಳು, ಚಾಲೆಂಜಸ್ ಏನೆಲ್ಲ ನೀವು ಫೇಸ್ ಮಾಡಿದ್ರಿ ಆಗ? ಪ್ರಸನ್ನ ಅವರೇ, ಬಹಳ ಕುತೂಹಲಕಾರಿಯಾದ ಪ್ರಶ್ನೆ ಇದು. ಅಜಗಜ ಅಂತ ಹೇಳ್ತೇವಲ್ಲ, ಅಂತ ವ್ಯತ್ಯಾಸ ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ. ಆ ಕಾಲಕ್ಕೆ ಇದು ಸಂಪೂರ್ಣ ನಾವು ವೈಯಕ್ತಿಕ ನೆಲೆಯಲ್ಲಿ, ಅಂದ್ರೆ ಮ್ಯಾನುವಲ್ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲೇ ಮಾಡಬೇಕಾಗಿತ್ತು. ಒಂದು ಸಭೆಗೆ ಹೋದ್ರೆ ನಾವು ಅಲ್ಲಿಂದ ಬಂದು ನೀವು ವರದಿಗಳನ್ನು ಬರಿಬೇಕು, ಪೆನ್ನಲ್ಲಿ ಬರೆದು. ಈಗಾದ್ರೆ ಮಾತಾಡೋದನ್ನ ನಾವು ಮೊಬೈಲ್ ರೆಕಾರ್ಡ್ ಮಾಡ್ಕೊಂಡು ಬರ್ತೀವಿ. ಈಗ ಅದು ಟ್ರಾನ್ಸ್ಕ್ರೈಬ್ ಅಂತ ಏನೋ ಕರೀತಾರೆ, ಅದು ಕೆಲವು ಮಾಡುವವರಿದ್ದಾರೆ. ಆದ್ರೆ ಆ ಕಾಲಕ್ಕೆ ನೀವು ಬಂದು ಆ ಅಂಶಗಳನ್ನೆಲ್ಲ ನೀವು ಗಮನದಲ್ಲಿ ಇಟ್ಟುಕೊಂಡು ಆ ಅಂಕಿ ಅಂಶಗಳನ್ನೆಲ್ಲ ಜೊತೆಯಾಗಿಸಿ ಆಮೇಲೆ ಬಂದು ಸಂಪೂರ್ಣ ವರದಿಯನ್ನು ಎಷ್ಟು ಯಾವ ತರ ಫಾರ್ಮ್ಯಾಟ್ ಅಂತ ಇರ್ತದೆ ನೋಡಿ, ಅದರಲ್ಲಿ ಮಾಡಿಕೊಂಡು ಆ ನಂತರ ಮಣಿಪಾಲಕ್ಕೆ, ನನ್ನ ವೃತ್ತಿಯಲ್ಲಿ ಮಣಿಪಾಲಕ್ಕೆ ನಾವು 2 ಸಲ ಬಸ್ ಮೂಲಕ ಕಳಿಸ್ತಾ ಇದ್ದೆವು. ಅದರಲ್ಲಿ ಬೇರೆ ಜಾಹೀರಾತು ವಸ್ತುಗಳು ಬೇರೆ ಎಲ್ಲ ಇರ್ತಾ ಇತ್ತು, ಅದನ್ನಲ್ಲಿ ಅವರು ಸಂಗ್ರಹ ಮಾಡ್ತಾ ಇದ್ರು. ಅದು ದಿನಕ್ಕೆ 2 ಹೊತ್ತಲ್ಲಿ. ಆಮೇಲೆ ಉಳಿದಂತೆ ಆಗ STD ಕೂಡ ಇರಲಿಲ್ಲ. STD ಅಂದ್ರೆ ಟ್ರಂಕ್ ಬುಕ್ ಮಾಡಿ ನಾವು ಕಾಯ್ಬೇಕು. ನಾವು ಟೆಲಿಕಮ್ಯುನಿಕೇಶನ್ಸ್ ಅಂತ ಇರಲಿಲ್ಲ ಆಗ, ಟೆಲಿಕಾಂ ಇಲಾಖೆ ಅಂತ ಸಲ್ಲ, PNT ಅಂತ ಇರ್ತಾ ಇತ್ತು. ನೀವು ಒಂದು ಟ್ರಂಕ್ ಕಾಲ್, ಒಂದು ನಿರ್ದಿಷ್ಟ ನಂಬರಿಗೆ ನೀವು ಕರೆ ಮಾಡಿ ಆ ಕರೆ ಸಿಗುವವರಿಗೆ ಕಾಯ್ಬೇಕಾಗಿತ್ತು. ಇದಕ್ಕೆ ಟ್ರಂಕ್ ಕಾಲ್ ಅಂತ ಕರೀತಾರೆ. ಎಷ್ಟೋ ಬಾರಿ ಆ ಕರೆ ನಿಮ್ಗೆ ಸಿಗೋ ಮೊದಲು ನೀವು ಹೋಗಿ ಬರ್ಬೋದು, ಅಷ್ಟು ಸಮಯ ಅದು ತಗೊಳ್ತಾ ಇತ್ತು ಆ ಕಾಲಕ್ಕೆ. ಅದು ನ್ಯೂಸ್ ಇಟ್ಕೊಂಡು ನೀವು ವೇಟ್ ಮಾಡ್ತಾ ಇದ್ರಿ, ಕೊಡ್ಬೇಕು ನಾವು ಅದನ್ನ ಬಾಯಲ್ಲಿ ಕೊಡ್ಬೇಕಲ್ಲ. ಆಮೇಲೆ ನಮ್ಗೆ ಹಾಟ್ಲೈನ್ ಅಂತ ಒಂದು ವ್ಯವಸ್ಥೆ ಇತ್ತು, ಅದು ನೇರ ಸಂಪರ್ಕ. ನಾವು ಅದನ್ನ ರಿಸೀವರ್ ಎತ್ತಿದ ಕೂಡಲೇ ಅಲ್ಲಿ ರಿಂಗ್ ಆಗ್ತದೆ, ಅಥವಾ ಅವರಿಗೆ ಬೇಕಿದ್ರೆ ಅವ್ರು ಎತ್ತಿದ ಕೂಡಲೇ ಇಲ್ಲಿ ರಿಂಗ್ ಆಗ್ತದೆ. ಆಗ ನಾವು ಹೇಳ್ತಾ ಹೋಗುದು, ಅವ್ರು ಬರೀತಾ ಹೋಗುದು. ಈ ತರದ ಅದು ಸಮಯ ಮೀರಿದ ನಂತರ, ಈಗ ರಾತ್ರಿ 10 ಒಂದು ಅಪಘಾತ ಆದ್ರೆ ನನ್ನ ಮನೆಯಿಂದ ಹಾಟ್ಲೈನ್ ಮೂಲಕ ನಾನು ಆ ಸುದ್ದಿ ಕೊಡ್ಬೇಕು. ಅಲ್ಲಿ ಒಬ್ರು ಬರ್ಕೊಳ್ಬೇಕು, ಅದನ್ನು ಬರ್ಕೊಂಡು ಆಮೇಲೆ ಅದಕ್ಕೊಂದು ಶೀರ್ಷಿಕೆ ಕೊಟ್ಟು ಆ ನಂತರ ಅದನ್ನು ವರದಿಗಾರಿಕೆಗೆ ಬಳಸುವಂತ ಸಂದರ್ಭ. ಅಷ್ಟು ಕಷ್ಟ ನಾವು ಪಡ್ಬೇಕಾಗಿತ್ತು. ಆಮೇಲೆ ಟ್ರಂಕ್ ಕಾಲ್ ಕೂಡ ಅದಷ್ಟು ಸುಲಭದಲ್ಲಿ ಸಿಗುವಂತ ಸೌಲಭ್ಯ ಆಗಿರ್ಲಿಲ್ಲ. ನೀವು ಕಾಯ್ಬೇಕು, ಪದೇ ಪದೇ ಅವರಿಗೆ ಆಯ್ತಾ ಸಿಗ್ತದ ಅಂತ ಕೇಳ್ಬೇಕು, ಹೀಗೆಲ್ಲ ಇರ್ತಾ ಇತ್ತು. ಆನಂತರ ಕಾಲ ಬದಲಾವಣೆ ಆಯ್ತು ನೋಡಿ, ಮಾಹಿತಿ ತಂತ್ರಜ್ಞಾನದ ಸೌಲಭ್ಯ ಅಳವಡಿಕೆ ಆದ್ಮೇಲೆ ನೀವು ನಮ್ಗೆ ಇಲ್ಲಿ STD ಸೌಲಭ್ಯ ಬಂತು. STD ಅಂದ್ರೆ ನೇರ ಕರೆ ಮಾಡುವಂತ ಸೌಲಭ್ಯ, ಕೋಡ್ ಹಾಕೋದು ಸೌಲಭ್ಯ. ಇನ್ನೂ ಮುಂದುವರಿದ ಭಾಗವಾಗಿ ನಮ್ಗೆ ಸೆಲ್ ಫೋನ್ ತಂತ್ರಜ್ಞಾನ ಬಂತು. ನಾವು ಅದನ್ನ ಆಡುವ ಮೊಬೈಲ್ ತಂತ್ರಜ್ಞಾನ ಅಂತ ಕರಿತೇವೆ. ಈ ತಂತ್ರಜ್ಞಾನ ಬಂದ ಮೇಲೆ ಈಗ ಈ ಬಂದು 2 ನಿಮಿಷಗಳ ಒಳಗೆಲ್ಲ ನೀವು ವಾಟ್ಸ್ಆಪ್ ಮೂಲಕವೋ ಮತ್ತೊಂದರ ಮೂಲಕವೋ ಕಳಿಸುವಂತ ಒಂದು ವ್ಯವಸ್ಥೆ ಈಗ ಸಿದ್ಧಿಸ್ತು. ಈ 3 ತರದ ವ್ಯವಸ್ಥೆಗಳಲ್ಲೂ ನಾನು ನೋಡಿದ್ರಿ, ಎಲ್ಲವನ್ನ ನೋಡಿ 3 ತರದಲ್ಲೂ ನಾನು, ಇದು ನನಗೆ 3 ತಲೆಮಾರು ಕೂಡ. ಒಂದು ಪುಟ್ಟ ಟಿಪ್ಪಣಿ, ನಾನು 38 3 ತಲೆಮಾರಿನವರ ವರದಿ ಮಾಡಿದ್ದಾರೆ. ಅದು ಉದಾಹರಣೆಗೆ ಜಸ್ಟಿಸ್ KS ಹೆಗ್ಡೆ ಅವರು, ಅವರ ಪುತ್ರ ವಿನಯ್ ಹೆಗ್ಡೆ ಅವರು, ಅವರ ಪುತ್ರ ವಿಶಾಲ್ ಹೆಗ್ಡೆ ಅವರು, ದೇವೇಗೌಡರು, ಅವರ ಪುತ್ರ ಕುಮಾರಸ್ವಾಮಿ, ಅವರ ಪುತ್ರ ನಿಖಿಲ್. ಈ ತರ ನಾನು 38 3 ತಲೆಮಾರಿನ ವರದಿ ಮಾಡಿದ ಒಂದು ಭಾಗ್ಯ ಕೂಡ ನಂದಿದೆ. ಸೊ ಈ ಪತ್ರಿಕೋದ್ಯಮ ಹೇಗೆ ಬೆಳೆದು ಬಂತು, ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡ್ಕೊಳ್ತಾ ಬಂತು, ಎಲ್ಲವನ್ನು ಕೂಡ ನೀವು ನೋಡಿದಿರಿ. ಅದ್ರ ಜೊತೆ ನೀವು ಕೂಡ ಅಪ್ಡೇಟ್ ಆಗ್ತಾ ಬಂದ್ರಿ. ಸೊ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳು ತುಂಬಾ ಇದೆ ನಿಮ್ಮ ಪತ್ರಿಕೋದ್ಯಮದ ಈ ಪತ್ರಕರ್ತರಾಗಿ ನಿಮ್ಮ ಜರ್ನಿಲಿ. ಅದರಲ್ಲಿ ಒಂದು ನಾನು ಕೇಳ್ಪಟ್ಟಿದ್ದೆ, BSF ನ ಒಂದು ಹೆಲಿಕಾಪ್ಟರ್ ಪತನ ಆದಾಗ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಬೋದು. ಇದು 1986 ಜುಲೈಲಿ ನಡೆದಂತ ಘಟನೆ. ಒಂದು ದಿನ ನಮ್ಗೊಂದು ಸುದ್ದಿ ಮಾಹಿತಿ ಬಂತು ನಮ್ಗೆ, ಸಕಲೇಶ್ಪುರದಲ್ಲಿ ಕಾಡಮನೆ ಎಸ್ಟೇಟ್ ಬಳಿ ಹೆಲಿಕಾಪ್ಟರ್, ಅದರ ಒಂದು ಸುದ್ದಿ ಇತ್ತು, ಒಂದು ಹೆಲಿಕಾಪ್ಟರ್ ಕಾಣೆಯಾಗಿದೆ ಎಂಬ ಸುದ್ದಿ ಎಲ್ಲ ಕಡೆ ಹರಡ್ತಾ ಇತ್ತು. ಆಗ ಈಗಿನ ಹಾಗೆ ತಂತ್ರಜ್ಞಾನ ಇರಲಿಲ್ಲ, ಕೂಡ್ಲೆ ತಿಳ್ಕೊಳ್ಳುವಂತ ತಂತ್ರಜ್ಞಾನ. ಕೊನೆಗೆ ನಮ್ಗೆ 2ನೇ ದಿವಸ ಸಂಜೆ ನಮ್ಗೊಂದು ಸುದ್ದಿ ಬಂತು, ಸಕಲೇಶಪುರದಲ್ಲಿ ಕಾಡಮನೆ ಟೀ ಎಸ್ಟೇಟ್ ನ ಬಳಿಯಲ್ಲಿ ಅದು ಪತನ ಆಗಿರುವ ಬಗ್ಗೆ ಮಾಹಿತಿ ಬಂದಿದೆ. 2 ಪೈಲಟ್ಗಳು ಹೊಸ ಹೆಲಿಕಾಪ್ಟರ್ ಅನ್ನು ಗಡಿ ಭದ್ರತಾ ದಳಕ್ಕೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರಿಗೆ ಡೆಲ್ಲಿಗೆ ಕೊಂಡು ಹೋಗ್ಬೇಕಾದ. ಬೆಂಗಳೂರಿನಿಂದ ಗೋವಾದಲ್ಲಿ ಮರು ಇಂಧನ ಪೂರೈಕೆ ಮಾಡಿ ದಿಲ್ಲಿಗೆ ಅವರು ಅದನ್ನು ಒಯ್ಯಬೇಕು. ಅದು ಕಾಣೆಯಾಗಿದೆ ಎಂಬ ಸುದ್ದಿ ಬಂದಿತ್ತು. 2ನೇ ದಿನ ಸಂಜೆ ಅದರ ಅವಶೇಷಗಳು ಕಾಡಮನೆ ಎಸ್ಟೇಟ್ ಬಳಿ, ಕಾಡಮನೆ ಬಹಳ ಫೇಮಸ್, ನಮ್ಮ ಟೀ ಉತ್ಪನ್ನಕ್ಕೆ ಬಹಳ ಪ್ರಸಿದ್ಧ. ನಾನು ಮತ್ತು ನಮ್ಮ ಛಾಯಾಚಿತ್ರ ಯಜ್ಞ ಅವರು ಮಾತನಾಡ್ಕೊಂಡೆವು, ಹೋಗೋಣ. ಅವರು ಸರಿ, ಎಲ್ಲಿಗಾದ್ರೂ ನನ್ನ ಜೊತೆಗೆ ಸಿದ್ಧ. ಅವರು ನಮ್ಮ ದೊಡ್ಡ ಬಾಸ್ ಮೋಹನ್ ದಾಸ್ ಪೈ ಅವರಲ್ಲಿ ಕೇಳುವಾಗ ಅವ್ರು ಹೇಳಿದ್ರು, ನೀವು ರಿಸ್ಕ್ ತಗೊಂಡು ಹೋಗ್ಬೇಡಿ,
ಮತ್ತೆ ಅಲ್ಲಿಯ ಪೊಲೀಸ್ ಯಾರಿದ್ದಾರೆ SP ಅವರಿಗೆ ಒಂದು ಮಾತು ಹೇಳಿಬಿಡಿ, ನಿಮ್ಗೆ ಮತ್ತೆ ಏನಾದ್ರು ತೊಂದರೆದಲ್ಲಿ ಬೇಕಾಗ್ತದೆ. ನಾವು ಮರುದಿನ 4 ಗಂಟೆಗೆ ಹೊರಟೆವು. ನಮಗೆ ಟ್ಯಾಕ್ಸಿ ಅಂಬಾಸಿಡರ್ ಶ್ಯಾಮಣ್ಣ ಅಂತೇಳಿ ಅವರು ಇತ್ತೀಚೆಗೆ ನಿಧನರಾದ್ರು, ಕೊಡಿಯಲ್ಬೈಲ್ನವರು. ಅವರು ಅದರ ಚಾಲಕ ಮಾಲಕ ಆಗಿದ್ರು. ಮತ್ತೆ ಇನ್ನೊಂದು ನನ್ನ ಜೊತೆಗೆ ನಂದಳಿಕೆ ಬಾಲ್ತು ನನ್ನ ಮಿತ್ರ ಅವರು ಸೇರ್ಕೊಂಡ್ರು ಬರ್ತೇವಂತ. ಹಾಗೆ ಬೆಳಿಗ್ಗೆ 4 ಗಂಟೆಗೆ ನಾವು ಹೊರಟೆವು. 4 ಗಂಟೆಗೆ ಹೊರಟು ನಾವೊಂದು ಸಾಧಾರಣ 7-7:30 ಹೊತ್ತಿಗೆ ಕಾಡಮನೆ ಎಸ್ಟೇಟ್ ತಲುಪಿದ್ವಿ ನಾವು. ಅಲ್ಲಿ ಹೋದಾಗ ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಒಂದು ಸುಮಾರು 10 ಮಂದಿ ಅಲ್ಲಿ ಕಾಯ್ತಾ ಇದ್ದಾರೆ ಯೋಧರು. ಆ ನಂತರ ಇನ್ನು ನಾವು ಅಲ್ಲಿಗೆ ಹೋಗ್ಬೇಕು, ಸ್ಥಳಕ್ಕೆ ಹೋಗ್ಬೇಕು. ಕೊನೆಗೆ ಅದನ್ನ ಹುಡುಕಿಕೊಂಡು ಬಂದವರು ಅಲ್ಲಿ 2 ಕಾರ್ಮಿಕರು, ಅಲ್ಲಿ ಅವ್ರ ಕಾರ್ಮಿಕರಿಗೆ ರಜೆ ಕೊಟ್ಟು ನೀವು ಹುಡುಕಿ ಅಂತ ಹೇಳಿದ್ರು. ಸೊ ಅವರು ಕಾಡಲ್ಲಿ ಹುಡುಕಿ ಇಂಥ ಕಡೆ ಇದೆ ಅಂತ ಮಾರ್ಕ್ ಮಾಡಿಕೊಂಡು ಬಂದಿದ್ದಾರೆ. ಹೌದು. ಕೊನೆಗೆ ನಾವಲ್ಲಿ ಹೋಗುದಂತ ಆಯ್ತು. ಕೊನೆಗೆ ನಮ್ಮ BSF ನ ಮುಖ್ಯಸ್ಥರು ಹೇಳಿದ್ರು, ನಿಮ್ಗೆ ಕಷ್ಟ ಆಗ್ಬೋದು ಬರ್ಲಿಕ್ಕೆ, ಅಲ್ಲಿ ರೋಡ್ ಅಂತ ಇಲ್ಲ, ದಾರಿ ಅಂತ ಇಲ್ಲ, ಹೋದದ್ದೇ ದಾರಿ, ನೀವು ಬೆಟ್ಟದ ತುದಿಗೆ ಹೋಗ್ಬೇಕು, ನೀವು ಸಹ್ಯಾದ್ರಿಯ ಶ್ರೇಣಿ ಅದು. ಆನಂತರ ಅವರು ಹೇಳುವ ಪ್ರಕಾರ, ಹುಡುಕಿಕೊಂಡು ಬಂದವರ ಪ್ರಕಾರ ಅಲ್ಲಿ ದಾರಿ ಇಲ್ಲ, ತೋಡಿದೆ, ನದಿ ಇದೆ. ನಾವು ಹೇಳಿದ್ ಅವಾಗ ಹೊರಟಾಯ್ತು, ನಾವು ಬರ್ತೇವೆ ಅಂತ. ಅಷ್ಟೊತ್ತಿಗೆ ಮಳೆ ಪ್ರಾರಂಭ ಆಯ್ತು. ಮಳೆ ಅಂದ್ರೆ ಆ ದಿವಸ ಆ ಋತುವಿನ ಹೈಯೆಸ್ಟ್ ಮಳೆ, 100 ಮಿಲಿಮೀಟರ್ ಅದು ಏನು ಹೇಳ್ತಾರೆ ಅಷ್ಟು ಗಾತ್ರದಲ್ಲಿ ಬಿದ್ದಂತ ಮಳೆ. ಹೊರಟಾಗಿದೆ, ನಾವು ಅವ್ರ ಜೊತೆಗೆ ಹೊರಟೆವು. ಯಜ್ಞರದ್ದು ದೊಡ್ಡ ಕ್ಯಾಮರಾ, ಅದಕ್ಕೆ ನೀರು ಬೀಳದಾಗೆ ಒಂದು ಅಲ್ಲಿ ಪ್ಲಾಸ್ಟಿಕ್ ಇತ್ಯಾದಿಗಳನ್ನ ಸಂಗ್ರಹ ಮಾಡಿ, ನಮ್ಮಲ್ಲಿ ರೈನ್ ಕೋಟ್ ಕೊಡ, ನಮ್ಗಿದೆಲ್ಲ ಗೊತ್ತೇ ಇಲ್ಲ. ನಾವು ಹೊರಟದ್ದು ಈ ಯಾನ ಹೇಗಿತ್ತು ಅಂದ್ರೆ, ನೀವು ಸ್ವಲ್ಪ ದೂರ ಹೋದಾಗ ಒಂದು ಸಣ್ಣ ತೊರೆ. ಆಗ ಇವ್ರೇನ್ ಮಾಡಿದ್ರು, ನಮ್ಮ ಜೊತೆಗಿದ್ದ ಕಾರ್ಮಿಕರು ದೊಡ್ಡ ಸೀಮೆ ಕೋಲನ್ನು ತುಂಡು ಮಾಡಿ 2 ಬದಿಯಲ್ಲಿ ಅವ್ರು ನಿಂತರು, ನಾವು ಅದನ್ನ ಹಿಡ್ಕೊಂಡು ಎಲ್ಲ ಫೋಟೋಗ್ರಾಫ್ಸ್ ಇದನ್ನು ಅಲ್ಲಿಂದ ಮುಂದೆ ಹೋದೆವು ನಾವು. ಅಲ್ಲಿಂದ ಮುಂದೆ ಹೋದಾಗ ಕೆಲವು ಕಡೆ ನೀವು 4 ಕಾಲಲ್ಲಿ ನಡಿಬೇಕು. ಅಲ್ಲಿ ಬಂಡೆ ಬೆಟ್ಟ ನಿಮ್ಗೆ ಬೇರೆ ಕಡಿದಾದ ದಾರಿ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೆಳಗಡೆ ಬೀಳುವ, ಹೀಗೆ ನಡಿಬೇಕು ನೀವು. ಸ್ಟೀಪ್, ನೀವೀಗ ಏರ್ತಾ ಇದ್ದೀರಿ. ನೀವೀಗ ಪಶ್ಚಿಮ ಘಟ್ಟದಲ್ಲಿ ಸಹ್ಯಾದ್ರಿ ಶ್ರೇಣಿಯಲ್ಲಿ ಕಾಡಮನೆ ಎಸ್ಟೇಟ್ ಅನ್ನು ದಾಟಿ ನೀವು. ಅಲ್ಲಿಂದ ಮುಂದೆ ಹೋಗ್ತೇವೆ ಕೂಡ್ಲೆ ಒಬ್ರು ಜೋರಾಗಿ ಬೊಬ್ಬೆ ಹೊಡೆದ್ರು. ನೋಡಿದ್ರೆ ಅವರ ಕಾಲಿಗೆ ಆ ಇಂಬಳ ಕಚ್ಚಿದೆ, ಅವರಿಗೆ ಲೀಚ್ ಅಂತ ಕರೀತಾರೆ, ಜಿಗಣೆ. ಅದು ಕಚ್ಚಿದ್ರೆ ಏನ್ ಮಾಡ್ತಾ ಗೊತ್ತಾ, ಅದು ನಿಮ್ಗೆ ಬಿಟ್ರೆ ನೀವು ಅದು ರಕ್ತ ಹೀರಿ ಫುಟ್ಬಾಲ್ ಅಷ್ಟು ದೊಡ್ಡದಾಗ್ತದೆ. ನಿಮ್ಗೆ ಎಳ್ದ್ರು ಬರುದಿಲ್ಲ. ನಮಗೆ ಈ ಚಿಕ್ಕಮಂಗ್ಳೂರ್ ಕಡೆ ಹೋದಾಗ ಸಾಮಾನ್ಯವಾಗಿ ಈ ಪಿಕ್ನಿಕ್ ಎಲ್ಲ ಹೋದವರಿಗೆಲ್ಲ ಅನುಭವ ಇದೆ. ಕೊನೆಗೆ ನಮ್ಮ ಅಲ್ಲಿ ಕ್ಯಾಪ್ಟನ್ ಹೇಳಿದ್ರೆ, ಇನ್ನು ಮುಂದೆ ಯಾರು ಕಾಲು ಊರಬಾರ್ದು ನೆಲಕ್ಕೆ, ನೀವು ಸ್ಪೀಡ್ ಆಗೇ ನಡಿಬೇಕು, ಎಲ್ಲಿ ಲೀಚ್ ಇರ್ತದೆ ಹೇಳಿಕ್ ಆಗೋದಿಲ್ಲ ಅಂತ. ಕೊನೆಗೆ ಮುಂದೆ ಹೋಗಿ ಒಂದ್ ಕಡೆ ಯಾರು ಕಾಣೋದಿಲ್ಲ ಒಬ್ರಿಗೊಬ್ರಿಗೆ. ಅಂದ್ರೆ ಮಳೆಯಿಂದಾಗಿ ಮಂಜು ಮುಸುಕಿ ನಿಮ್ಮ ಎದುರಿನವ್ರು ಕಾಣೋದಿಲ್ಲ. ಕೊನೆಗೆ ಒಂದು 2 ನಿಮಿಷ ಬಿಟ್ಟು ಕೂಡಲೇ ತಿಳಿಯಾಗಿ ಮತ್ತೆ ಆಗ ಅವರು ಕಮಾಂಡರ್ ನಮ್ಗೆ ಹೇಳಿದ್ರು, ಇನ್ನು ಮೇಲೆ ಇಬ್ಬರಿಬ್ರು ಕೈ ಹಿಡ್ಕೊಳ್ಬೇಕು ಒಬ್ಬರದೊಬ್ರು ಅಂತ. ಒಬ್ಬರದೊಬ್ರು ಕೈ ಒಬ್ಬೊಬ್ಬರವ್ರು ಹಿಡ್ಕೊಂಡು ಮುಂದುವರಿತು. ಅಲ್ಲಿ ಇನ್ನೊಂದು ಕಡೆ ದೊಡ್ಡ ಪ್ರಪಾತದ ಹಾಗೆ ಕಂಡೆ. ಆಗ ನಮ್ಮ ಶಾಮಣ್ಣ ಹೇಳಿದ್ರು, ಏನನ್ನು ಬಿಡ್ಲೆ ಬದುಕಣ ನಾಟ ತಿನ್ಪೆ, ನಾನು ಒರಿಯಡ ಪಿರ ಫೋನಾಗಲ್ಲ ಎತ್ತೊಂಪೋಲೆ ಅಂತ. ಕೊನೆಗೆ ಅವ್ರನ್ನೊಂದು ಮರದಡಿ ಕೂತ್ಕೊಂಡು ಮಾರ್ಕ್ ಮಾಡಿದ್ರು, ಬರುವಾಗ ತಪ್ಪಬಾರ್ದಲ್ಲ. ಆ ಕಾರ್ಮಿಕರಿಗೆಲ್ಲ ಗೊತ್ತುಂಟು ಆ ಏರಿಯಾ. ಅಲ್ಲಿಂದ ಮುಂದೆ ಹೀಗೆ ನಾನು ಹೇಳ್ತಾ ಹೋದರೆ ನಿಮ್ಗೆ ಅದು ಮುಗಿಯದ ಕತೆ ಆ ತರ. ಹಾಗೆ ಸುಮಾರು 14 ಕಿಲೋಮೀಟರ್ ಕ್ರಮಿಸಿದ ಮೇಲೆ ಒಂದು ರಿಪೋರ್ಟ್ ಅಂದ್ರೆ ಇಂಥದ್ದು ನಡೀಲಿಲ್ಲ. ನಿಮ್ಮ ಉತ್ತರ ಭಾರತದಲ್ಲೆಲ್ಲ ಸಾಮಾನ್ಯ ಹೆಲಿಕಾಪ್ಟರ್ ಪತನ ಹಾಗೆಲ್ಲ ಬರ್ತಾ ಇರ್ತದೆ, ನಮ್ಮಲ್ಲಿ ನಡೆದದ್ದಿಲ್ಲ ಇಂಥದ್ದು. ಮತ್ತೆ ನಾವು ಪತ್ರಕರ್ತರು ನಾವು ಮಾತ್ರ ನೋಡಿ ಒಂದು ಸಾಹಸಕ್ಕೆ ಇಳಿದಾಗಿದೆ. ಆನಂತರ ಅಲ್ಲಿ ಕುರುಬರ ಇವರು ತಂಡದವರು ಬೊಬ್ಬೆ ಹಿಡಿದ್ರು, ಇಲ್ಲಿ ಉಂಟು ಅಂತ. ಮುಂದೆ ಹೋದಾಗ ಒಂದು ಶರೀರ ಸಿಕ್ತು ನಮ್ಗೆ. ಶರೀರ ಅಂದ್ರೆ ಈಗ ತಾನೇ ನಿದ್ದೆ ಮಾಡ್ತಾ ಇದ್ದವ್ರ, ಯಾಕಂದ್ರೆ -, ಡಿಗ್ರಿಗೆ ಬರ್ತಾ ಇದೆ ಅಲ್ಲಿ. ನಾವು ಸಾಧಾರಣ 800 ಅಡಿ ಮೇಲೆ ಇದ್ದೇವೆ ನಾವು ಸಮುದ್ರ ಮಟ್ಟಕ್ಕಿಂತ. ನಂತರ ಮುಂದೆ ಹೋಗುವಾಗ ಹೆಲಿಕಾಪ್ಟರ್ನ ಪತನದ ನಿಮ್ಗೆ ಬೇಕಾದ್ರೆ ಛಾಯಾಚಿತ್ರಗಳಿದ್ದಾವೆ, ಅದನ್ನೆಲ್ಲ ಚೂರಾದ ಛಾಯಾಚಿತ್ರ ಇದು ಹೆಲಿಕಾಪ್ಟರ್ನ ಅವಶ್ಯ ಸಿಕ್ಕಿತು. ಸ್ವಲ್ಪ ಮುಂದೆ ಹೋಗುವ ಹೆಲಿಕಾಪ್ಟರ್ನ ಎದುರು ಭಾಗದಲ್ಲಿ ಇನ್ನೊಬ್ರು ಪೈಲಟ್ನ ಶರೀರ ಇದೆ. ಆಮೇಲೆ ಅವರು ಆಗ ತಾನೇ ತಿಂದ ಚಿಪ್ಸ್ ಇತ್ಯಾದಿಗಳೆಲ್ಲ ಅಲ್ಲಿ ಬಿದ್ದಿದೆ. ಅವರು ನಮ್ಮೊಟ್ಟಿಗೆ ಇದ್ದಾರೆ. BSF ನವರು ಕೂಡ ಕಮಾಂಡರ್ ಮತ್ತು ಅವರ 10 ಮಂದಿ ಜನ ಇದ್ದಾರಲ್ಲ, ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ಕೊನೆಗೆ ಅಲ್ಲಿ ಹೋದಾಗ ಅವರು ಎಕ್ಸ್ಪ್ಲೇನ್ ಮಾಡಿದ್ರು, ಹೊಸ ಹೆಲಿಕಾಪ್ಟರ್ HAL ಇಂದ ಹೆಲಿಕಾಪ್ಟರ್ ಅಲ್ಲಿ ನಮ್ಮ ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲ್ಲಿ ತಯಾರಾಗೋದು. ಅಲ್ಲಿಂದ ಇವರು ತಗೊಂಡು ಹೋಗುವಾಗ ಅವರಿಗೆ ಅಲ್ಲಿ ದಾರಿ ತಪ್ಪಿತು ಮತ್ತು ಮಳೆಗಾಗಿ ಬೆಟ್ಟದ ತುದಿಗೆ ಇದು ಬಡ್ದು ಹೆಲಿಕಾಪ್ಟರ್ ಕೆಳಗೆ ಬಿದ್ದು ಪತನಗೊಂಡು ಚೂರಾದಂತ ಘಟನೆ ಇದು. ಕೊನೆಗೆ ಇಬ್ರು ಕ್ಯಾಪ್ಟನ್ ಅದರಲ್ಲಿ, ಒಬ್ರು ಸಂಧು ಅಂತ ಒಬ್ರು, ಅವರಿಗೆ ಪಂಜಾಬಿನವರವರು ಈ ಹೆಲಿಕಾಪ್ಟರ್ನ ಡೆಲ್ಲಿಗೆ ಮುಟ್ಟಿಸಿದ 7 ದಿನಗಳ ಬಳಿಕ ಅವರಿಗೆ ಮದುವೆ ನಡಿಬೇಕಾಗಿತ್ತು ಆಯ್ತಾ. ಇನ್ನೊಬ್ರು ಅನುಭವಿ ಪೈಲಟ್ ಅವ್ರ ಜೊತೆಗಿದ್ದವರು. ಕೊನೆಗೆ ಅವರ ವಿವರಗಳೆಲ್ಲ ಕೊಟ್ಟರು. ನಂತರ ಸಮಗ್ರ ಭಾರತದ ಸೇನೆಗೆ ಯಜ್ಞರು ತೆಗೆದ ಚಿತ್ರಗಳೇ ದಾಖಲಾಯಿತು.
So, ಇದು ಖಂಡಿತವಾಗ್ಲೂ ನಮ್ಮ ಕರಾವಳಿಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಮೈಲುಗಲ್ಲು ಅಂತಾನೆ ಸಾಧಾರಣ ಮಟ್ಟಿಗೆ ಹಾಗೆ. ಅದಕ್ಕೆ ಎಲ್ಲಿ ಹೋದ್ರೆ ಮಾನೆ ತುಂಬಾ ನನಗೆ ಪ್ರಶಸ್ತಿ ಬಂತ ಆಮೇಲೆ ಅದಕ್ಕೆಲ್ಲ. ನಂತರ ಅವರು 4 ಮಂದಿ ಅವರು ಕಾವಲು ನಿಲ್ಲಿಕ್ಕೆ, ಅವರಲ್ಲೂ ಆಹಾರ ಎಲ್ಲ ಏನಿರ್ಲಿಲ್ಲ, ಯಾರಿಗಿದು ಯೋಚನೆ ಇರ್ಲಿಲ್ಲ ನೋಡಿ. ಆಮೇಲೆ ಹಿಂದೆ ಹೊರಡುವ ಕಾರ್ಯಕ್ರಮ. ಹೇಗೆ ಹೋಗಿದ್ದೀರಿ ಅದೇ ನೀವು ಹಿಮ್ಮುಖವಾಗಿ ಬರ್ಬೇಕೀಗ. ಅದೇ ತೊರೆಗಳು, ಅದೇ ಪ್ರಪಾತ, ಅದೇ ಲೀಚು, ಹೀಗೆ. ಮತ್ತೆ ಎದುರಿನಲ್ಲಿ ನಮ್ಗೆ ಶಾಮಣ್ಣನ ಪಿಕ್ ಮಾಡೋ ಕೆಲಸ ಇದು. ಅವರಲ್ಲಿ ಕಾಯ್ತಾ ಇದ್ದಾರೆ ಪಾಪ. ನಾವು ಇವರಿಗೆಲ್ಲ ಗೊತ್ತಿದೆ, ಅವ್ರಲ್ಲಿ ಅಲ್ಲಿಯ ಜನಗಳಿಗೆಲ್ಲ ಕುರುಬರು ಮತ್ತೆ ಇವರ ಎಸ್ಟೇಟ್ ಕಾರ್ಮಿಕರು. ಕೊನೆಗೆ ಶಾಮಣ್ಣ ಅಲ್ಲಿ ಇದ್ರು, ಅವ್ರು ಮುದುರಿಕೊಂಡು ಕೂತಿದ್ರು ಅಂತ. ಅಲ್ಲಿಂದ ಕೊನೆಗೆ ನಾವು ಬಂದು ನಾವು ಮತ್ತೆ ಉಪ್ಪಿನಂಗಡಿ ಹತ್ರ ಒಂದು ಹೋಟೆಲ್ನಲ್ಲಿ 4 ಗಂಟೆಯ ವೇಳೆಗೆ ನಮ್ಗೊಂದು ನೀರು ಕುಡಿಲಿಕ್ಕೆ ಸಿಕ್ತು. ಅಲ್ಲಿ ಊಟ ಕೂಡ ಇರಲಿಲ್ಲ, 2 ಹೋಳಿಗೆ ಹೋಳಿಗೆ ತಿಂದದ್ದು ಅಂತ. ಅಲ್ಲಿ ನನ್ನ ಸ್ನೇಹಿತರೊಬ್ಬರ ಹತ್ರ ಮಣಿಪಾಲಕ್ಕೆ ನಾವು ಬರ್ತಾ ಇದ್ದೇವೆ ಅಂತ ಒಂದು ಕಾಲ್ ಮಾಡಿ ಅಂತ. ಅಂದ್ರೆ ನಾವು ಕಾಯುವಷ್ಟು ನಮ್ಗೆ ಟೈಮ್ ಇಲ್ಲ. ಅಲ್ಲಿಂದ ಬಂದು ನಾವು 10:30 ಗಂಟೆ ರಾತ್ರಿ ಮಣಿಪಾಲ, ದೊಡ್ಡ ಬಾಸ್ಗಳು ಸಂಪಾದಕರು ಎಲ್ಲ ಕಾಯ್ತಾ ಇದ್ದಾರೆ. ಡೇ ಟೀಮ್ 10:30ಗೆ ಬಂದ ಬ್ರೇಕಿಂಗ್ ನ್ಯೂಸ್ ತರ. ಅಂದ್ರೆ ಮರುದಿನಕ್ಕೆ ಬರ್ಬೇಕು, ಇದು ಪತ್ರಿಕೆಯಲ್ಲಿ ಬರುವಲ್ಲ, ಟಿವಿ ಮಾಧ್ಯಮದಲ್ಲಿ ಇಲ್ಲ ನೋಡಿ. ನಂತರ ಅಲ್ಲಿಂದ ಯಜ್ಞರು ಡಾರ್ಕ್ ರೂಮಿಗೆ ಹೋದ್ರು. ಅವರಿಗೆ 1 ಗಂಟೆಗೆ ಫೋಟೋ ಡೆವಲಪ್ ಮಾಡೋ ಕೆಲಸ ಉಂಟು. ದೊಡ್ಡ ಬಾಸೆ ಕೂತು ಇಂತೆಂಥ ಫೋಟೋ ಇಲ್ಲಿ, ಮನೋಹರ್ ಪ್ರಸಾದ್ ಇಲ್ಲಿ ಫೋಟೋ, ಇಲ್ಲಿ ಹೆಸರು ಎಲ್ಲ ಸೆಲೆಕ್ಟ್ ಮಾಡಿ ನಮ್ಗೆಲ್ಲ ಈಗ ಸಮಾಧಾನ ಆಯ್ತು. ಇಂಥ ರಿಸ್ಕ್ ಇದೆ, ಬೇಡ ತಗೊಳ್ಳೋದಿನ ಮೇಲೆ ಅಂತ ಅವರೊಂದು ಸಲಹೆ ಕೊಟ್ಟು ಖುಷಿಯಾಗಿದೆ ಅವರಿಗೆ. ಒಂದು ಪತ್ರಕರ್ತರ ಒಂದು ಮರುದಿನ ಉದಾಹರಣೆಯಲ್ಲಿ ಫ್ರಂಟ್ ಪೇಜ್. ಆದಿನ ಒಂದು 10-15 ಸಾವಿರ ಹೆಚ್ಚುವರಿ ಪ್ರತಿಗಳು ಹೌದು. ಇದೊಂದು ದಾಖಲೆ ಆ ಪತ್ರ ಇದೆ. ನನ್ನ ಅಷ್ಟು ಒಬ್ಬ ಪತ್ರಕರ್ತ ಜೀವನದಲ್ಲಿ ಎಷ್ಟೆಲ್ಲ ರಿಸ್ಕ್ ಗಳನ್ನ ತಗೊಳ್ಬೇಕಾಗತ್ತೆ ಸಂದರ್ಭಗಳು ಬಂದಾಗ. ಈಗ ಇದರಲ್ಲಿ 2 ಕೆಲಸ ನಡುವೆ ಯಾಕಿದೆ. ಇದು 2 ಕೆಲಸ ಏನಂದ್ರೆ, ಒಂದು ಬರೀ ಸಾಹಸ ಅಂತ ಮಾತ್ರ ಅಲ್ಲ, ಒಂದು ನಮ್ಮ ನಡುವೆ ಈ ತರ ನಡೀತದೆ. ಆಮೇಲೆ ಒಂದು ಸೈನಿಕರ ಜೀವನ ಯಾವ ತರ ದುರ್ಭರ ಆಗಿರ್ತದೆ, ಅವ್ರು ಎಂಥದೆಲ್ಲ ಪ್ರದೇಶಗಳಲ್ಲೆಲ್ಲ ಅವ್ರು ಹೋಗ್ತಾ ಇರ್ಬೇಕಾಗ್ತದೆ. ಇದರದೆಲ್ಲ ಒಂದು ಪುಟ್ಟ ಚಿತ್ರಣ ಕೂಡ ನಮ್ಮ ಮುಂದೆ ಅನಾವರಣಗೊಳ್ತಾ ಹೋಯ್ತು, ನೇರ ಕಣ್ಣಿನಿಂದ, ನೇರ ದೃಷ್ಟಿಯಿಂದ ನಾವು ಬರೆಯುವಾಗ. ಇದು ಜನತೆ ಅದರೊಟ್ಟಿಗೆ ಭಾವನಾತ್ಮಕವಾಗಿ ಸೇರ್ಕೊಂಡು, ಆಮೇಲೆ ನಮ್ಮ ಏಜೆಂಟರು ಮುತ್ಯಾದಿಗಳ ಕೋರಿಕೆಯಂತೆ ನಾನು ಹೋದ ಪಥದ ಬಗ್ಗೆ ಮರುದಿನ ಒಂದು ಲೇಖನ ಮಾಡಿದೆ. ಆನಂತರ 3ನೇ ದಿನ ನಮ್ಗೆ ಸುದ್ದಿ ಬಂತು, ಅವರು ಶರೀರವನ್ನು ತಂದು ಕಾಡಮನೆ ಎಸ್ಟೇಟ್ ನಂತರ ಮಿಲಿಟರಿ ಗೌರವದ ಜೊತೆಗೆ ಅದನ್ನು ಕಳಿಸಿದ್ರು ಅಂತ ಅವರು ಕಳಿಸಿಕೊಟ್ರೆ ಎಂಬ ಮಾಹಿತಿ ಆನಂತರ ನಮ್ಗೆ ಸಿಕ್ತಿದ್ದು. ವೃತ್ತಿ ಜೀವನದ ಇವತ್ತಿಗೂ ನಾನು ಎಲ್ಲಿ ಹೋಗ್ಲಿ, ಇವತ್ತಿಗೂ ಜನ ಅದೊಮ್ಮೆ ಕೇಳಿದಷ್ಟು ಮುಗಿಲಿಕ್ಕಿಲ್ಲ. ನಿಜವಾಗ್ಲೂ ಕೂಡ ಈಗ ನಮ್ಮ ಹತ್ರ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಎಂತದ್ದು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಬಹುಶಃ ನೀವು ಇಷ್ಟು ರಿಸ್ಕ್ ಯಾಕೆ, ನಾನು ವಾಪಸ್ ಬರ್ಬೋದಿತ್ತು ಅನ್ನುವಂಥದ್ದು ಕೂಡ ಎಲ್ಲೋ ಯೋಚನೆ ಮಾಡಿರ್ತಿದ್ರೆ ನಿಮ್ಮ ಜೀವನದಲ್ಲಿ ಇಷ್ಟು ಅದ್ಭುತವಾದ ನೆನಪು ಇರ್ತಾನೆ ಇರ್ಲಿಲ್ಲ. ಇಲ್ಲಿ 2 ಕೆಲಸ ಅಂದ್ರೆ ನಿಮ್ಗೆ ಹೇಳಿದ ಹಾಗೆ, ಒಂದು ವೃತ್ತಿ ಜೀವನದಲ್ಲಿ ಒಂದು ಇದು ದುರ್ಘಟನೆ, ಇದರಲ್ಲಿ ಎಂಜಾಯ್ ಮಾಡುವಂತ ಪ್ರಶ್ನೆ ಇಲ್ಲ. ಆದ್ರೆ ನಮ್ಮ ದೇಶಕ್ಕೋಸ್ಕರ ದುಡಿದವರ ಶ್ರಮಿಸಿದವರ ಈ ಒಂದು ವೃತ್ತಾಂತ, ನೀವು ಅದನ್ನ ವೃತ್ತಾಂತ ಅಂತ ತಕೊಳ್ಳಿ, ಜನರಿಗೆ ತಲುಪಿಸುವಂತ ಒಂದು ಕೆಲಸ, ಸಚಿತ್ರ ವೃತ್ತಾಂತ. ಹೌದು, ಅಫ್ಕೋರ್ಸ್ ನಮ್ಗೆ ಅದ್ರಲ್ಲಿ ತುಂಬಾ ಕ್ರೆಡಿಟ್ ಬಂತು, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಇಂಥದ್ದು ಬರಬಾರ್ದು, ಇಂಥ ದುರ್ಘಟನೆಗಳು ನಡಿಲೇಬಾರದು. ಇನ್ನು ಸರ್, ನಿಮ್ಮ ಈ ವೃತ್ತಿ ಜೀವನದಲ್ಲಿ ಒಬ್ಬ ಪತ್ರಕರ್ತನಾಗಿ ವರದಿಗಳನ್ನ ಮಾಡುವಂಥದ್ದು ಅದಾಯ್ತು, ಅದ್ರ ಜೊತೆನಲ್ಲೇ ಈ ಕೆಲವೊಂದಷ್ಟು ಜನರನ್ನ ಇಂಟರ್ವ್ಯೂ ಮಾಡುವಂಥದ್ದು ಕೂಡ. ಸಾಮಾನ್ಯವಾಗಿ ಒಂದು ಕನ್ನಡ ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ವಿಷಯಗಳಿರುತ್ತೆ ಅಥವಾ ಹೊರಗಿನ ವಿಷಯಗಳನ್ನ ತೆಗೆದು ನಾವು ಹಾಕ್ತಿವಿ. ಆದ್ರೆ ಈ ಬೇರೆ ಬೇರೆ ರಾಷ್ಟ್ರ ಮಟ್ಟದ ನಾಯಕರು ಬಂದಾಗ, ಕರಾವಳಿಗೆ ಬಂದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ಅವರ ಇಂಟರ್ವ್ಯೂ ಅನ್ನ ನೀವೇ ಮಾಡ್ತಿದ್ರಿ. ಅದರಲ್ಲಿ ಮೆಮೊರೇಬಲ್ ಮೂಮೆಂಟ್ಸ್ ಅಥವಾ ಇವ್ರ ಜೊತೆಗೆ ಒಂದಷ್ಟು ಟೈಮನ್ನ ನಾನು ಕಳೆದದ್ದು ಯಾವತ್ತೂ ನಾನು ಅದನ್ನ ರಿಕಾಲ್ ಮಾಡ್ತಾ ಇರ್ತೀನಿ ಅಂತ ಹೇಳುವಂಥದ್ದು, ಅದ್ರ ಬಗ್ಗೆ ಸ್ವಲ್ಪ. ಇದು ಒಂಥರ ತಾಯಿ ಹತ್ರ ನಿಮ್ಗೆ ಯಾವ ಮಗ ಇಷ್ಟ ಅಂತ ಹೇಳಿದಾಗ, ಹಾಗಂದ್ರೆ ಆಯಾಯ ಕಾಲಘಟ್ಟಕ್ಕೆ ಆಯಾಯ ಸುದ್ದಿಗಳಿಗೆ ಪ್ರಾಮುಖ್ಯ ಇತ್ತು. ಆದ್ರೆ ನೀವು ಹೇಳಿದಂತೆ ಇವ ದೊಡ್ಡ ಮಗ, ಇದು 2ನೇ ಮಗ ಹಾಗೆ ಅಂತ ನಾವು ಹೇಳ್ತೇವಲ್ಲ. ಮದರ್ ತೆರೇಸಾ ಅವರನ್ನು 3 ಬಾರಿ ಸಂದರ್ಶನ ಮಾಡಿದ್ದೇನೆ ನಾನು. 3 ಬಾರಿ ಕನ್ನಡದಲ್ಲಿ ಅಂತದ್ದು ಅವಕಾಶ ಯಾರಿಗೂ ಸಿಕ್ಕಿಲ್ಲ. ಆಮೇಲೆ 3 ಬಾರಿ ದೇಶದಲ್ಲೂ ಕೇವಲ ಬೆರಳೆಣಿಕೆಯಷ್ಟು ಮಂದಿಗೆ ಮಾತ್ರ ಸಿಕ್ಕಿರ್ಬೋದು. ಮಂಗಳೂರಿಗೆ 3 ಬಾರಿ ಬಂದಿದ್ರು ಅವರು. ಒಂದು ನಮ್ಮ ಸೈಂಟ್ ಆಗ್ನೆಸ್ ಕಾಲೇಜಿನ ಶತಮಾನದ ಸಂದರ್ಭದಲ್ಲಿ, ಆಮೇಲೆ ಅವರದಲ್ಲಿ ಸೈಂಟ್ ತೆರೇಸಾ ಅಂತ ಅವರದ್ದು ಕಾಂಗ್ರಿಗೇಷನ್ ಅಂತ ಕರೀತಾರೆ ಕ್ರೈಸ್ತ ಭಾಷೆಯಲ್ಲಿ. ಬೇರೆ ಬೇರೆ ಕಾಂಗ್ರಿಗೇಷನ್ ಅಂದ್ರೆ ಸಮೂಹಗಳಿರ್ತವೆ. ಅವರ ಸೈಂಟ್ ತೆರೇಸಾ ಕಾಂಗ್ರಿಗೇಷನ್ ಅಂತ ಒಂದು ಆರಂಭವಾದಾಗ ಬಂದಿದ್ರು. ಆಮೇಲೆ 3 ಸಲ ಅವರು ಬಂದಿದ್ರು. 2ನೇ ಸಲ 1985 ಬಂದಾಗ ಅದು ಆಗಸ್ಟ್ 15ರ ಸಂದರ್ಭ. ಜಯಪ್ರಕಾಶ್ ಹೆಗಡೆ ಆಗ ಜನತಾ ಪಕ್ಷ ಅಧಿಕಾರದಲ್ಲಿತ್ತು. ಜಯಪ್ರಕಾಶ್ ಹೆಗಡೆ ಅವರು ಸಚಿವರಾಗಿದ್ದರು. ಧ್ವಜಾರೋಹಣ ಮಾಡುವಂತ ಅವಕಾಶ ಅವರಿಗೆ ನಮ್ಮ ಕೇಂದ್ರ ಮೈದಾನಲ್ಲಿ, ನೆಹರು ಮೈದಾನ ಅಂತ, ಅದಕ್ಕೆ ಬೇರೆ ಕಥೆ ಇದೆ. ಅಲ್ಲಿ ಮದರ್ ತೆರೇಸಾ ಬಂದ್ರು. ಅಲ್ಲಿ ಬಂದಾಗ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಮದರ್ ತೆರೇಸಾ ಅವ್ರನ್ನೆಲ್ಲ ವೇದಿಕೆಗೆ ಆಹ್ವಾನಿಸಿದ್ರೆ ಆ ತಾಯಿ, ಇಲ್ಲ ನಾನು ಸ್ವಾತಂತ್ರ್ಯ ದಿನಕ್ಕೋಸ್ಕರ ಬಂದದ್ದು, ನಾನು ಪ್ರೇಕ್ಷಕಳಾಗಿ ಬಂದದ್ದು, ಇಲ್ಲೇ ಕೂತ್ಕೊಳ್ತೇನೆ ಅಂತ ಅಲ್ಲೇ ಕೂತರು. ರಾಷ್ಟ್ರ ಗೀತೆಗೆ ಆ ಏಜ್ ಅಲ್ಲಿ ಕೂಡ ಅವ್ರು ಎದ್ದು ನಿಂತು ಗೌರವ ತೋರಿಸಿ ಧ್ವಜಕ್ಕೆ ಸೆಲ್ಯೂಟ್ ಹೊಡೆದು ತೆರಳಿದ್ದಾರೆ.
ಇದು ನಾನು ಸಾಕ್ಷಿ ಆಗತ್ತೆ. ನಂತರ ಸೊ ನೀವ್ ಎಲ್ಲಿ ಅವ್ರನ್ನ ಮಾತಾಡ್ಸಿದ್ರಿ? ಮೊದಲನೇ ಬಾರಿ ಮಂಗಳೂರಿನಲ್ಲಿ ಸಂದೇಶ ಪ್ರತಿಷ್ಠಾನ ಅಂತ ಇತ್ತು. ಓಕೆ. ನಮ್ಮ ಪತ್ರಕರ್ತರ ಒಂದು ಪ್ರತಿ ಸಲ ತರಬೇತಿ ಶಿಬಿರ ನಡೀತಾ ಇತ್ತು. ಆಗ ಸಮಾರೋಪಕ್ಕೆ ಅವರನ್ನು ಸೆಟ್ ಮಾಡಿ ಅವರ ಕೈಯಿಂದ ಎಲ್ರಿಗೂ ಪ್ರಶಸ್ತಿ ಪತ್ರ ಕೊಡ್ತಿದ್ದೆ. ಅಲ್ಲೇ ಮಾತನಾಡಿದೆ. ಎರಡನೇ ಬಾರಿ ಸೆಂಟ್ ಐಮಸ್ ಕಾಲೇಜಲ್ಲಿ, ಮೂರನೇ ಬಾರಿ ಅವರ ಕಾಂಗ್ರಿಗೇಷನ್ ಅಂತವಲ್ಲ ಅಲ್ಲೇ ಪಕ್ಕದಲ್ಲಿ ಅಲ್ಲಿ, ಮೂರನೇ ಬಾರಿ ನನ್ನನ್ನು ಪತ್ರಕಾರ ಆವು ಅಂತ ಅವರೇ ರೆಕಗ್ನೈಸ್ ಮಾಡಿ ಇರುವವರೆಲ್ಲ ಒಂದು ಕ್ಷಣ ಈ ಸ್ತಂಭೀಭೂತ ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ, ಏನ್ ಹೇಳ್ತಾರೆ ವಂಡರ್ ಸ್ಟ್ರಕ್ ಅಂತ ಹೇಳಿ. ಅವರು ನನ್ನ ಹತ್ರ ಬಂದು ಕಾಯ್ ಆಪ್ಕ ಪೆನ್ ಕಾಯ್ ಅಂತ ಕೇಳ್ತಾ ಇದ್ದಾರೆ. ಪೆನ್ ಇಲ್ದೆ ನಿಂದು ಬಾ ಅಂತ. ಆಗ ತುಂಬಾ ಕುಬ್ಜ ಆಗ್ತಾ ಬರ್ತಿದ್ರು, ಅವ್ರು ಏಜ್ ಆಗ್ತಾ ಬರ್ತಿದ್ರು. ಆದ್ರೆ ನೋಡಿ ಆ ನೆನಪು ಶಕ್ತಿ ಇವತ್ತಿಗೂ ರೋಮಾಂಚನ ಅದ. ಆ ನಂತರ ತುಂಬಾ APJ ಅಬ್ದುಲ್ ಕಲಾಂ ಅವ್ರ ಹತ್ರ ಪೂರ್ತಿ ಮಾತಾಡ್ಲಿಕ್ಕೆ ಇರಲಿಲ್ಲ, ಪ್ರೋಟೋಕಾಲ್ ಇತ್ತು. ಆದ್ರೆ ಸಣ್ಣ ಮಟ್ಟಿಗೆ ಅವರ ಜೊತೆ ಮಾತಾಡೋ ಅವಕಾಶ. ಅಮಿತಾಬ್ ಬಚ್ಚನ್ ಅವ್ರು ಯಾರಿಗೂ ಆಗ ಸಂದರ್ಶನ ಕೊಡ್ತಾ ಇರ್ಲಿಲ್ಲ. ಆಮೇಲೆ ಐಶ್ವರ್ಯ ರೈ, ಅಂದ್ರೆ ನಾನಿಲ್ಲಿ ಐಶ್ವರ್ಯ ಯಾಕೆ ಹೇಳ್ತೇನೆ ಅಂದ್ರೆ ನಮ್ಮ ಊರಿನವರು. ಹಾಗೆ ಮಿಸ್ ವರ್ಲ್ಡ್ ಆದವರು, ಮಿಸ್ ವರ್ಲ್ಡ್ ಆದಾಗಲೇ ಸಂದರ್ಶನ. ಆಗ ಅವರಿಗೆ ಪ್ರೋಟೋಕಾಲ್ ಇತ್ತು, ಅವರಿಗೆ ಆ ಕಂಪನಿಯವರೇ ಅವರನ್ನು ಬೇರೆ ಅದೆಲ್ಲ ಬಿಟ್ಟು ಎನ್ನವ್ರದ್ದು ಪಾತ ಇರುವಂತ ತುಳುವಲ್ಲಿ ಅದು ಇಲ್ಲಿ ಮಾತಾಡಿ ಮಂಗಳ ಜ್ಯೋತಿ ಸಮಗ್ರ ಶಾಲೆಯಲ್ಲಿ 1 ಗಂಟೆ ಅಲ್ಲಿಯ ಮಕ್ಕಳ ಜೊತೆ, ವಿಶೇಷ ಮಕ್ಕಳ ಜೊತೆ ಊಟ ಸಹ ಮಾಡಿದರು ಅವರು. ಅದು ತರಂಗದಲ್ಲಿ ಕವರ್ ಪೇಜ್ ಬಂತು, ಉದಾಹರಣೆಯಲ್ಲಿ ಬಂತು. ಹೀಗೆ ನೀವು ಯಾರನ್ನು ಕೇಳಿ, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಅಥವಾ ನಮ್ಮ ದೇಶದ ರಾಜಕೀಯ ಎಲ್ಲರೂ. ಆಮೇಲೆ ಮಾತಾ ಅಮೃತಾನಂದಮಯ್ಯನ್ನು ಅವರದ್ದು 6 ಕಾರ್ಯಕ್ರಮ ನಾನು ನಿರ್ವಹಣೆ ಮಾಡಿದೆ. 3 ಸಂದರ್ಶನ, ಒಂದು ಅಲ್ಲೇ ಹೋಗಿ ಅವರ ಆಶ್ರಮಕ್ಕೆ ಹೋಗಿ. ನಮ್ಗೆ ಭಾಷಾ ಸಮಸ್ಯೆ ಇತ್ತು, ನನಗೆ ಮಲಯಾಳಂ ಅರ್ಥ ಆಗ್ತದೆ ಬರ್ತಿರ್ಲಿಲ್ಲ. ಆದ್ರೆ ಅಲ್ಲಿದ್ದ ಸ್ವಾಮಿ ಅವರದನ್ನು ನಮ್ಗೆ ಅನುವಾದ ಮಾಡಿಕೊಟ್ರು. ಆಮೇಲೆ ಮಂಗಳೂರಿನಲ್ಲಿ 2-3 ಕಾರ್ಯಕ್ರಮ, ಅವರದ್ದು ಮಂಗಳ ಸ್ಟೇಡಿಯಂನಲ್ಲಿ ಅವರ ಮೊದಲ ಭೇಟಿಯ ಕಾರ್ಯಕ್ರಮ, 2ನೇ ಭೇಟಿ ಅದು, ಅಲ್ಲಿ ನಾನು ನಿರ್ವಹಣೆ ಮಾಡಿದೆ. 1 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ. ಕರ್ನಾಟಕದ ರಾಜ್ಯಪಾಲರು ಬಂದಿದ್ರು, ಆಗ ಚತುರ್ವೇದಿ ಅವರು ಕೂಡ ಇದ್ರು. ಆನಂತರ ಇಂಥದ್ದು ನೀವು ಕೆಲವೆಲ್ಲ ಕುತೂಹಲಕಾರಿ ಸಂಘಟನೆ ಇದೆ. ಈಗ ಮೋಹನ್ ಲಾಲ್ ನನಗೆ ತುಂಬಾ ಆತ್ಮೀಯರವರು, ಮಂಗಳೂರಿಗೆ ಬಂದಾಗೆಲ್ಲ ನನಗೆ ಫೋನ್ ಮಾಡ್ತಾರೆ. ಓಷನ್ ಪರ್ಲಲ್ಲಿ ನಾನು ಅಲ್ಲಿ ಅವರನ್ನು ಮಾತಾಡ್ಸೋದು, ಒಂದು ಮಗುವಿನ ತರ ಮಾತಾಡ್ತಾರೆ ಅವರು. ಮೋಹನ್ ಲಾಲ್ಗೆ ಬಹಳ ಅಭಿಮಾನಿಗಳಿದ್ದಾರೆ ಈ ಪ್ರದೇಶದಲ್ಲಿ. ಆಮೇಲೆ ಮಮ್ಮೂಟಿಗೆ ನಾನು ಸಂದರ್ಶನ ಉಪ್ಪಿನಂಗಡಿಯಲ್ಲಿ ಮಾಡಿದೆ. ಅದು ದಾಮೋದರ್ ಶೆಟ್ಟರ್ ಅವರ ಕ್ಯಾರಫ್ ಅಲ್ಲಿ, ಅದು ವಿದಯನ್ ಅಂತ ಒಂದು ಸಿನಿಮಾ ಅಲ್ಲಿ ಶೂಟಿಂಗ್ ಆಯ್ತು. ಅದ್ರಲ್ಲಿ ನಮ್ಮ ನವೀನ್ ಪಟೇಲ್, ಸರೋಜಿನಿ ಶೆಟ್ಟಿ ಎಲ್ಲ ಅಭಿನಯ ಮಾಡಿದ್ರು. ಮಮ್ಮೂಟಿ ಅದರ ಲೀಡ್ ರೋಲ್. ಅದು ಆಕ್ಚುಲಿ ಒಂದು ಮಲಯಾಳಂ ಕಾದಂಬರಿ, ಅದು ಭಾಸ್ಕರ ಪಟೇಲರು ಎಂಡೆ ಜೀವಿತಮು ಅಂತ. ಅದನ್ನು ಅಡೂರು ಗೋಪಾಲಕೃಷ್ಣನ್ ಅವರು ನಿರ್ದೇಶನ ಮಾಡಿದ್ರು. ಅದು ಬಾರ್ಡರ್ ನ ಕತೆ, ನಮ್ಮ ಕೇರಳ ಮತ್ತು ಕರ್ನಾಟಕ. ಅಲ್ಲಿ ಮಮ್ಮೂಟಿಗೆ ಸಂದರ್ಶನಕ್ಕೆ ಹೋಗುವಾಗ ನನ್ನ ಹತ್ರ ಎಲ್ಲರೂ ಹೇಳಿದ್ರು, ಅವ್ರ ಹತ್ರ ಬಯೋಡೇಟಾ ಕೇಳಬೇಡಿ ಅಂತ. ಬಯೋಡೇಟಾ ಕೇಳಿದ್ರೆ ಅವರು ದಯವಿಟ್ಟು ನೀವು ಹೊರಡಿ ಅಂತಲೇ ಹೇಳ್ತಾರಂತ. ಕೆಲವ್ರ ಹತ್ರ ಬಯೋಡೇಟಾ ಕೇಳಬಾರ್ದು. ಇನ್ನು ಕೆಲವರಿಗೆ ಅಭ್ಯಾಸ ಇದೆ ಹೋಗಿ ನೀವು ಕಿರ್ಮಾನಿ ಅವ್ರ ನೀವು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೇಳಿದ್ರೆ ಏನ್ ಹೇಳ್ಯಾರ, ನೀವು ಅದು ಗೊತ್ತಿರ್ಬೇಕು. ಅವ್ರಿಗೆ ಏನು ಸಚಿನ್ ತೆಂಡೂಲ್ಕರ್ ನೀವು ಕ್ರಿಕೆಟ್ ವಾಲಿಬಾಲ್ ಅಂತ ಕೇಳಿದ್ರೆ ಅವ್ರು ಗೆಟ್ ಔಟ್ ಅನ್ನೋದೇ ನಾನು ಯಾರು ಹೇಳಿ. ಇದು ಈ ಹಿನ್ನೆಲೆಗಳು, ಈ ಸಿದ್ಧತೆಗಳು ಬಹಳ ಮುಖ್ಯ. ಆ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ. ಒಂದು ಕಪಿಲ್ ದೇವ್ ಬಂದರು, ನನ್ನ ಬದುಕಿನ ಒಂದು ಆರಾಧ್ಯವರು ಕಪಿಲ್ ಅವರು. 1983 ನಾಡ್ದು ಜುಲೈ 27 ಭಾರತ ಮೊದಲ ವಿಶ್ವಕಪ್ ಗೆದ್ದದ್ದು 1983. ನಮ್ಮ ಹೌದು, ಜೂನ್ 27 ಇಂಡಿಯಾ ವಿನ್ ಆದದ್ದು. ಅಲ್ಲಿ ಅವ್ರು ಬಂದ್ರೆ ಅವ್ರ ಬಗ್ಗೆ ವಿಷಯ ಗೊತ್ತಿರ್ಬೇಕಲ್ಲ ನಿಮ್ಗೆ. ಅವ್ರ ಹತ್ರ ಒಂದು ವಿಷಯ ಬೇಕಾದ್ರೆ ನಾನಾಗ ಮಂಗಳೂರಿನ ಕನಿಷ್ಠ 4 ಲೈಬ್ರರಿಗೆ ಹೋಗ್ಬೇಕಾಗಿ. ಹೌದು, ಈಗ ನಮ್ಗೆ ಗೂಗಲ್ ಮಾಡಿದ್ರೆ ಒಂದು ಜೀವಮಾನಕ್ಕಾಗುವಷ್ಟು ಅವ್ರಿಗೆ ವಿವರ ಸಿಗುತ್ತೆ. ಆಗ 4-5 ಲೈಬ್ರರಿಗೆ ಹೋಗಿ ಆಗಿನ ಸ್ಪೋರ್ಟ್ಸ್ ಸ್ಟಾರ್ ಇದನ್ನೆಲ್ಲ ಹುಡುಕಿ ಲೇಟೆಸ್ಟ್ ಅಪ್ಡೇಟ್ ಯಾವ್ದಾದ್ರು ಮ್ಯಾಗಝಿನ್ ನೋಡಿ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಅವ್ರ ಹತ್ರ ಕೇಳ್ತಾ ಹೋದ್ರೆ ಅವರು ನಿಮ್ಮನ್ನು ತೆರೆದುಕೊಳ್ತಾ ಹೋಗ್ತಾರೆ. ಯಾವುದೇ ಒಂದು ವ್ಯಕ್ತಿಯ ಇಂಟರ್ವ್ಯೂ ಇರಬಹುದು, ಕಾರ್ಯಕ್ರಮ ಇರಬಹುದು, ಪೂರ್ವ ಸಿದ್ಧತೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಸಂದರ್ಶನದಲ್ಲಂತೂ ಬಹಳ ಮುಖ್ಯ. ಯಾಕಂದ್ರೆ ನೀವು ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆ ಅಭಿಪ್ರಾಯ ಬರ್ಬೇಕು. ಇವನಿಗೆ ಗೊತ್ತಿದೆ ನೋಡಿ, ಮಮ್ಮೂಟಿಯವರು ನಾನು ಬರ್ಕೊಳ್ತಾ ಇಲ್ಲ ಅಂತ ನಾದರ ಹತ್ರ ಕಂಪ್ಲೇಂಟ್ ಮಾಡಿದ್ರು. ನಾನು ಬರ್ಕೊಳ್ಳೋ ಅಭ್ಯಾಸ ಇಲ್ಲ ನನಗೆ, ಬಹಳ ಹಿಂದೆ ನಾನು ತಲೆಯಲ್ಲಿ ನೆನಪಲ್ಲಿ ಇಟ್ಟುಕೊಳ್ಳೋದು ಬಂದ್ ಮಾಡೋದು. ಅವ್ರ ಹತ್ರ ಹೇಳ್ತಾ ಇದ್ದಾರೆ ಅವ್ನು ಬರ್ಕೊಳ್ತಾ ಇಲ್ಲ. ಅದಕ್ಕೆ ಇವ್ರು ಹೇಳಿದ್ರು ಅವ್ನು ಬಹಳ ಎಕ್ಸ್ಪರ್ಟ್, ನೀವೇನು ಇದು ಮಾಡಬೇಡಿ. ಕೊನೆಗೆ ಸ್ವಲ್ಪ ಸಮಾಧಾನದಲ್ಲಿ ಮಾತಾಡಿದ್ರು. ಆಮೇಲೆ ತರಂಗದಲ್ಲಿ ಬಂದ ಮೇಲೆ ಶೂಟಿಂಗ್ 2ನೇ ಹಂತದಲ್ಲಿ ಅದನ್ನು ಓದಿ ಹೇಳಿದ್ರಂತ. ಓದಿ ಹೇಳಿದಾಗ ಮಮ್ಮೂಟಿ ಅವ್ರು ಕೇಳಿದ್ರಂತ, ಅವ ಏನು ಬರ್ಕೊಂಡಿಲ್ಲ, ಇದು ಯಾಕೆ ಬರ್ದವ ಅಂತ ಕೇಳ್ತಾರೆ. ನಾದಾರು ಇದಕ್ಕೆ ಸಾಕ್ಷಿ, ನನ್ನ ಗುರುಗಳು. ಇಲ್ಲ, ಅದು ಸಾಕಷ್ಟು ಸಂದರ್ಭಗಳಲ್ಲಿ ನಮಗೂ ಕೂಡ ಅನ್ಸುತ್ತೆ. ನೀವೀಗ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡ್ಬೇಕಾದ್ರೆ ಅಲ್ಲಿರುವಂತ ವ್ಯಕ್ತಿ, ಆ ಸಂದರ್ಭ, ಕಾರ್ಯಕ್ರಮ, ಎಷ್ಟೋ ಹೊಸ ವಿಷಯಗಳನ್ನ ತಿಳಿಸ್ತಾ ಇರ್ತೀರ ಆನ್ ದ ಸ್ಪಾಟ್. ನಿಮ್ಮ ಹತ್ರ ಸ್ಕ್ರಿಪ್ಟ್ ಇರಲ್ಲ. ಸೊ ಇದೆಲ್ಲ ನೋಡಿದಾಗ ನಿಮ್ಮ ಆ ನೆನಪಿನ ಶಕ್ತಿ ಬಹಳ ಅಗಾಧವಾದದ್ದು ಅಂತ ಸಾಮಾನ್ಯವಾಗಿ ನಮಗೆ ಗೊತ್ತಾಗ್ತಾನೆ ಇರುತ್ತೆ. ಅದು ಕೆಲವು ಸಲ ಸಾಂದರ್ಭಿಕವಾಗಿ ಬರ್ತದೆ. ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮುಖ್ಯ ಅತಿಥಿಗಳಾಗಿ, ಹೆಗ್ಡೆ ಅವರು ನನ್ನ ಮೇಲೆ ಬಹಳ ಪ್ರೀತಿಯವರು. ನಾನು ಕನಿಷ್ಠ ಅವ್ರದ್ದು 200-300 ಕಾರ್ಯಕ್ರಮ, ವರದಿ, ಸಾಕ್ಷ್ಯಚಿತ್ರ ಎಲ್ಲ ಮಾಡಿದ್ದೇನೆ.
ಆ ಕಾರ್ಯಕ್ರಮ ನಡೀತಾ ಇರುವ ಹ್ಮ್ 2ನೇ ದಿನಕ್ಕೆ ಅವ್ರದ್ದು ಹುಟ್ಟುಹಬ್ಬ. ಓಕೆ. ಅದು ನನಗೆ ದಿಢೀರ್ ನೆನಪಾಯ್ತು. ನಾನು ಸಭಿಕರಿಗೆ ಎಲ್ಲರ 1 ನಿಮಿಷ ನನ್ನ ಕಡೆ ಗಮನ ಕೊಡಬೇಕು ಅಂತ ಕೊಡ್ತಾರಲ್ಲ, ಕೇಳಿದ ಕೂಡಲೇ ನಿಮ್ಗೆ ಅನುಭವ ಇದೆ ಅದರದ್ದು. ಎಲ್ಲ ಕೇಳುವಾಗ ನಿಮ್ಗೆಲ್ರಿಗೊಂದು ಸಂತೋಷದ ಸುದ್ದಿ ಕೇಳ್ತೇನೆ. ಕೇಳಿದ ಕೂಡಲೇ ತಾವೆಲ್ಲ ಎದ್ದು ನಿಂತು ಒಂದು ಕರತಾಡನ ಮಾಡ್ತೀರಿ, ನಾಳೆಲ್ಲ ನಾಡ್ದು ಪೂಜ್ಯ ಹೆಗಡೆಯವರ ಹುಟ್ಟುಹಬ್ಬ ಅಂತ ಹೇಳಿ ಜನ ಪೂರ್ತಿ ಎದ್ದು. ಇದು ನಿಮ್ಗೆ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಪಂಚ್ ಅಂತ ಕರೀತಾರೆ. ನಮ್ಮ ಕನ್ನಡ ಪಾರಿಭಾಷೆಯಲ್ಲಿ ಹೇಳುವುದಾದ್ರೆ ಆ ಕ್ಷಣಕ್ಕೆ ನಿಮ್ಗೆ ಹೊಳೆಯಿರುವಂತ ಆಶು ಚಿಂತನೆಗಳು, ಅದರಿಂದ ನೀವು ನಿರೂಪಕನಿಗೆ ಹೆಚ್ಚು ಗೌರವ ಬರ್ತದೆ ನಿಜವಾಗ್ಲೂ ಕೂಡ. ಇನ್ನು ವೀಕ್ಷಕರೇ, ನಮ್ಮ ಮನೋಹರ್ ಪ್ರಸಾದ್ ಅವರಿಗೆ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ. ಅದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಅವರು ತಿಳಿಸ್ತಾರೆ. ಮೈ ಆಟೋಗ್ರಾಫ್ ಅಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರ್ತೀವಿ. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್. ಮತ್ತೊಮ್ಮೆ ಸ್ವಾಗತ. ಮೈ ಆಟೋಗ್ರಾಫ್ ಅಲ್ಲಿ ನನ್ನ ಜೊತೆಗೆ ಹಿರಿಯ ಪತ್ರಕರ್ತರು, ನಿರೂಪಕರಾಗಿರುವಂಥ ಮನೋಹರ್ ಪ್ರಸಾದ್ ಅವರಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ, ಕುತೂಹಲ ಭರಿತವಾಗಿ ಇವತ್ತಿನ ಎಪಿಸೋಡ್ಸ್ ಆಗ್ತಾ ಇದೆ. ಸರ್, ಇನ್ನು ಕ್ರಿಕೆಟ್ ಅಂತ ಹೇಳಿದಾಗ ನನಗೆ ತುಂಬ ನೆನಪಾಗೋದು, ನಾನು ಚಿಕ್ಕವನಿದ್ದಾಗಿಂದ ಈ ಉದಯವಾಣಿ ಪೇಪರಲ್ಲಿ ಸ್ಪೋರ್ಟ್ಸ್ ಕಾಲಮನ್ನು ಜಾಸ್ತಿ ಓದ್ತಾ ಇದ್ದೆ. ಓದಬೇಕಾದ್ರೆ ನೀವು ಈ ವಿಶ್ವಕಪ್ ಎಲ್ಲ ಬರುವಂಥ ಸಂದರ್ಭದಲ್ಲಿ ಆ ಕ್ರಿಕೆಟಿನ ಇತಿಹಾಸದ ಬಗ್ಗೆ ಒಂದಷ್ಟು ಬರಿತಾ ಇದ್ರಿ. ನನಗೆ ಬಹಳ ಇಷ್ಟ ಅದು. ಕೆಲವೊಮ್ಮೆ ಕಟ್ ಮಾಡಿ ಎಲ್ಲ ಇಟ್ಕೊಳ್ತಿದ್ದೆ. ಈ ಕ್ರಿಕೆಟ್ ಮತ್ತೆ ನಿಮ್ಮ ಒಂದು ಬಾಂಧವ್ಯ, ಅದರಲ್ಲೂ ರವಿಶಾಸ್ತ್ರಿ ನಿಮ್ಗೆ ಬಹಳ ಆತ್ಮೀಯರು ಅನ್ನೋದು ಕೂಡ ಗೊತ್ತಿದೆ. ಅದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ. ಪ್ರಸನ್ನ ಅವರೇ, ಇದು ನನಗೆ ಸ್ಪಂದನ ಸಮಗ್ರ ಬಳಗಕ್ಕೆ ಮತ್ತೊಮ್ಮೆ ನನ್ನ ಗೌರವಪೂರ್ವಕ ಅಭಿನಂದನೆ ನೀಡಿ. ಕ್ರಿಕೆಟ್ ಬಗ್ಗೆ ಬಹಳ ಒಲವು ನನಗೆ ಬಾಲ್ಯದಿಂದ ರಬ್ಬರ್ ಬಾಲ್ ಆಡ್ತಾ ಇದ್ದೇವೆ ನಾವು ಆ ಕಾಲಕ್ಕೆ. ಒಂದು ವೇಳೆ ಬಾಲ್ ನಮ್ಮ ತಂಡಕ್ಕೆ ಸಾಧ್ಯ ಆಗದಿದ್ರೆ ಒಂದು ಬಟ್ಟೆ ಕಟ್ಟಿ ಅದಕ್ಕೆ ಒಂದಿಷ್ಟು ಕಾಗದ ಸುತ್ತಿ ಆ ಚೆಂಡು ಮಾಡಿ, ಆಮೇಲೆ ಬ್ಯಾಟ್ ತುಂಡಾದ್ರೆ ಕೊತ್ತಳಿಗೆ ಅಂತ ಒಂದು ಪ್ರಯೋಗ ಮಾಡಿ ಅದರಲ್ಲಿ ಕೂಡ ಆಡಿದವರು ನಮ್ಮ ಬಾಲ್ಯದಲ್ಲಿ. ಕ್ರಿಕೆಟ್ ಬಗ್ಗೆ ಬಹಳ ನನಗೆ ತುಂಬ ಕುತೂಹಲ. ಮತ್ತು ನಾವು ಹಳ್ಳಿಯಲ್ಲಿ ಕನ್ನಡ ಮಾಧ್ಯಮದವರು, SLC ವರೆಗೆ ಕನ್ನಡ ಮಾಧ್ಯಮ. ನನ್ನ ಆಂಗ್ಲ ಭಾಷೆಯಲ್ಲಿ ನನಗೆ ಒಂದಿಷ್ಟು ಮಾತನಾಡಬಲ್ಲೆ ಅಂತ ನಾನು ಆಗಿದ್ರೆ ನಾನು ಆ ಕಾಲಕ್ಕೆ ಪ್ರಾಯೋಗಿಕವಾಗಿ ಕ್ರಿಕೆಟ್ ಕಾಮೆಂಟ್ರಿ ಮಾಡೋದು. ನಮ್ಮ ಊರಿನ ಮ್ಯಾಚ್ಗಳಾಗುವಾಗ, ಹಳ್ಳಿದ್ದು ನಮ್ದು ಗೋವಿಂದೂರು, ಬೈಲೂರು, ಕರವಾಲಿ ಈಗೆಲ್ಲ ಮ್ಯಾಚ್ ಆಗುವಾಗ ಕಾಮೆಂಟ್ರಿ ಮಾಡ್ತಾ ಅಭ್ಯಾಸ ಆಗ್ತಾ ಹೋಯ್ತು. ಅಲ್ಲಿ ನಿಮ್ಗೆ ಫ್ಲೂಯೆನ್ಸಿ ಬಂತು ಮತ್ತು ಕಮಾಂಡ್, ನಿಮ್ಗೆ ಒಂದು ಆತ್ಮವಿಶ್ವಾಸ ಬಂತು. ಅದು ನನ್ನನ್ನು ಎಲ್ಲಿವರೆಗೆ ತಗೊಂಡೋಯ್ತು ಅಂದ್ರೆ, ಮಂಗಳೂರು ಸ್ಟೇಡಿಯಂನಲ್ಲಿ ಕರ್ನಾಟಕ 11 ವರ್ಸಸ್ ಭಾರತ 11ನ 2 ಸಹಾಯಾರ್ಥ ಪಂದ್ಯಗಳಿಗೆ ನಾನು ಕಾಮೆಂಟರಿ ಮಾಡಿದ್ದೆ. ಮೊದಲ ಪಂದ್ಯದಲ್ಲಿ ಆಡಿದವರು ಗಾವಸ್ಕರ್, ವಿಶ್ವನಾಥ್, ಕಪಿಲ್ ದೇವ್. ಪಂದ್ಯದಲ್ಲಿ ಆಡಿದವರು ನಮ್ಮ ಅಜರುದ್ದೀನ್, ಸಚಿನ್ ತೆಂಡೂಲ್ಕರ್, ಕರ್ನಾಟಕದ ಎಲ್ಲ ಆಟಗಾರರು. 2 ಮ್ಯಾಚ್ಗಳಿಗೆ ನಾನು ಮಂಗಳೂರಲ್ಲಿ ಅಂತ ಒಂದು ದೊಡ್ಡ ಮಟ್ಟದ ಟೂರ್ನಮೆಂಟ್ ಅಂದ್ರೆ 2 ಬಾರಿ ನಡೆದಿತ್ತು. ಹೌದು, ಅಂದ್ರೆ ನಾನು ಸೇರಿದ ಮೇಲೆ ಅದು 2 ಪಂದ್ಯ ನಡೆಯಿತು. ಅದರ ಮೊದಲು 85ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವಲಯ ಕ್ರಿಕೆಟ್ ಮಂಗಳೂರಿನಲ್ಲಿ ನಡೆಯಿತು, ನೆಹರು ಮೈದಾನಲ್ಲಿ. ಅದಕ್ಕೆ ಆಕ್ಚುಲಿ ಕೇಂದ್ರ ಮೈದಾನ ಅದರ ಮೂಲ ಹೆಸರು. 1951ರಲ್ಲಿ ಆ ಮೈದಾನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಿ ಅವರು ಆ ಪೆವಿಲಿಯನ್ ಉದ್ಘಾಟನೆ ಮಾಡಿದ ಮೇಲೆ ಅದಕ್ಕೆ ನೆಹರು ಮೈದಾನ ಅಂತ. ಈಗಲೂ ಒಂದು ಸಂಘಟನೆಯವರು ಕೇಂದ್ರ ಮೈದಾನ ಅಂತಲೇ ಬರೆಯೋದು, ಆಯ್ತಾ. ಅಲ್ಲಿ ಆ ಮೈದಾನಲ್ಲಿ ನಮ್ಗೆ ಮೊದಲ ಬಾರಿಯಾಗಿ GR ವಿಶ್ವನಾಥ್, ಕಿರ್ಮಾನಿ, ರೋಜರ್ ಬಿನ್ನಿ, ಅಬ್ದುಲ್ ಜಬ್ಬಾರ್ ಇಂಥ ಆಟಗಾರರನ್ನೆಲ್ಲ ನಾನೇ ವರದಿ ಮಾಡಿದೆ. 2 ದಿನ ವಲಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು. ಅದು ಬಹಳ ದೊಡ್ಡ ಪಂದ್ಯ. ಆನಂತರ ನನಗೆ ತಿಳಿದ ಹಾಗೆ ಇಂದಿಗೆ 54 ವರ್ಷದ ಮೊದಲು ಏಕೈಕ ರಣಜಿ ಪಂದ್ಯ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ನಡೆಯಿತು. ಕರ್ನಾಟಕ ವರ್ಸಸ್ ಕೇರಳ ಒಂದೇ ಪಂದ್ಯ. ಕರ್ನಾಟಕ ಗೆದ್ದಿತ್ತು ಅದರಲ್ಲಿ. ಆಗ ಮೈಸೂರು
ಮೈಸೂರು ಟೀಮ್ ಅದು ಒಂದೇ ಪಂದ್ಯ. ಆ ನಂತರ ಉಡುಪಿಯಲ್ಲಿ ಕರ್ನಾಟಕ ವರ್ಸಸ್ ಆಂಧ್ರ ನಡೆಯಿತು ಒಂದು ಪಂದ್ಯ 1979ರಲ್ಲಿ. ಇದು ಬಿಟ್ಟರೆ ನಮ್ಮಲ್ಲಿ ಮತ್ತೆ ಪಂದ್ಯ ನಡೀಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಟರ್ಫ್ ವಿಕೆಟ್ ಇಲ್ಲ. ಇದಕ್ಕೆ ಮ್ಯಾಟಿಂಗ್ ವಿಕೆಟ್ ಅಂತ ಕರೆಯುದು. ನೀವು ಆಡುವ ಜಾಗಕ್ಕೆ ಮ್ಯಾಟ್ ಹಾಕ್ತೇವಲ್ಲ, ಒಂದು ಕಾಲಕ್ಕೆ ಟರ್ಫ್ ಇಲ್ಲದಿದ್ರೆ ಮ್ಯಾಟ್ ಹಾಕೋದು. ಈಗ ಎಲ್ಲೂ ಮ್ಯಾಟ್ ಹಾಕ್ಲಿಕ್ಕಿಲ್ಲ. ಆ ಟರ್ಫ್ ಒರಿಜಿನಲ್ ಮೈದಾನ ಬೇಕು, ನಮ್ಮಲ್ಲಿ ಇಲ್ಲ. ಇಂದಿಗೂ ಆ ಬೇಡಿಕೆ ಈಡೇರಲಿಲ್ಲ. ಹೀಗೆ ನನ್ನ ಕ್ರಿಕೆಟ್ ಸಾಕ್ತಾ ಇದ್ದಾಗೆ ನಾನು ನಿಧಾನಕ್ಕೆ ಕಾರ್ಕಳದಲ್ಲಿ ಬೋನೇಂದ್ರ ಕಾಲೇಜಿಗೆ ಹೋಗಿ ಓವರ್ ಆರ್ಮಿಗೆ ಶಿಫ್ಟ್ ಆಯ್ತು. ಆಗ ನಾವು ಈಗ ಹಾರ್ಡ್ ಬಾಲ್ ಅಂತ ನಾವು ಕರಿತೇವೆ, ಆ ಬಾಲ್ ನಲ್ಲಿ ನಮ್ಮ ಇದು ಬದಲಾವಣೆ ಆಯ್ತು. ಅಲ್ಲಿ ನಾನು ಸಹ ಪ್ರಯೋಜನ ಆಗಿ ಮಂಗಳೂರಿನ ಕೆನರಾ ಕಾಲೇಜಿಗೆ ಬಂದಾಗ ಓಪನಿಂಗ್ ಬೌಲರ್ ಅವಕಾಶ ನನಗೆ ಸಿಗ್ತಾಗ ನಾನು ಕಾಲೇಜ್ ತಂಡದಲ್ಲಿ ಓಪನಿಂಗ್ ಬೌಲರ್ ಆಗಿದ್ದೆ. ಆಮೇಲೆ ಪತ್ರಕರ್ತ ತಂಡಕ್ಕೆ ಒಂದು 20 ವರ್ಷ ಇಂಡಿಪೆಂಡೆನ್ಸ್ ಕಪ್ಪಿಗೆ ನಾನು ನಾಯಕನಾಗಿ 10 ವರ್ಷ ಗೆದ್ದಿದ್ದೇವೆ ಅದರಲ್ಲಿ. ಹೌದು, ಇದು ಕ್ರಿಕೆಟ್ ನೊಟ್ಟಿಗೆ ಬೆಳೆದುಕೊಂಡು ಬಂದದ್ದು. ಆ ನಂತರ ನನಗೆಲ್ಲ ಆಟಗಾರರ ಬಗ್ಗೆ, ನಾನು ವಿಶ್ವಕಪ್ ಗೆದ್ದ ಭಾರತ ತಂಡದ 7 ಮಂದಿಯನ್ನು ಇಂಟರ್ವ್ಯೂ ಮಾಡಿದ್ದೇನೆ. ಹೌದು, ಅದರಲ್ಲಿ 83ರಲ್ಲಿ ಗೆದ್ದವರ ಮತ್ತೆ ಬೇರೆ ಬೇರೆ ಕಾಲಘಟ್ಟದಲ್ಲಿ, ಅದು ಕಪಿಲ್ ದೇವ್, ರವಿಶಾಸ್ತ್ರಿ, ಕಿರ್ಮಾನಿ, ಮೊಹಿಂದರ್ ಅಮರ್ನಾಥ್, ಹೀಗೆ. ರವಿಶಾಸ್ತ್ರಿ ಅವರದ್ದು ಒಂದು ದಿನ ಕರೆ ಬಂತು, ಅವರ ಸಂಬಂಧಿಕರ ಕರೆ ಬಂತು, ಅವರು ಮಂಗಳೂರಿನಲ್ಲಿ ಇದ್ದಾರೆ. ಹೀಗೆ ರವಿಶಾಸ್ತ್ರಿ ನಿಮ್ಮಲ್ಲಿಗೆ ಬರ್ಬೇಕಂತ ಇದ್ದಾರೆ ಕರುವಾಲಿಗೆ, ಅವರದ್ದು ಮೂಲ ಎಲ್ಲರೂ ಅಲ್ಲಿಗೊಮ್ಮೆ ಹೋಗ್ಬೇಕಂತ ಹೇಳಿದ್ದಾರೆ. ಅವರಿಗೆ ಮದುವೆ ಆಗಿ 14 ವರ್ಷ ಮಕ್ಕಳಾಗಿರ್ಲಿಲ್ಲ. ಋತು ಅಂತ ಅವರ ಹೆಂಡತಿ ಹೆಸರು, ಪಂಜಾಬಿಯವರು. ಕೊನೆಗೆ ನಾನು ಹೇಳಿದೆ ದೇವಸ್ಥಾನದಲ್ಲಿ ಅರೇಂಜ್ಮೆಂಟ್ ಮಾಡ್ತೇವೆ, ಅಲ್ಲಿ ನಾಗವನ ಕೂಡ ಉಂಟು, ವಿಷ್ಣುಮೂರ್ತಿ ದೇವಸ್ಥಾನ ಪಕ್ಕದಲ್ಲಿ ನಾಗವನ ಸೇವೆ ಎಲ್ಲ ನಾವು ವ್ಯವಸ್ಥೆ ಮಾಡ್ತೇವೆ. ರವಿಶಾಸ್ತ್ರಿ ಬಂದು ನನ್ನ ಪರಿಚಯ ಎಲ್ಲ ಆಯ್ತು. ನಾವು ಒಂದೇ ಕುಟುಂಬ, ಅಂದ್ರೆ ಒಂದು 3 ತಲೆಮಾರಿನ ಮೊದಲು ಅವರ ಹಿರಿಯರು ನಮ್ಮ ಹಿರಿಯರಲ್ಲಿ ಒಟ್ಟಿಗಿದ್ರನ್ನು. ಆನಂತರ ಬೇರೆ ಬೇರೆ ಕಾರಣಕ್ಕೆ ಉದ್ಯೋಗ ಇತ್ಯಾದಿಗಳಿಗಾಗಿ ಬೇರೆ ಬೇರೆ ಕಡೆ ಹೋಗಿ ಇವರ ಕುಟುಂಬ ಮುಂಬೈಲಿ ನೆಲೆಸಿತು. ಇವರ ತಂದೆ ಮುಂಬೈಲಿ ವೈದ್ಯರಾಗಿದ್ರು, ಜಯದ್ರಥ ಶಾಸ್ತ್ರಿ ಅಂತ. ರವಿಶಾಸ್ತ್ರಿ ಅವರ ಅಜ್ಜ ಮಂಗಳೂರಿನಲ್ಲಿ ಡಾಕ್ಟರ್ MV ಶಾಸ್ತ್ರಿ ಅಂತ ಆಯುರ್ವೇದ ಭೂಷಣ ಬಿರುದಾಂಕಿತರು. ಆ ಕಾಲಕ್ಕೆ ನಮ್ಮ ರಾಜ್ಯದ ಸರ್ವಶ್ರೇಷ್ಠ ಆಯುರ್ವೇದ ತಜ್ಞರಲ್ಲಿ ಒಬ್ರು ಅವರ ಅಜ್ಜ. ಆಯ್ತಾ, ದೊಡ್ಡ ಒಂದು ಪರಂಪರೆ ಇದೆ. ಆಮೇಲೆ ಇವರ ಅತ್ತೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಸಚಿವರಾಗಿದ್ರು, ಲಲಿತಾ ಶಾಸ್ತ್ರಿ ಅಂತ. ಚವಾಣ್ ಕ್ಯಾಬಿನೆಟ್ ಅಲ್ಲಿ ಆರೋಗ್ಯ ಸಚಿವರಾಗಿದ್ರು ಡಾಕ್ಟರ್ ಅವರು. ಇಂಥ ಆಮೇಲೆ ಅಲ್ಲಿ ಬಂದು ಪೂಜೆ ಎಲ್ಲ ಆಯ್ತು. ನಾಗನಿಗೆ ತಂಬೆಲ ಸೇವೆ ಅಂತೆಲ್ಲ ಅದನ್ನೆಲ್ಲ ಕೊಟ್ಟಿದ್ದು, ಹೂವಿನ ಪೂಜೆ ವಿಷ್ಣುಮೂರ್ತಿ ಅವರಿಗೆ ಕೊಟ್ಟಿದ್ದು. ನಮ್ಮ ಮನೆಗೆಲ್ಲ ಬಂದರು, ಚಿತ್ರಗಳಿದೆ ನಾನು ಕೊಡ್ತೇನೆ. 6 ತಿಂಗಳಾದ್ಮೇಲೆ ಅವರ ಕರೆ ಬಂತು, ಮನೋಹರ್, ಐ ಗಾಟ್ ಎ ಗುಡ್ ನ್ಯೂಸ್ ಫಾರ್ ಯು. ಹೇಳಿ ರವೀಣ್, ಶಿ ಹ್ಯಾಸ್ ಕನ್ಸೀವ್ಡ್ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಮೂಲ ನಾಗಬನಕ್ಕೆ ಬಂದ ಮೇಲೆ ನಮ್ಮ ಮಣ್ಣಿನ ಶಕ್ತಿ ನೋಡಿ, ಅವರ ಸಾಮರ್ಥ್ಯಕ್ಕೆ ಜಗತ್ತಿನ ಏನೆಲ್ಲ ಚಿಕಿತ್ಸೆ ಮಾಡಿಸಿ, ಎಷ್ಟೋ ದೊಡ್ಡ ಡಾಕ್ಟರ್ ಹತ್ರ, ಎಷ್ಟೋ ದೊಡ್ಡ ಬೇರೆ ಹಾಸ್ಪಿಟಲ್ಗಳಿಗೂ ಹೋಗ್ಬೋದು ದೇಶಗಳಲ್ಲಿ. ಆದ್ರೆ ಮೂಲವನ್ನ ಹುಡುಕಿಕೊಂಡು ಬಂದಾಗ ಈ ನಂಬಿಕೆಗಿಂತ ದೊಡ್ಡದು ಬೇರೆ ಇಲ್ಲ, ಶಕ್ತಿ ಇಲ್ಲ. ನೋಡಿ, ಅವರ ಚಿಕ್ಕಪ್ಪನ ಮಂಗಳೂರಿನಲ್ಲಿ ವೈದ್ಯರು ಡಾಕ್ಟರ್ ಸಂತೋಷ್ ಕುಮಾರ್ ಶಾಸ್ತ್ರಿ ಅಂತ. ಅವರ ಪತ್ನಿ ಬಹಳ ಲಯನ್ಸ್ ಅಲ್ಲೆಲ್ಲ ಬಹಳ ಪ್ರಖ್ಯಾತರು, ಕವಿತಾ ಶಾಸ್ತ್ರಿ ಅಂತ. ಅವರಿಬ್ರು ಲಯನ್ಸ್ ಗವರ್ನರ್ ಆಗಿದ್ದವರು. ಆಮೇಲೆ ಸಂತೋಷ್ ಶಾಸ್ತ್ರಿ ಅವರ ತಂದೆಯು ಲಯನ್ಸ್ ಗವರ್ನರ್ ಆಗಿದ್ದವರು. ಇದೆಲ್ಲ ಒಂದು ದೊಡ್ಡ ಪರಂಪರೆಯಲ್ಲಿ. ಆ ನಂತರ ಅವ್ರು ಹೇಳಿದ್ರು, ಬಂದವರು ಹೆಂಡತಿಯನ್ನು ಕರ್ಕೊಂಡು ಬಂದರು, ತಂದೆ ತಾಯಿ ಬಂದರು. ಮಳೆಗಾಲ ಅದು ಸ್ವಲ್ಪ. ಅವರು ಅಂದ್ರೆ ಹತ್ತಿರ ಎಲ್ಲಿ ಪ್ರವಾಸ ಉಂಟು, ಅವ್ರದ್ದು ಮ್ಯಾಚ್ ಉಂಟು, ಬಿಡುವಿದ್ದಾಗ ನಮ್ಮಲ್ಲಿಗೆ ಬರೋದು. ವರ್ಷಕ್ಕೊಮ್ಮೆ ಬರ್ತೇನೆ ಅಂತ ಕಮಿಟ್ಮೆಂಟ್ ಮಾಡಿದ್ರು. ಬಂದ್ರು ಮತ್ತು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನೆರವಾಯ್ತು. ನಂತರ ನನ್ನ ನೀರೇಬೈಲೂರು ಹೈಸ್ಕೂಲಿಗೆ ಕರ್ಕೊಂಡೋದೆ. ಅಲ್ಲಿ ಅವರು ಮಕ್ಕಳಿಗೆ ಕ್ರೀಡಾ ಸ್ಕಾಲರ್ಶಿಪ್ ಕೊಡಿ ಅಂತ 1 ಲಕ್ಷ ರೂಪಾಯಿ ನನ್ನ ಕಡೆಗೆ ಕೊಟ್ಟು ಕಳಿಸಿದ್ರು. ಆಮೇಲೆ ಅದನ್ನು ಚೆಕ್ ಹಸ್ತಾಂತರ ಮಾಡಿದೆ. ಆನಂತರ ವರ್ಷಕ್ಕೊಮ್ಮೆ, ಈಗ ಕೋವಿಡ್ ನಿಂದಾಗಿ 3 ವರ್ಷ ಗ್ಯಾಪ್ ಆಯ್ತು. ಇದ್ರೆ ವರ್ಷಕ್ಕೊಮ್ಮೆ ಬರುತ್ತೆ. 8 ಸಲ ಬಂದ್ರು ಇವರಿಗೆ. ಇದು ನಿಮ್ಮ ಜೊತೆಗೆ ಒಂದು ಅಷ್ಟು ಆತ್ಮೀಯವಾದ ಬಾಂಧವ್ಯವನ್ನ ಇಟ್ಟುಕೊಂಡಿದ್ದಾರೆ. ನನ್ನ ಪುಸ್ತಕಕ್ಕೂ, ನನ್ನ ಇನ್ನೊಂದು ಪುಸ್ತಕಕ್ಕೂ ಒಂದು ಅವರ ಇದು ಕೊಟ್ಟಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ. ಇನ್ನು ಈ ಏಕಾಂತ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನೂ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡಿರುವಂತಹ ಸಾಧನೆಗಳು ಅಪಾರವಾಗಿದೆ. ನಿಮ್ಮ ಜೊತೆಗೆ ಬಹಳಷ್ಟು ಆತ್ಮೀಯ ಸ್ನೇಹಿತರು, ಆ ಸ್ನೇಹಿತರ ಬಳಗ ದೊಡ್ಡದಿದೆ. ನಿಮ್ಮ ಅಭಿಮಾನಿಗಳ ಬಳಗ ಅನ್ನೋದು ಅದು ಸಾಗರದಷ್ಟು ದೊಡ್ಡದಿದೆ. ಈ ಸಾಮಾನ್ಯವಾಗಿ ಮನೇಲಿ ನಮ್ಗೊಂದು ಕುತೂಹಲ ಇರುತ್ತೆ. ಈಗ ಮದುವೆ ಆದವರು ಮಕ್ಕಳು ಮೊಮ್ಮಕ್ಕಳು ಅಂತ ಈ ಪ್ರಾಯದಲ್ಲಿ ಇರ್ತಾರೆ. ನೀವು ಒಂಟಿಯಾಗಿ ಇರ್ತೀರಿ ಅಂದಾಗ ಏನ್ ಮಾಡ್ತೀರಿ ಅಂತ, ಯಾವ ತರ ನಿಮ್ಮ ದಿನಚರಿ ಇರುತ್ತೆ? ಸಾಮಾನ್ಯವಾಗಿ ನನಗೆ ಆ ತರದ ಒಂಟಿತನ ಕಾಡಲಿಲ್ಲ. ಒಂಟಿತನ ಕಾಡ್ತದೆ ಎಲ್ಲಿ ಅಂದ್ರೆ, ಈ ಬಾಲ್ಯದ ನೆನಪಾದ ತಕ್ಷಣ ನೀವು ಬಾಲ್ಯಕ್ಕೆ ಸಾಕ್ತಿರಲ್ಲ, ಅಲ್ಲಿ ನಿಮ್ಮನ್ನು ಆ ಒಂಟಿತನ ಆವರಿಸಿಕೊಂಡು ಬರ್ತದೆ. ನಮಗೆ ಇಲ್ಲಿ ಎಷ್ಟೋ ಸಲ ಒಂದು ವೇಳೆ ನಿದ್ದೆ ಬರ್ಲಿಲ್ಲ ಅಂತ ಆದ್ರೆ, ಬಾಲ್ಯದಲ್ಲಿ ಅಲ್ಲಿಯ ಕಾವ್ಯನೆಲ ಅಂತ ಹೇಳ್ತಾರೆ, ಚಾಪೆ ಮತ್ತು ತಲೆದಿಂಬು ಹಾಕಿ ಸುಖ ನಿದ್ದೆ ನೋಡಿ, ಅದು ನೆನಪು ಮಾಡಿದ ತಕ್ಷಣ ನಿಮ್ಮ ಮನಸ್ಸು ಬಂದು ಏಕಾಗ್ರತೆ ಬಂದು ಇವತ್ತಿಗೂ ಆ ಸಂದರ್ಭದಲ್ಲೆಲ್ಲ ಒಂಚೂರು ಬಾಲ್ಯದ ನೆನಪಾದಾಗ ಅಪ್ಪ ಅಮ್ಮನ ಸಾಂಗತ್ಯ, ಮನೆ ಮಂದಿಯ ಒಡನಾಟ, ದೇವಸ್ಥಾನ ಪರಿಸರ, ಊರಿನವರ ಪ್ರೀತಿ, ಶಾಲೆಗಳಲ್ಲಿ ಬಂದಂತ ಸಂಬಂಧಗಳು, ಇದೆಲ್ಲ
ಎಲ್ಲವನ್ನು ನೀವು ನೆನಪಿಸ್ಕೊಳ್ತಾ ಹೋಗುವಾಗ ಅದು ಮತ್ತೆ ಬರಬಾರದೆ ಅಂತ ಅನಿಸುವುದಿದೆ. ಖಂಡಿತ. ಇನ್ನು ಸರ್, ಈ ಬೇರೆ ಬೇರೆ ವೃತ್ತಿ ಅಥವಾ ವೃತ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ರೂಪಗಳಲ್ಲಿ ನಿಮ್ಮ ಒಂದು ಅನಾವರಣ ಆಗ್ತಾ ಬಂತು, ಜನ ನೋಡ್ತಾ ಬಂದ್ವಿ. ಇನ್ನು ಸಾಂಸ್ಕೃತಿಕವಾಗಿ ನಾನು ನಿಮ್ಮ ಫೋಟೋಗಳನ್ನು ಕೆಲವು ನೋಡ್ತಾ ಇದ್ದೆ. ಯಕ್ಷಗಾನದಲ್ಲಿ ವೇಷ ಹಾಕಿದ್ರಿ, ನಾಟಕದಲ್ಲಿ ಅಭಿನಯಿಸಿದ್ರಿ, ಸಿನಿಮಾದಲ್ಲಿ ಕೂಡ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ರಿ. ಸೊ ಈ ಸಾಂಸ್ಕೃತಿಕವಾಗಿ ನಿಮ್ಮ ಒಂದು ಬಾಂಧವ್ಯ ಅಂತ ಹೇಳೋದಾದ್ರೆ ಯಾವ ವಿಷಯದಲ್ಲಿ ತುಂಬಾ ಆಸಕ್ತಿ ನಿಮ್ಗೆ ಇವತ್ತಿಗೂ ಕೂಡ, ಇದನ್ನ ನಾನು ಮಾಡ್ಬೇಕು ನನಗೆ ಅವಕಾಶ ಸಿಕ್ಕಿದ್ರೆ ಅಂತ ಹೇಳೋದಾದ್ರೆ? ನೀವು ನನ್ನ ಸಂಪೂರ್ಣ ಸೂಕ್ಷ್ಮವಾದಂಥ ನರನಾಡಿಗಳನ್ನೇ ನೀವು ಒಂದು ಚೂರು ಮುಟ್ಟಿದ್ರಿ, ನೀವು ಸ್ಪರ್ಶ ಮಾಡಿದ್ರಿ. ಭಜನೆ ಬಹಳ ಇಷ್ಟ ಆಯಿತು ನಮಗೆ. ಬಾಲ್ಯಕಾಲದಲ್ಲಿ ದೇವಸ್ಥಾನದಲ್ಲಿ ತಿಂಗಳಿಗೊಮ್ಮೆ ಭಜನೆ, ಆಮೇಲೆ ವರ್ಷಕ್ಕೊಮ್ಮೆ 12 ದಿನಗಳ ಭಜನೆ, ಮುಕ್ತಾಯಕ ನಗರ ಭಜನೆ, ಮತ್ತು ಮನೆಗಳಲ್ಲೆಲ್ಲ ಆಗ ನಿಮಗೆ ಸಂಜೆ ಕಡ್ಡಾಯ ಒಂದು ಅರ್ಧ ಗಂಟೆ ಭಜನೆ. ಮನೆ ಮಂದಿ ಯಾರೆಲ್ಲ ಇರ್ತಾರೆ ಅವರು ಎಕ್ಸಾಮ್ ಇದ್ರು ಭಜನೆ ಮಾಡೋದು ನಿಲ್ಲಿಸ್ಲಿಕ್ಕೆ ಇಲ್ಲ. ಭಜನೆದ ಅರ್ಥ ಗೊತ್ತಿರ್ಲಿಲ್ಲ. ನಾನು ಭಾಷಣಗಳೆಲ್ಲ ಹೇಳಿಕೊಂಡೆ ಆ ಭಜನೆಗಳದ್ದು ಅರ್ಥ ಈಗ ಗೊತ್ತಾಗೋದು, ತಾಳಕ್ಕೆ ಸರಿಯಾಗಿ ಬಡಿಯುವುದು ಮಾತ್ರ ಗೊತ್ತಿತ್ತು. ಆದ್ರೆ ಅದರಲ್ಲಿ ಒಂಥರ ನಮ್ಮನ್ನು ನಾವು ಒಳಗೊಳ್ಳುವ ಪ್ರಕ್ರಿಯೆ ಇತ್ತು. ಆ ಕಾಲಕ್ಕೆ ನಾನೊಂದು 150ರಿಂದ 200 ಭಜನೆ ಕಲ್ತಿದ್ದೆ ನಾನು. ಅದರಲ್ಲಿ ಒಂದು 100 ಈಗ ನೆನಪಲ್ಲಿ ಇರ್ಬೋದು, 100. ಅದರಲ್ಲಿ ಅತಿ ಹೆಚ್ಚು ನಾನು ಹಾಡಿದ್ದು ಜಯತು ಜಯ ವಿಠಲ ಅಂತ, ಅದು ಸಂತ ತುಕಾರಾಮ್ ಆ ಹಾಡು ಇವತ್ತಿಗೂ ನನಗೆ ಬಹಳ ಇಷ್ಟದ ಒಂದು ಹಾಡು. ಎಲ್ಲರೂ ಒಮ್ಮೆ ಡೈಲಿ ಕೇಳ್ತಾನೆ. ಆನಂತರ ನಿಮ್ಗೆ ಭಾಗ್ಯದಲಕ್ಷ್ಮಿ ಹಾಡದ ಭಜನೆ ಕಾರ್ಯ ಇಲ್ಲ ನಮ್ಮ ದೇಶದಲ್ಲಿ. ಅಂತದ್ದೆಲ್ಲ ಕೀರ್ತನೆಗಳು, ಮತ್ತು ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಏನ ಮಾನವರೇನು ಮಾಡಬಲ್ಲರು, ಅಂಬಿಗ ನಾನಿನ್ನ ನಂಬಿದೆ ಜಗದರಂಬ, ಅಂತದ್ದೆಲ್ಲ ನನಗೆ ಬಹಳ ಇಷ್ಟ, ನನ್ನನ್ನು ಒಳಗೊಳ್ಳೋದು. ಅದು ಮುಂದಕ್ಕೆ ನನಗೆ ಚಿತ್ರಗೀತೆಗಳ ಬಗ್ಗೆ ಆಸಕ್ತಿ ಬೆಳೆಸ್ತು. ನಾನು ಮುಖೇಶ್ ಅಭಿಮಾನಿ ಬಹಳ. ನನಗೆ ಮುಖೇಶ್ ಸಾಂಗ್ ಅಂದ್ರೆ ಅದು ಮಧ್ಯರಾತ್ರಿಯೇ ಕೇಳಬೇಕು, ತಿಂಗಳ ಬೆಳಕಲ್ಲೇ ಕೇಳಬೇಕು, ಅಷ್ಟು ನಾನು ಅವರ ಅಭಿಮಾನಿ. ಮತ್ತು ಹಳೆಯ ಹಾಡುಗಳೆಲ್ಲ ಸಂಗ್ರಹ ನನ್ನ ಹತ್ರ ಇದೆ. ಅಂದ್ರೆ ನೀವು ಕೇಳಿದ್ರೆ ಬಹುತೇಕ ನನಗೆ ಬಾಯ್ದರೇ ಬರುತ್ತೆ. ಮುಖೇಶ್ ಹಾಡುಗಳಾಗ್ಲಿ, ರಾಜ್ಕುಮಾರ್ ಹಾಡುಗಳಾಗ್ಲಿ, ಭಾವಗೀತೆಗಳಾಗ್ಲಿ, ಇದೆಲ್ಲದರೊಳಗೆ ಒಳಗೊಳ್ಳುವಂಥದ್ದು ಪ್ರವೃತ್ತಿ ಬಂತು. ಆದ್ರೆ ಅದಕ್ಕೆಲ್ಲ ಮೂಲ ಭಜನೆ. ಆಮೇಲೆ ಊರಲ್ಲಿ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈ ನಾಟಕ, ರಂಗಭೂಮಿ, ಶಾಲೆಯಲ್ಲಿ ನಾಟಕಗಳು ಇತ್ಯಾದಿ. ಮಂಗಳೂರಿಗೆ ಬಂದ ಮೇಲೆ ಕೆನರಾ ಕಾಲೇಜಿನ 3 ವರ್ಷ ಕೂಡ ನನಗೆ ಮುಖ್ಯ ಪಾತ್ರ ಕೊಟ್ಟಿದ್ರು. ಆಮೇಲೆ ಮಂಗಳೂರಿನಲ್ಲಿ ಭೂಮಿಕಾ ಅಂತ ಒಂದು ಸಂಘಟನೆ ಆಯ್ತು. ಅದರ ಸ್ಥಾಪನೆ, ಹೌದು, ಸ್ಥಾಪಕ ಸದಸ್ಯರಲ್ಲಿ ಒಬ್ಬ ನಾನು, ಭೂಮಿಕಾ. ಅದರಲ್ಲಿ 2 ನಾಟಕದಲ್ಲಿ ಅಭಿನಯಿಸಿದ್ದೆ ನಾನು. ಒಂದು ಬಕ ಅಂತ ಒಂದು ಬಹಳ ಪ್ರಖ್ಯಾತವಾದಂತ ನಾಟಕ. ಆ ನಂತರ ನೀವು ಹೇಳಿದ ಹಾಗೆ ಮುಂದೆ ಕುತೂಹಲಕ್ಕೆ ಒಂದು ಸಿನಿಮಾ, ನನಗೆ ರಿಚರ್ಡ್ ಕ್ಯಾಸ್ಟಲ್ ಸರ್ ಅವರು ಬೊಕ್ಸಾಣೆ ಅಂತ ಕೊಂಕಣಿ, ಅದು ಕ್ರೈಸ್ತ ಕೊಂಕಣಿ, ಅಲ್ಲಿಗೆ ಅವರು ನನಗೆ ಒತ್ತಾಯ ಮಾಡಿದರು. ನನಗೆ ಸಹ ಅದೊಂದು ಅದರಲ್ಲಿ ಒಳಗೊಳ್ಳುವ ಪ್ರಕ್ರಿಯೆ ಬೇಕಿತ್ತು. ನಾನು ಸಾಧಾರಣ ಒಂದು 500 ಸಿನಿಮಾಗಳ ಸ್ಥಳ ವರದಿ ಮಾಡಿದ್ದೇನೆ, ಸ್ಪಾಟ್ ರಿಪೋರ್ಟ್ ಅಂತ ಕರೀತಾರೆ. ಈಗ ನಮ್ಮ ಸೋಮೇಶ್ವರ ಬೀಚ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪೂರ್ವ ಸಂಗಮ ಚಿತ್ರೀಕರಣ ಆದ್ರೆ ಅಲ್ಲಿ ಹೋಗಿ ಅದರ ವರದಿ ನಮ್ಮ ಸಿನಿಮಾ ಪೇಜ್ಗೆ ಲೊಕೇಶನ್ ರಿಪೋರ್ಟ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೆಯುದು. ಅಲ್ಲಿ ಹೋದಾಗ ಏನೆಲ್ಲ ಆಯ್ತು, ಇವರೆಲ್ಲ ಏನೆಲ್ಲ ಮಾಡ್ತಿದ್ರು, ಜನಕ್ಕೆ ಬಹಳ ಇಷ್ಟ ಅದು. ಅಲ್ಲಿ ಮತ್ತೆ ಸಂದರ್ಶನ, ರಾಜ್ಕುಮಾರ್ ಆಗ್ಲಿ ಸರ್ ಆಗ್ಲಿ ಅವರ ಜೊತೆಗೆ. ಹೀಗೆ ಆ ಒಂದು ಕುತೂಹಲಕ್ಕೆ ನಾನು ಬಣ್ಣ ಹಚ್ಚಿದೆ. ನನಗೆ ಒಂದು ಶಿಪ್ಪಿಂಗ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಪಾತ್ರ, ಹೆಸರು ರಿಚರ್ಡ್ ಅಂತಲೇ. ಆದ್ರೆ ಅಲ್ಲಿ ವಿಶೇಷ ಅಂದ್ರೆ ನನ್ನ ಚಿತ್ರೀಕರಣ ಪೂರ್ತಿ ನಡೆದದ್ದು ಅಂಡಮಾನ್ ನಲ್ಲಿ. ಅದೊಂದು ಇನ್ನೊಂದು ರೋಮಾಂಚನ. ಅಂಡಮಾನ್ ನಲ್ಲಿ 1 ವಾರ ಇದ್ವಿ ನಾವು, ಅಂಡಮಾನ್ ದ್ವೀಪದಲ್ಲಿ. ಅಲ್ಲೆಲ್ಲ ತಿರುಗಾಡಿ, ಅಂಡಮಾನ್ ನಿಕೋಬಾರ್ ಅಲ್ಲೆಲ್ಲ. ಅಲ್ಲಿ ಒಂದು ನನಗೊಂದು ಅನುಭವ, ಒಳ್ಳೆ ಪಾತ್ರ ಅದು. ನನಗೆ ಧ್ವನಿ ಬೇರೆಯವರು ಕೊಟ್ಟರು. ಕಿನ್ನಿಗೋಳಿಯಲ್ಲಿ ಒಬ್ಬರು ಪ್ರೊಫೆಸರ್ ಎಲೋಶಿಯಸ್ ಸೋದಾ ಅಂತ, ಈ ಕ್ರೈಸ್ತ ಕೊಂಕಣಿ, ಆಕ್ಸೆಂಟ್ ಬರುದಿಲ್ಲ, ಅದು ಬಹಳ ರಾಗವಾಗಿ ಬರುದು. ಈ ನಮ್ಮ ಕೊಂಕಣಿ ಮಾತಾಡ್ತೇನೆ ನಾನು, GSP ಕೊಂಕಣಿ ನನಗೆ ಬರ್ತದೆ. ಅದರಲ್ಲಿ ಯೋ ಅಂತ ಹೇಳಿದ್ರೆ ಅದರಲ್ಲಿ ಅಲ್ಲಿ ಹೇಳುವಾಗ ಅದರ ಉಚ್ಚಾರ ಬೇರೆ. ಇಲ್ಲಿ ನೀವು ತೂ ಎತ್ತ ಅಂತ ಕೇಳಿದ್ರೆ ಅಲ್ಲಿ ತೂ ಎತ್ತ ಅಂತಾರೆ. ಅಲ್ಲಿ ಆ ತರದಲ್ಲಿ ಅಂದ್ರೆ ಗೋವಾದ ಪ್ರಭಾವ, ಗೋವನ್ ಕೃಷ್ಣನ್. ಹಾಗೆ ಅದನ್ನು ಅವ್ರು ಮಾಡಿದ್ರು. ಹಾಗೆ ಸುಮಾರು 5 ವರ್ಷಗಳ ಕಾಲ ನಾನು ಹೊರನಾಟ ಮಾತ್ರ ಆಗಿದ್ದೆ ಕೊಂಕಣಿಯಲ್ಲಿ. ವಾರನಾಟ ಅಲ್ಲ, ಮಾತ್ರ. ಆ ಶಾಪ ನನಗೆ ಒಂದು ನಿವಾರಣೆ ಆಯ್ತು. ಮುಂದೆ ನನಗೆ ಇವರು ನಮ್ಮ ದಬಕ್ ಐಸ್ ಕ್ರೀಮ್ ಅಂತ ಒಂದು ಸಿನಿಮಾದಲ್ಲಿ, ನಿಮ್ಗೆ ಗೊತ್ತಿರ್ಬೇಕು, ಅವರು ಹುಡುಗರೆಲ್ಲ ಪರಿಚಯ ಇರಬೇಕು ನಿಮ್ಗೆ, ಸಾಗರರು, ಅನೂಪ್ ಸಾಗರ್. ಐಸ್ ಕ್ರೀಮ್ ಅಲ್ಲಿ ಒಂದು ವೈದ್ಯರ ಪಾತ್ರ ಕೊಟ್ಟರು. ಅಲ್ಲಿಗೆ ನನ್ನ ಶಾಪ ವಿಮೋಚನೆ ಆಯ್ತು, 2ನೇ ಸಿನಿಮಾ. ಆಮೇಲೆ ನಮ್ಮ ಪ್ರಕಾಶ್ ಪಾಂಡೇಶ್ವರ್ ತುಂಬಾ ಒತ್ತಾಯ ಮಾಡಿದ್ರು, ಅವರದ್ದು ಚಾಲಿಪೋಲಿಲು. ಆ ದಿನ ನಾನು ಬೇರೆ ಒಂದು ಕಾರ್ಯಕ್ರಮ ವಹಿಸ್ಕೊಂಡಿದ್ದೆ, ಒಂದು ಬಿಲ್ಡರ್ಸ್ ನ MC ವಹಿಸ್ಕೊಂಡಿದ್ದೆ. ಅವರು ಸೆಂಟಿಮೆಂಟಲ್, ಇವರದ್ದು ಶೂಟಿಂಗ್ ಅದೇ ದಿನ ಆಯ್ತು, ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದ್ರ ಬದಲು ಅವರು ಆಮೇಲೆ ದಬಕ್ ಐಸದಲ್ಲಿ ಒಂದು ಪಾತ್ರ ಕೊಟ್ಟರು, ಪತ್ರಕರ್ತನ ಪಾತ್ರವೇ ಕೊಟ್ಟರು. ಈ ನಡುವೆ ನನಗೆ ಒಂದು ಕಬ್ಬಿನಾಲೆಯಲ್ಲಿ ನನ್ನ ಆಪ್ತ ಬಳಗಿದ್ದಾರೆ.
ಅವರೊಂದು ಸೀತಾ ನದಿ ಅಂತ ಒಂದು ಬಹಳ ಒಳ್ಳೆಯ ಚಿತ್ರವನ್ನು ಮಾಡಿದ್ರು. ಅಲ್ಲಿ ನನಗೆ ಈ ವೈದ್ಯನ ಪಾತ್ರದಿಂದ ಅಲ್ಲಿ ಸರ್ಜನ್ ಪಾತ್ರಕ್ಕೆ ಪ್ರಮೋಷನ್ ಆಯ್ತು ನನಗೆ. ಅದು ಕಾರ್ಕಳದಲ್ಲಿ ಶೂಟಿಂಗ್ ಆಯ್ತು. ಈ 4 ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದಲ್ಲ, ನಾನು ಇದ್ದೆ. ಯಕ್ಷಗಾನದ ಪಾತ್ರ ಕೂಡ ನಾನು ನನಗೆ ಕದ್ರಿ ನವನೀಶ್ ಶೆಟ್ಟಿ ಅವರ ಒಂದು ಒತ್ತಾಯ. ಹಾಗಾಗಿ ನಾನು ಮೊದಲು ನಮ್ಮ ಪ್ರಯೋಗ ನಡೆದದ್ದು ಸೀತಾ ಪರಿತ್ಯಾಗ. ಸೀತಾ ಪರಿತ್ಯಾಗದಲ್ಲಿ ನಂದು ರಾಮನ ಪಾತ್ರ, ಲಕ್ಷ್ಮಣನ ಪಾತ್ರ ನವನೀಶ್ ಶೆಟ್ರು, ಸೀತೆಯ ಪಾತ್ರ ನಮ್ಮ ಸಂಜಯ್ ಶೆಟ್ಟಿ ಇದ್ದಾರಲ್ಲ, ಸಂಜಯ್ ಕುಮಾರ್ ಶೆಟ್ರು. ಹಾಗೆ ಇದೊಂದು ಅದ್ಭುತ ಅನುಭವ. ಅದಕ್ಕೆ ಭಾವಗತಿಕೆಗೆ ಸ್ವಲ್ಪ ಹೊತ್ತು ದೇವದಾಸ್ ಕಾಪಿಗಳು ಬಂದು ಕೂತಿದ್ರು. ಅದೊಂದು ಬಹಳ ಒಳ್ಳೆಯ ಹಾಡು, ಬಹಳ ರಸವತ್ತಾದ ಹಾಡು, ಚಿಂತೆ ಏಕೆನಲ್ಲ ಹಾಗೆಲ್ಲ. ಅದೊಂದು ಬಹಳ ಭಾವಪೂರ್ಣವಾದಂತಹ ಹಾಡು. ಬಯಕೆಯೊಂದಿದೇನಲ್ಲ, ಪಯಣವಿಲ್ಲದೆ ಬಲು ಸಮಯವಾಯಿತಲ್ಲ, ಗರ್ಭಿಣಿ ಸೀತೆ ಹೇಳುದು ರಾಮನ ಹತ್ರ. ಹಾಗೆ ಅವಳಿಗೆ ಗುರುಕುಲ ಇವರನ್ನೆಲ್ಲ ನೋಡ್ಬೇಕಂತ ಹೇಳೋದು ಆಸೆ ಇದ್ದಿರ್ತದೆ. ಆ ಸನ್ನಿವೇಶ ಇದೆಲ್ಲ ಒಂದು ಬಹಳ. ಆಮೇಲೆ ಸುಮಾರು ಅವರ ಜೊತೆಗೆ ಮಾಡಿದೆ ನಾನು. ನರಕಾಸುರ ವಧೆ ಎಲ್ಲ ಆಯ್ತು. ಆಮೇಲೆ ಕಾಲೇಜಲ್ಲಿ ಇರುವಾಗ 1-2 ತಾಳಮದ್ದಲೆ ಮಾಡಿದುಂಟು. ಬಟ್ ನಾನು ಅದನ್ನು ಒಂದು ಕ್ಷಣಕ್ಕೆ ನಿಲ್ಲಿಸಿದೆ. ಯಾಕಂದ್ರೆ ಅದಕ್ಕೆ ತುಂಬಾ ಪಾಂಡಿತ್ಯ ಬೇಕು, ತುಂಬಾ ಶ್ರಮ ಬೇಕು, ತುಂಬಾ ಜ್ಞಾನ ಬೇಕು, ನೀವು ತುಂಬಾ ಹಿಂದೆ ಹೋಗ್ಬೇಕು. ನೀವು ನನಗೆ ಅಷ್ಟು ನಾನು ನ್ಯಾಯ ಕೊಡಬಲ್ಲೆ ಅಂತ ನನ್ಗೆ ಅನಿಸ್ಲಿಲ್ಲ. ಹಾಗಾಗಿ ಅವರಿಗೆ ಅಷ್ಟಕ್ಕೆ ಬಹುಶಃ ಒಂದಷ್ಟು ನೆನಪು ಮಾಡ್ಕೊಳ್ತಾ ಹೋದ್ರೆ ಬಹಳ ರಸಮಯ ಕ್ಷಣಗಳು ನಿಮ್ಮ ಜೀವನದಲ್ಲಿ ಈ ಮೂಲಕ ಬಂತು. ಇನ್ನು ನಾವು ಈ ಇವತ್ತಿನ ಮೈ ಆಟೋಗ್ರಾಫ್ ನ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಜೀವನದಲ್ಲಿ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಕೂಡ ಬೆಳೆದು ಬಂದ ಆರಂಭದ ಮೊದಲ ಮೆಟ್ಟಿಲುಗಳಿಂದ ಎಲ್ಲೆಲ್ಲ ನಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಬಂದ್ರು ಅವ್ರನ್ನ ಯಾವತ್ತೂ ಮರಿಬಾರ್ದು ಅನ್ನೋದನ್ನ ಎಲ್ಲಾ ಹಿರಿಯರು ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ವ್ಯಕ್ತಿಗಳು ಕೊನೆ ತನಕ ಅವರಿಗೆ ನಾನು ಋಣಿಯಾಗಿರ್ತೀನಿ ಅಂತ ಹೇಳೋದಾದ್ರೆ ತುಂಬಾ ಜನ ಇರಬಹುದು, ಬಟ್ ಒಂದಷ್ಟು ಜನರ ನೆನಪು ಮಾಡೋದಾದ್ರೆ ಯಾರು ನೆನಪಾಗ್ತಾರೆ? ಅದೇ ಮುಖ್ಯವಾಗಿ ನಮ್ಮನ್ನು ತಂದೆ ತಾಯಿ ಬೆಳೆಸಿದ ರೀತಿ ಅದು ಎಲ್ಲರ ಮನೆಗಳಲ್ಲೂ ಸಾಧಾರಣ ಇದ್ದೇ ಇರ್ತದೆ. ಅವರ ತ್ಯಾಗದ ಫಲವಾಗಿ ನಾವು ಇವತ್ತು ಮೊನ್ನೆ ನಮ್ಮ ನನಗೆ ಇದ್ರ ಬಗ್ಗೆ ಹೆಚ್ಚು ವಿಶ್ವಾಸ ಇಲ್ಲ. ಈ ತಾಯಿ ಎಂದಿರ ದಿನ, ತಂದೆ ಎಂದಿರ ದಿನ ಅಂತ ಬರ್ತದಲ್ಲ, ಸಂಸ್ಕೃತಿ ಅಲ್ಲ, ಅದು ಪಾಶ್ಚಾತ್ಯರ ಮಾರುಕಟ್ಟೆ ಸಂಸ್ಕೃತಿ. ಇರ್ಲಿ, ಆ ಲೆಕ್ಕದಲ್ಲಾದ್ರೂ ನಾವು ಒಂದು ಗೌರವ ಕೊಡುವಂತ ಕೆಲಸ ಮಾಡ್ತೇವೆ. ಒಂದು ಹಳೆ ಫೋಟೋಗಳು ಹೊರಗೆ ಬರುತ್ತೆ, ಖಂಡಿತ ಆ ತರ ಆದ್ರೂ ನಾನು ಬರೀತಾ ಇದ್ದೇನೆ ಅದರಲ್ಲಿ. ಪ್ರತಿದಿನವೂ ನಮ್ಗೆ ತಾಯಂದಿರ ದಿನ, ಪ್ರತಿದಿನವೂ ತಂದೆಯಂದಿರ ದಿನ. ಅದರಲ್ಲಿ ನಾನು ಅಮ್ಮನ ದಿನದ ಬಗ್ಗೆ ನಾನೊಂದು ಕವನ ಬರೆದಿದೆ. ಅದರಲ್ಲಿ ಅಮ್ಮ ಇಂದು ನನ್ನ ಬೆಳ್ಳಿ ಬಟ್ಟಲಲ್ಲಿ, ಕ್ಷಮಿಸಿ ಇನ್ನೊಮ್ಮೆ, ಅಮ್ಮ ಇಂದು ನನ್ನ ಬೆಳ್ಳಿ ಬಟ್ಟಲಲ್ಲಿ ಚಿನ್ನದ ಪದಕಗಳ ನೋಡುತ್ತಾ, ಅಂದು ನೀನು ನಿನ್ನ ಮಕ್ಕಳಿಗೆ ಗಂಜಿ ಬೇಯಿಸಲು ನಿನ್ನ ಕಿವಿಯ ಬೆಂಡೋಲೆಯನ್ನು ಅಪ್ಪನ ಕೈಗಿತ್ತ ತಕ್ಷಣ ನೆನಪಾಗುವುದಮ್ಮ ಅಂತ. ಅಷ್ಟೇ. ಅದಕ್ಕೆ ಭಾವನಾತ್ಮಕವಾಗಿ ನಾವು ಅರ್ಥ ಮಾಡ್ಕೊಂಡಾಗ ಅದರ ಆಳ ಎಷ್ಟಿದೆ, ಎಂತಹ ಒಂದು ಪ್ರೀತಿ, ಆ ತಾಯಿಯ ನೆನಪು ನಿಮ್ಮ ಮನಸ್ಸಲ್ಲಿದೆ, ಕೃತಜ್ಞತೆ ಇದೆ. ಅದು ಆ ಶಬ್ದಗಳಲ್ಲಿ ನೀವು ಹೇಳಿದ್ರಿ. ಮೊನ್ನೆ ತಂದೆಯ ದಿನ ಅಂತ ಬಂತಲ್ಲ, ಫಾದರ್ಸ್ ಡೇ ಅಂತ, ಅಲ್ಲಿಗೆ ಕೂಡ ಒಂದು 7-8 ಕವನ ಬರ್ತಿದ್ದೆ. ಅದರಲ್ಲೊಂದು ತುಂಬಾ ನನ್ನ FB ಸ್ನೇಹಿತರು ಮೆಚ್ಚಿಕೊಂಡ ಒಂದು ಹಾಡು ಅಂತ ಹೇಳಿದ್ರೆ, ಅಪ್ಪ ನಿನ್ನ ಬದುಕಿಡಿ ನೀನು ತಳಪಾಯ ಕಟ್ಟುವುದನ್ನು ಬಿಡಲೇ ಇಲ್ಲ, ನೀ ಕಟ್ಟಿದ ತಳಪಾಯದ ಮೇಲೆ ನಾನಿಂದು ಬಂಗಲೆ ಕಟ್ಟಿರುವೆನಪ್ಪ. ನಿಜವಾಗಿ ಬಂಗಲೆ ಅಂತ ಹೇಳಿದ್ರೆ ಇಡೀ ನನ್ನ ಬದುಕನ್ನೇ ಕಟ್ಕೊಂಡಿದ್ದೀನಿ ಅಂತ ಒಂದು ಅರ್ಥ ನೋಡಿ. ತುಂಬಾ ಮಂದಿ ಭಾವನಾತ್ಮಕವಾಗಿ ಅತ್ತವರಿದ್ದಾರೆ. ಅದೇ ನಿಮ್ಗೆ ನೋಡಿದ್ರೆ ನೀವು ಪ್ರತಿಕ್ರಿಯೆ ನೋಡ್ಬೋದು, ಅತ್ತವರು ಕೂಡ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲರನ್ನ ತಡ್ತದೆ ಅಂತ. ಈಗ ನಾನು ಬರ್ದದ್ದು ಪಾಂಡಿತ್ಯ ಅಲ್ಲ, ಇದು ನನ್ನ ಅನುಭವದಿಂದ ನಾನು ನೋಡ್ಕೊಂಡು, ಅನುಭವದಲ್ಲಿ ಬರ್ದಿರುವಂತದ್ದೇ ಜನರ ಮನಸ್ಸನ್ನ ನಿಜವಾಗಿ ಮುಟ್ಟುತ್ತೆ. ಎಲ್ಲಿವರೆಗೆ ಅಂದ್ರೆ ಇನ್ನೊಂದು, ಬಹುಮಂದಿ ಕೋಪ ಬಂದಾಗಲೆಲ್ಲ ನೀನು ಬೆತ್ತ ಹುಡುಕುತ್ತಿದ್ದೆ ಅಪ್ಪ, ಬೆತ್ತ ಕೈಗೆ ಸಿಕ್ಕಿದ ಕೂಡಲೇ ಯಾಕೆ ದೂರ ಎಸೆಯುತ್ತಿದ್ದೆ. ಎದುರಿಸಬೇಕು ಅನ್ನುವಂಥದ್ದು ಎಂದು ಹುಡುಕವ್ರಲ್ಲ ನೋಡಿ, ನಿಜ. ಬಟ್ ಹುಡುಕ್ತಿದ್ರು ಅವರು. ಕೈಗೆ ಸಿಕ್ಕಿದ ಕೂಡಲೇ ನೀನು ಹೊಡಿಯೋದು ಬೇಡ ಅಂತೇಳಿ ಬಿಸಾಡಿ. ಇದು ಅಪ್ಪ. ಇದು ಇಂಥದ್ದೆಲ್ಲ ಬದುಕಿನಲ್ಲಿ. ಆಮೇಲೆ ಗುರುಗಳು, ಎಷ್ಟೋ ಮಂದಿ ಗುರುಗಳು ನನ್ನನ್ನು ಬೆಳೆಸಿದವರು. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದರೆ ಪ್ರತಿಯೊಬ್ಬರು ಬೆಳೆಸಿದ್ದಾರೆ. ಆನಂತರ ನನಗೆ ವೃತ್ತಿ ಜೀವನದಲ್ಲಿ ನಮ್ಮ ಮುಖ್ಯ ಬಾಸ್ ಆಗಿರ್ತಕ್ಕಂಥ ಟಿ ಮೋಹನ್ದಾಸ್ ಪೈ ಅವರು ನನ್ನನ್ನು ರೂಪಿಸಿದವರು. ನನಗೆ ಉದ್ಯೋಗ ಕೊಟ್ಟು, ನನ್ನನ್ನು ಬೆಳೆಸಿ, ನನಗೆ ಸ್ವಾತಂತ್ರ್ಯ ಕೊಟ್ಟು, ಈ ದಿನ ನಾನು ಏನಾಗಿದ್ದೇನೆ ಪತ್ರಿಕೆಯಲ್ಲಿ ಆದರೆ ಬಹಳ ಮುಖ್ಯ ನನ್ನ ದೊಡ್ಡ ಬಾಸ್ ಅವರು. ನನಗೆ ಪ್ರಾತಸ್ಮರಣೀಯರು. ಐ ಹ್ಯಾವ್ ಸೀನ್ ಗಾಡ್ ಇನ್ ಹಿಮ್ ಅಂತ, ನಾನು ಅವರಲ್ಲಿ ದೇವರನ್ನು ಕಂಡೆ. ಆಮೇಲೆ ನನ್ನ ಸಹೋದ್ಯೋಗಿಗಳು ಮತ್ತು ಎಲ್ಲರನ್ನು, ಪ್ರತಿಯೊಬ್ಬರು ಸಹ ನನ್ನ ಮಟ್ಟಿಗೆ ದೇವರು. ಆಮೇಲೆ ನನ್ನ ಸ್ನೇಹಿತರ ಬಳಗ, ಆಮೇಲೆ ನನ್ನ ವಿವಿಧ ಚಾನೆಲ್ಗಳ ಬಳಗ, ನಿಮ್ಮಂತ ನನಗೆ ಸ್ಪಂದನದಲ್ಲಿ ಕೂಡ ನನ್ನನ್ನು 2 ಬಾರಿ ನೇರ ಪ್ರಸಾರ ಮಾಡಿದ್ದಾರೆ. ನನಗೆ ವಿಲಾಸ್ ಅವರ ನನ್ನ ಸ್ನೇಹಿತರವರು. ಹಾಗೆ ಈಗ ತಾವು ನನ್ನನ್ನು ಇಷ್ಟೊಂದು ಚೆನ್ನಾಗಿ ಮಾತಾಡಿಸಿದಿರಿ, ಮತ್ತೆ ನನಗೆ ನನ್ನ ನೆನಪುಗಳನ್ನು ತಾವು ಮತ್ತೆ ಪುಟಗಳನ್ನು ತೆರೆಯುವಂತೆ ಮಾಡಿದಿರಿ. ನಿಮ್ಮ ನೆನಪಿನ ಪುಟಗಳನ್ನು ತೆರೆಯೋದ್ರ ಮೂಲಕ ಒಂದಷ್ಟು ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸ್ಕೊಂಡ್ವಿ ಮಾತ್ರ ಅಲ್ಲ, ಆ ದಿನಗಳು ಹೇಗಿತ್ತು
ಒಬ್ಬ ಪತ್ರಕರ್ತನ ಜೀವನ ಹೇಗಿತ್ತು ಅನ್ನೋ ವಿಷಯಗಳು ಬಹುಶಃ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಈಗ ಎಲ್ಲವೂ ಸುಲಭವಾಗಿದೆ ನಮಗೆ, ಆದರೆ ಎಷ್ಟೊಂದೆಲ್ಲ ಕಷ್ಟಗಳನ್ನ ಪಟ್ಟಾಗ ಮಾತ್ರ ಜೀವನದ ಒಂದು ಹಂತದಲ್ಲಿ ನಮಗೆ ನಮ್ಮ ಬಗ್ಗೆ ನಮ್ಗೆ ಆತ್ಮತೃಪ್ತಿ ಆಗುತ್ತೆ ಅನ್ನೋದನ್ನ ನಿಮ್ಮನ್ನ ನೋಡಿ ಕಲಿಯೋದಕ್ಕೆ ತುಂಬಾನೇ ವಿಷಯಗಳಿದೆ. ಪ್ರಸನ್ನ, ಒಂದು ಕಾಲಕ್ಕೆ ಪತ್ರಕರ್ತರಿಗೆ ವೇತನ ಸೌಲಭ್ಯಗಳು ಯಾವ್ದು ತುಂಬಾ ಕಡಿಮೆ ಇತ್ತು. ಹೌದು, ಎಲ್ಲರಿಗೆ ಅಂದ್ರೆ ನಮ್ಮಲ್ಲಿ ಮಾತಾಡ್ತಾ ಇದ್ರು, ಏನ್ ಕೆಲಸ ಮಾಡ್ತಾ ಇದೆಯಾ, ಪತ್ರಕರ್ತ ಆಗಿದ್ದೇನೆ, ಊಟಕ್ಕೆ ಏನ್ ಮಾಡ್ತಾ ಇದೆಯಪ್ಪ ಅಂತ ಆ ತರದ ಒಂದು ಜೀವ ಅಂದ್ರೆ ದೊಡ್ಡ ಹುದ್ದೆಗಳು. ಈಗ ಹಾಗೆಲ್ಲ, ಈಗ ನಿಮ್ಗೆ ಚಾರ್ಟರ್ಡ್ ಫ್ಲೈಟ್ ಮಾಡಿ ವರದಿ ಹೋಗುವಂತ ಒಂದು ಸೆಲೆಬ್ರಿಟಿ ತರ ಸ್ಟೇಟಸ್ ಇದೆ. ಈಗ ನನಗೆ ನಾನು ವೃತ್ತಿ ಜೀವನಕ್ಕೆ ನಾನು ಬಂದಾಗ ಆರ್ಥಿಕವಾದಂತ ಭದ್ರತೆ ಇತ್ತು, ಒಳ್ಳೇದಿತ್ತು. ಆಗೆಲ್ಲ ವೇಜ್ ಬೋರ್ಡ್ ಆಯ್ತು, ನಮ್ಮ ಸಂಸ್ಥೆಯವರು ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡಿದ್ರು. ನನಗೆ ವೈಯಕ್ತಿಕವಾಗಿ ಮತ್ತು ನನಗೆ ಹೆಚ್ಚುವರಿಯಾಗಿ ನನಗೆ ತುಂಬಾ ಸೌಲಭ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಎಂದು ಅದು ಬಾಧಿಸಲಿಲ್ಲ. ನನಗೆ ಆ ಕೆಲಸವನ್ನು ಮಾಡುವಂಥದ್ದೇ ನನ್ನ ಒಂದು ವೃತ್ತಿಯಲ್ಲಿ ಆಯಿತು. ಮತ್ತು ಹಾಗೆ ನನ್ನನ್ನು ಸುದ್ದಿ ಸಂಪಾದಕರಾಗಿದ್ದರು, ಆಮೇಲೆ ಸಂಪಾದಕರು ಎನ್ ಗುರುರಾಜ್ ಅಂತ, ಅವರು ಕೆಲವು ಬರಹಗಳನ್ನು ತೀಡಿದವರು. ಅವರು ನೀವು ಅವಸರದಲ್ಲಿ ಬರೀತೀರಿ, ನಿಮಗೆ ಸಮಯದ ಅವಕಾಶ. ಒಂದೇ ಒಂದು ಉದಾಹರಣೆ ಕೊಟ್ಟು ಬಿಡ್ತೇನೆ ನೋಡಿ. ಮಂಗಳವಾರದಂದು ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ನಿಧನರಾದ ಮದರ್ ತೆರೇಸಾ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಎಲ್ಲರೂ ಬರೀದ ಹಾಗೆ ಅವರು ಚೇಂಜ್ ಮಾಡಿದರು, ಮದರ್ ತೆರೇಸಾ ಮಂಗಳೂರಲ್ಲಿ ಸೈಂಟ್ ಆಗ್ನೆಸ್ ನಿಧನರಾದ ಅಂತ ಹೇಳಿದರು. ಸರ್ ನೋಡು, ಅದು ಹೇಗಾಗಬೇಕು ಅಂದರೆ, ಕೋಲ್ಕತ್ತಾದಲ್ಲಿ ಮಂಗಳವಾರ ನಿಧನರಾದ ಮದರ್ ತೆರೇಸಾ ಅವರಿಗೆ ಶನಿವಾರ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದು ಒಂದು ಸಣ್ಣ ಮಿಸ್ಟೇಕ್ ಅನ್ನೋದು ಇದು ಪತ್ರಕರ್ತನಿಗಿರಬೇಕಾದಂಥ ಸಾಮಾನ್ಯ ಜ್ಞಾನ. ಆಮೇಲೆ ನೀವು ಆಂಗ್ಲ ಭಾಷೆಯನ್ನು ಕನ್ನಡಕ್ಕೆ ಮಾಡ್ತಿರಲ್ಲ, ಇವತ್ತು ತುಂಬಾ ಮಂದಿ ಕಷ್ಟಪಡ್ತಾ ಇದ್ದಾರೆ. ಅದನ್ನು ತರ್ಜುಮೆ ಅಷ್ಟು ಸುಲಭ ಇಲ್ಲ. ನೀವು ಅಕ್ಷರಶಃ ತರ್ಜುಮೆ ಮಾಡುವಾಗಿಲ್ಲ. ಆಂಗ್ಲ ಭಾಷೆಯಲ್ಲಿ ಕೆಲವು ಪಾರಿಭಾಷಿಕ ಶಬ್ದಗಳೇ ಇರ್ತವೆ ನೋಡಿ. ಕಪಿಲ್ ದೇವ್ ಟುಕ್ ದ ಸ್ಪಿಯರ್ ಹೆಡ್ ಆಫ್ ದಿ ಅಟ್ಯಾಕ್ ಅಂತ ಒಂದು ವರ್ಡ್ ಉಂಟು. ಕೆಲವರು ಅದನ್ನು ಕಪಿಲ್ ದೇವ್ ಅವರು ದಾಳಿಯ ಬರ್ಚಿ ಮನೆಯನ್ನು ತೆಗೆದುಕೊಂಡರು. ಸ್ಪಿಯರ್ ಹೆಡ್, ಈ ಬರ್ಚಿ ನಿಜವಾಗಿ ಏನಾಗಬೇಕಂದ್ರೆ ಕಪಿಲ್ ದೇವ್ ಅವರು ದಾಳಿಯ ನೇತೃತ್ವ ವಹಿಸಿದರು. ಹಿ ಟುಕ್ ದ ಸ್ಪಿಯರ್ ಹೆಡ್ ಆಫ್ ದಿ ಅಟ್ಯಾಕ್. ಅಂದ್ರೆ ಆ ಸೆಂಟೆನ್ಸ್ ನ ಮೀನಿಂಗ್ ಏನಿದೆ ಅರ್ಥ ಮಾಡಿಕೊಂಡು ಈ ನಮ್ಮ ಭಾಷೆಯಲ್ಲಿ ಬರಿಬೇಕು. ಸೊ ಇದು ನಂತರ ನಾನು ಒಂದು ಕಡೆ ನೋಡಿದ್ದಾನೆ. ಈಗ ಬೇರೆಯವರೆಲ್ಲ ಅದನ್ನು ಅವರವರ ಇದರಲ್ಲೆಲ್ಲ ಬಳಸ್ಕೊಳ್ತಾ ಇದ್ದಾರೆ, ನನ್ನ ಹೆಸರು ಹೇಳದೆ. ಇಲ್ಲ ಪರವಾಗಿಲ್ಲ. ಇದು ನಾವು ಹಾಸನಕ್ಕೆ ಹೋದಾಗ ನಾನು ಮತ್ತು ನಮ್ಮ ಗೆಳೆಯರ ಒಂದು ಹೋಟೆಲ್, ನಮಗೆ ಹಳ್ಳಿ ಹೋಟೆಲ್ ಅಂದ್ರೆ ಬಹಳ ಇಷ್ಟ. ಹೊಗೆ ಬರ್ಬೇಕಲ್ಲಿ ಮಾಡಿದ್ರೆ, ಒಳಗೆ ದೋಸೆ ಕಾವಲಿಯಲ್ಲಿ ಬೇಯ್ತಾ ಇರ್ಬೇಕು, ಒಲೆಯಲ್ಲಿ ಅಂತ ಹೋಟೆಲ್ಗಳನ್ನೇ ಹುಡುಕೋದು ನಾನು. ನಮ್ಮ ಗುರುಪುರದಲ್ಲಿ ಇದೆ ಜನತಾ, ಆಮೇಲೆ ಇಲ್ಲಿ ಕಲ್ಲಡ್ಕದಲ್ಲಿ ಕೇಟಿ ಇದೆ ಅಂತ ಅನೇಕ ಹೋಟೆಲ್ಗಳು ನನ್ಗೆ ಗೊತ್ತಿದೆ ಇಡೀ ಊರಲ್ಲಿ. ಕುಂದಾಪುರ ಕಡೆ ಎಲ್ಲ ಬಹಳ ಇದೆ. ಒಂದು ಕಡೆ ಒಂದು ವಯಸ್ಕ, ನನ್ನ ಪ್ರಕಾರ ಕುಂದಾಪುರದ ಮುಂದೆ ಗಂಡ ಹೆಂಡತಿ ಎರಡೇ ತಿಂಡಿ, ಎಷ್ಟು ತಿಂದ್ರು 10 rupees. ಅವ್ರದ್ದು ಇವತ್ತಿಗೂ ಆ ಗಂಡ ಹೆಂಡತಿ ಇಡ್ಲಿ ಮತ್ತು ವಡೆ ಮಾಡಿ ಕೊಡ್ತಾರಂತೆ ಬೆಳಿಗ್ಗೆ. ಅಲ್ಲಿ ನಾವು ಹೋಗಿದ್ದೇವೆ, ನಾವು ಕುಮಟಾಕ್ಕೆ ಹೋಗುವಾಗ. ಇಂಥ ಹೋಟೆಲ್ಗಳಲ್ಲೆಲ್ಲ ನಾನು ನೋಡಿದ್ದೇನೆ. ಅಲ್ಲಿ ಹೊರಗಡೆ ಬೋರ್ಡ್ ಇತ್ತು, ವರದರಾಜ ಬಾಣಾವರ ಅಂತ. ಇದು ನಾವು 4 ಜನ ನೋಡಿದ ಸನ್ನಿವೇಶ. ಬಾಣಾವರ ಅಂತೇಳಿ ನಮ್ಮ ಕಾಲೇಜಲ್ಲಿ ಒಬ್ಬ ಹುಡುಗ ಇದ್ದ, ಸಂಕೇತ್ ಬಾಣಾವರ ಅಂತ. ಅದು ಕುಂದಾಪುರ ಕಡೆ ಬಾಣಾವರ. ನಿಮ್ ಕುಂದಾಪುರ ಕಡೆ ಇದೆ, ಮತ್ತೊಂದು ಹಾಸನ ಕಡೆ ಉತ್ತರ ಕನ್ನಡ ಬಾರ್ಡರ್ ನಲ್ಲಿ ಬಾಣಾವರ ಇದೆ. ಆಮೇಲೆ ಹಾಸನ ಕಡೆ ಒಂದು ಬಾಣಾವರ ಇದೆ. ನಮ್ಗೊಂದು ಕುತೂಹಲ ಆಗಿ ಅವ್ರ ಹತ್ರ, ಯಜಮಾನ್ ಹತ್ರ ಕೇಳಿದ್ರು, ನಿಮ್ಮಲ್ಲಿ ಬಾಣಾವರ ಅಂತ ಯಾರು ಸರ್, ಯಾರ ನಮ್ಮವರು? ಏನಿಲ್ಲ, ನಿನ್ನೆ ಹೊಸ ಕೆಲಸದವ ವಾರದ ರಜಾ ಭಾನುವಾರ ಅಂತ ಬರೀಲಿಕ್ಕೆ ಹೇಳಿದ್ದ. ಅವನಿಗೆ ಅವನು ವರದ ರಾಜ ಬಾಣಾವರ ಅಂತ ಬರ್ದಿದ್ದಾನೆ. ಇದು ನಾವೆಲ್ಲ ಇದ್ದೇವೆ ಅಲ್ಲಿ ಸಾಕ್ಷಿಗೆ. ಅಂದ್ರೆ ಈ ಪದ ಪ್ರಯೋಗಗಳು, ಬಳಕೆಗಳು ಇದೆಲ್ಲವೂ ನಡೆದುಕೊಂಡು ಬರುವಂತ ವಿಧಾನ. ಇವತ್ತು ನಮ್ಮ ಅನೇಕ ಮಂದಿಯ ಹಾಸ್ಯಕ್ಕೆ ಇದೊಂದು ವಸ್ತುವಾಗಿದೆ, ಇರ್ಲಿ, ಅದರಿಂದ ನನಗೆ ನಾವು ಕಂಡದ್ದು. ಅಂದ್ರೆ ಒಂದು ಅಪಭ್ರಂಶವಾಗುವ ರೀತಿ ನಾವು ಅದನ್ನು ಬರೆಯುವಾಗ ಅಷ್ಟು ಜಾಗ್ರತೆ ಇರಬೇಕು. ಆಂಗ್ಲ ಭಾಷೆಯಿಂದ ತರ್ಜುಮೆ ಕೂಡ ಒಂದು ಕಲೆ, ಅದು ಇವತ್ತಿನ ಜನರಿಗೆ ಬೇಕು. ಮತ್ತು ನಿಮ್ಮ ಮಾಧ್ಯಮಗಳಲ್ಲಿ ಉಚ್ಚಾರ, ನಾನು ತುಂಬ ದುಃಖ ಪಡುವಂಥ ವಿಚಾರ ಅಂದರೆ ಅಲ್ಪ ಪ್ರಾಣ ಮಹಾಪ್ರಾಣ ಇಲ್ಲ, ಆಮೇಲೆ ಹೊಂದಾಣಿಕೆ ಇಲ್ಲ, ಆಮೇಲೆ ಹೇಳಿದ್ದನ್ನೇ ಹೇಳುವಂಥದ್ದು. ಈಗ ಕೆಲವು ಶಬ್ದಗಳನ್ನು ನೀವು ಹೇಳಿದ್ದನ್ನೇ ಹೇಳಿದರೆ ಅದು ಕ್ಲೀಶೆ ಆಗ್ತದೆ. ಸಾವಿನ ಸುತ್ತ ಅನುಮಾನದ ಹುತ್ತ, ನೀವು ಎಷ್ಟು ಸಲ ಬರೀತೀರ, ಎಲ್ಲದರಲ್ಲೂ ಅದೇ ಬರುತ್ತೆ. ಆಯ್ತಾ? ಇದು ಇಂಥದ್ದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗ್ತದೆ. ಆಮೇಲೆ ಒಂದು ಕಡೆ ಒಬ್ಬ ಬಹಳ ಜನಪ್ರಿಯ ಸಂಘಟನೆಗೆ ಸೇರಿದವನ ಕೊಲೆ ಆಯಿತು, ಹತ್ಯೆ ಆಯಿತು. ಹತ್ಯೆ ಆದಾಗ ಇವರು ಜನ ತುಂಬ ಅದನ್ನು ನೋಡೋರಿದ್ರು. TRP ಇತ್ಯಾದಿಗಳಿಗಾಗಿ ಸ್ಥಳಕ್ಕೆ ವರದಿಗಾರನನ್ನು ಕಳಿಸಿದ್ರು. ವರದಿಗಾರ ಅಲ್ಲಿದ್ದು ವರದಿ ಮಾಡ್ತಾನೆ. ಅಲ್ಲಿ ಆಂಕರ್ ಕೇಳ್ತಾ ಇದ್ದಾಳೆ, ಅಲ್ಲಿ ಏನಿದೆ, ಬೇರೆ ಏನು ನಡೀತಾ ಇದೆ ಈಗ ಅಲ್ಲಿ? ಅವ ಎಂತ ಹೇಳುದಪ್ಪ, ಶವ ಉಂಟಲ್ಲಿ, ಮನೆಯವರು ಉಂಟು, ಎಲ್ಲ ರೋಧಿಸ್ತಾ ಇದೆ. ಈಗ ಶವದ ಹತ್ರ ಕೂತ್ಕೊಂಡು ಕೇಳುವಂತ ಪರಿಸ್ಥಿತಿ ಏನು ಅನಿಸ್ತದೆ ಈಗ ನಿಮ್ಗೆ? ಅಂತ ಪರಿಸ್ಥಿತಿ ಬಂದಿದೆ. ಅಲ್ಲಿ ಇವರಿಗೆ ಹೇಳಲಿಕ್ಕೆ ಏನು ಕಾಣಲಿಲ್ಲ.
ಹತ್ಯೆಗೀಡಾದವನದೊಂದು ಕಮ್ಯುನಿಟಿ ಇದೆ ಅಲ್ಲ, ಒಂದು ಎಕ್ಸ್ ಅಂತ ಇಟ್ಕೊಳ್ಳಿ. ಹೌದು. ಆ ಎಕ್ಸ್ ಧರ್ಮದ ಸಂಪ್ರದಾಯದ ಪ್ರಕಾರ ಈಗ ವಿಧಿವಿಧಾನಗಳು ನಡೆಯುತ್ತವೆ ಅಂತ ಹೇಳಿದ. ಅಲ್ಲಿ ಅವರು ಇಟ್ಟುಕೊಂಡ್ರು, ಈಗ ಅದು ಎಕ್ಸ್ ವಿಧಿವಿಧಾನದ ಪ್ರಕಾರ ನಡೀತು. ಈಗ ಎಲ್ಲರೂ ಸಹ ಯಾರು ಸತ್ರು ಅವರದ್ದು ಹೆಸರು, ಜಾತಿ ಹೆಸರು ಹೇಳಿ ಈ ವಿಧಾನದಲ್ಲಿ ನಡೀತು. ಬೇರೆ ವಿಧಾನದಲ್ಲಿ ನಡೆದ್ರೆ ನ್ಯೂಸ್, ಅವರದ್ದೇ ವಿಧಿವಿಧಾನ ನಡೆದ್ರೆ ಅಂದ್ರೆ ನಾನು ದೂರದಲ್ಲ. ಈ ಸೂಕ್ಷ್ಮಗಳು ವರದಿಗಾರಿಕೆ, ಮಾತುಗಾರಿಕೆ, ಒಂದಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಹೊಸತನ ಇರಬೇಕು. ಆಮೇಲೆ ಪುನರುಚ್ಚಾರ ಅಲ್ಲ, ಪುನರುತ್ತಿ ಅಲ್ಲ. ಒಬ್ರು MC ಮಾಡ್ತಾ ಒಟ್ಟು ಅವರಿಗೆ 40 ನಿಮಿಷದ ಕಾರ್ಯಕ್ರಮದಲ್ಲಿ 35 ನಿಮಿಷ ಅವರೇ ನುಂಗಿದ್ರು. ಆ 35 ನಿಮಿಷದಲ್ಲಿ 30 ನಿಮಿಷ ಚಪ್ಪಾಳೆ ಚಪ್ಪಾಳೆ ಅಂದ್ರು. ಚಪ್ಪಾಳೆ ಬಡೀರಿ ಅಂತ, ಬೇರೆ ಏನಿಲ್ಲ. MC ಇದ್ರೆ ಚಪ್ಪಾಳೆ ಬಡೀದು, ಚಪ್ಪಾಳೆ ಬಡೀಲಿ, ಅದು ಅವರವರು. ನೀವು ಒತ್ತಾಯಪೂರ್ವಕವಾಗಿ ಚಪ್ಪಾಳೆ ಬಡೀರಿ ಅಂದ್ರೆ ಹಾಗೆಲ್ಲ. ಚಪ್ಪಾಳೆಗಳು ಹೃತ್ಪೂರ್ವಕವಾಗಿ ಬರಬೇಕು. ಈ ನಾನು ಅನೇಕ ಮಂದಿ ಅದನ್ನು ಈಗಲೂ ನೋಡ್ತೇನೆ. ಅದು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅದು ಕೆಲವರನ್ನು ನೋಡಿ ಉಳಿದೋರ್ಸ ಈಗ ಚಪ್ಪಾಳೆ ಅಂತ ಸ್ಟಾರ್ಟ್ ಮಾಡಿ ಬಿಡ್ತಾರೆ. ಅಲ್ಲಿ ನಿಮ್ಮ ವಿಷಯ ಗೌಣ ಆಯ್ತು ಅಲ್ಲಿ. ಕರೆಕ್ಟ್. ಮತ್ತು ಒತ್ತಾಯಪೂರ್ವಕವಾದ ಚಪ್ಪಾಳೆಯೇ ಅಲ್ಲ ಅದು. ಮತ್ತು MC ಕೆಲಸ ಅದಲ್ಲ. ನನಗೆ ಒಬ್ರು ಹೇಳಿದ್ರು, ಒಂದು MC ಅಂದ್ರೆ ಹೇಗಿರ್ಬೇಕಂತ ಗೊತ್ತಾ? MC ಅಂದ್ರೆ ಮಾಸ್ಟರ್ ಆಫ್ ಸೆರೆಮನಿ, ಕಾರ್ಯಕ್ರಮ ನಿರೂಪಕ ಅಂದ್ರೆ ಅವಂತೆ he is master of ceremony. Today he is master of ceremony. Today he is a master of ceremony only. Correct. ಅಂತ ಅರ್ಥ ಆಯ್ತಲ್ಲ? ಎಷ್ಟು ಚಂದ ನಿಂತು ಸ್ವೀಕಾರ. ಅವನ ಲಿಮಿಟೇಷನ್ ಅಷ್ಟೇ. ಹೌದು. ಅದು ಎಲ್ಲೋ ಒಂದೊಂದು ಬಾರಿ ನಮ್ಗೆ ಸಂಘಟಕರು ಹೇಳ್ತಾರೆ, ಅತಿಥಿಗಳಿದ್ದಲ್ಲ ಸ್ವಲ್ಪ ಡಲ್ ಆಗ್ತದೆ, ನೀವು 1-2-3 ಏನಾದ್ರು ಸೇರಿಸಿ ಅಂತ ಹೇಳಿ ಹೇಳುವವರಿದ್ದಾರೆ. ಅದನ್ನು ನೋಡ್ಕೊಂಡು ನಾವು ಮಾತಾಡ್ಲಿಕ್ಕೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಮತ್ತು ನಮ್ಮ ಇತಿಮಿತಿ, ನಾನಲ್ಲಿ ನಿರೂಪಕ ಮಾತ್ರ ಆಗಿರ್ತೇನೆ ಅಷ್ಟೇ. ತುಂಬಾ ವಿಷಯಗಳನ್ನ ತಿಳಿಸಿದ್ರಿ ಸರ್. ಬಹುಶಃ ನಿಮ್ಮ ಹತ್ರ ಮಾತಾಡ್ತಾ ಹೋದಾಗ ಇದು 1 ಗಂಟೆಯ ಕಾರ್ಯಕ್ರಮ ಅಲ್ಲ, 1 ದಿನದ ಕಾರ್ಯಕ್ರಮ, 1 ವಾರ ಎಪಿಸೋಡ್ ಹಾಗೆ ನಾವು ಪ್ರಸಾರ ಮಾಡ್ತಾ ಹೋದ್ರೆ ವರ್ಷಗಳಿಗೆ ಆಗುವಷ್ಟು ವಿಷಯ ಸಂಗ್ರಹ ನಿಮ್ಮಲ್ಲಿದೆ. ಅಥವಾ ಬೇರೆ ಬೇರೆ ಸಂದರ್ಭಗಳು, ಬೇರೆ ಬೇರೆ ಪರಿಸ್ಥಿತಿಗಳನ್ನ ನೀವು ನೋಡಿದವರು, ಅದ್ರ ಬಗ್ಗೆ ಆಳವಾದ ಜ್ಞಾನ ಕೂಡ ಇದೆ. ಇದ್ದ ಸಮಯದಲ್ಲಿ ಒಂದಷ್ಟು ಸಂಕ್ಷಿಪ್ತವಾಗಿ ಏನ್ ಹೇಳ್ಬೇಕು ಅನ್ನೋದನ್ನ ನೀವು ತಿಳಿಸಿದ್ರಿ. ಕೇಳಬೇಕು ಅನ್ನೋವಂಥದ್ದು ಇನ್ನೂ ನನ್ನ ಮನಸ್ಸಲ್ಲಿದೆ. ಬಟ್ ಮುಂದಿನ ಸಂದರ್ಭಗಳು ಬಂದಾಗ ಖಂಡಿತವಾಗ್ಲೂ ಅದನ್ನ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಹಾಗೆ ವೀಕ್ಷಕರು ಕೂಡ ನಮ್ಮ ಮನೋಹರ್ ಪ್ರಸಾದ್ ಅವರ ಬಹುಮುಖ ವ್ಯಕ್ತಿತ್ವದ ಹೆಕ್ಕಿ ತೆಗೆದ ಕೆಲವು ವಿಷಯಗಳನ್ನ ಮಾತ್ರ ಅವ್ರು ನಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಂಡ್ರು. ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಸ್ಪಂದನ ಈ ರೀತಿಯಾಗಿ ಈ ಭಾಗದ ಜನರನ್ನು ಬೆಸೆಯುವ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದ. ಅದಕ್ಕಾಗಿ ಮೊದಲು ಸ್ಪಂದನದ ಸಮಗ್ರ ತಂಡದವರಿಗೆ ನನ್ನ ಅಭಿನಂದನೆ, ಕೃತಜ್ಞತೆಗಳನ್ನು, ಎಲ್ಲರಿಗೂ, ತಂತ್ರಜ್ಞರಿಗೂ ಮತ್ತು ಅಲ್ಲಿಯ ಆಡಳಿತ ನಿರ್ವಹಣೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ಇವತ್ತು ನನ್ನ ಭಾಳ ಸಹೋದರ ಸಮಾನ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಜೊತೆ ಆಗಿದೆ. ನಯವಿನಯ ಅವ್ರದ್ದು, ಪ್ರಸನ್ನ ಅವರದ್ದು ಸಹ ಮಾತು ಮತ್ತು ಎಷ್ಟು ಬೇಕಷ್ಟೇ. ಆಮೇಲೆ ಆ ಮಾತು ಅವರು ಕೊಡುವಾಗ ಎಷ್ಟೊಂದು ವಿನೀತ ಭಾವ ಅವರಲ್ಲಿದೆ ಅಂತ ನಾನು ಕಲ್ತದ್ದಿದ್ದೆ ಅವರ ಹತ್ರ. ಕೆಲವು ಆ ವಿನೀತ ಭಾವವನ್ನು ಅವ್ರ ಹತ್ರ ಕಲಿತೆ ನಾನು. ಹಾಗಾಗಿ ಇವತ್ತು ಭಾಳ ಪ್ರೀತಿಯಿಂದ ನಿಮ್ಮ ಮಾತುಗಳು ನನ್ನನ್ನು ಮತ್ತಷ್ಟು ಹಳೆಯ ದಿನಗಳು, ನನ್ನ ನೆನಪುಗಳನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳುವ ಹಾಗೆ ಮಾಡಿತು. ಭಾಳ ಒಳ್ಳೆಯ ಪ್ರಶ್ನೆಗಳ ಮೂಲಕ ನನಗೆ ನೀವು ತುಂಬ ನನ್ನನ್ನು ಅನಾವರಣಗೊಳಿಸುವ ಒಂದು ಪ್ರಯತ್ನ ಮಾಡಿದಿರಿ. ಇದಕ್ಕಾಗಿ ಕೂಡ ನಾನು ಭಾಳ ಸಂತೋಷದಲ್ಲಿದ್ದೇನೆ. ಆದ್ಮೇಲೆ ಇವತ್ತಿಂಥ ಹುಡುಗರಿಂದಲೇ ನಮ್ಮ ಒಟ್ಟು ವ್ಯವಸ್ಥೆ ಒಂದು ಕ್ರಿಯಾತ್ಮಕವಾಗಿ ಬದಲಾವಣೆಗಳನ್ನು ಕಾಣ್ತದೆ ಎಂಬ ವಿಶ್ವಾಸ ನನಗಿದೆ. ನಿಮ್ಮ ಮನೆಯ ಮಕ್ಕಳನ್ನು ಕೂಡ ಸುಸಂಸ್ಕೃತವಾಗಿ ಬೆಳೆಸಿ ಅವರು ನಮ್ಮ ದೇಶದ ಆಸ್ತಿಗಳಾಗಲಿ. ನಾನು ಬಾಲ್ಯದಿಂದಲೂ ನಾನೊಂದು DVG ಅವರ 6 ಸಾಲುಗಳು ನನಗೆ ಭಾಳ ಆಪ್ತವಾದ ಸಾಲುಗಳು, ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟದ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇವತ್ತಿನ ಎಪಿಸೋಡ್ ಅನ್ನೋದು ಬಹಳ ಒಂದು ಆಸಕ್ತಿಯಿಂದ ಕೂಡಿದ್ದು ಮಾತ್ರ ಅಲ್ಲ, ನನಗೂ ಕೂಡ ಒಂದು ಬಹಳ ಒಳ್ಳೆಯ ನೆನಪುಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ, ನಿಮಗೂ ಕೂಡ ಬಹಳ ಜ್ಞಾನ ಪಡ್ಕೊಳ್ಳೋ ಅಂಥದ್ದು, ಜೊತೆಗೆ ಕೆಲವೊಂದು ವಿಷಯಗಳು ನಮಗಿದ್ದಂತಹ ಕುತೂಹಲ ಆ ದಿನಗಳು ಹೇಗಿತ್ತು ಅದನ್ನು ತಣಿಸೋವಂಥ ಒಂದು ಕೆಲಸವನ್ನು ಮನೋಹರ್ ಪ್ರಸಾದ್ ಸರ್ ಮಾಡಿದರು. ಮಾತುಕತೆ ಸದ್ಯಕ್ಕೆ ಇಲ್ಲಿಗೆ ಮುಗಿಯುತ್ತೆ. ಇವತ್ತಿನ ಎಪಿಸೋಡನ್ನು ಮುಗಿಸುವಂಥ ಟೈಮ್ ಆಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಬ್ಬ ಸಾಧಕರ ಜೊತೆಗೆ ಅವರ ಕಥೆಯನ್ನು ತಿಳಿಸೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಒಳ್ಳೆಯ ಯೋಚನೆಗಳು, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಜೀವನದ ಪ್ರತಿಕ್ಷಣವನ್ನು ಆನಂದಿಸಿ ಅಂತ ಹೇಳ್ತಾ ನೋಡ್ತಾ ಇರಿ ಸ್ಪಂದನ TV. ಧನ್ಯವಾದಗಳು.
ಡೇ ಆಗಿರ್ಲಿ ನೈಟ್ ಆಗಿರ್ಲಿ ನಿಮ್ ಮನೆ ಯಾವಾಗ್ಲೂ ಬ್ರೈಟ್ ಆಗಿರ್ಲಿ. ಒಶಿಮಾ ಬ್ಯಾಟರೀಸ್ ಅಂಡ್ ಇನ್ವರ್ಟರ್ಸ್, ಗ್ರಾಬ್ ದ ಪವರ್. ಕೆಲವು ಹೆಮ್ಮೆಯ ಪದಗಳಿಗೂ ಮೀರಿತು. ಹೊಸತನವನ್ನು ಯಾರು ತಾನೇ ಇಷ್ಟಪಡುವುದಿಲ್ಲ. ನೀವು ನಡೆದಾಡುವ ದಾರಿ ನಿಮಗೆ ಆನಂದವನ್ನು ತಂದಾಗ, ದೈನಂದಿನ ಕ್ರಿಯಾಶೀಲ ಜೀವನಕ್ಕಾಗಿ ಬಣ್ಣಗಳ ಸುಂದರ ಲೋಕದಲ್ಲಿ ನಮ್ಮ ಜೀವನದ ಕೆಲವು ಸಂಬಂಧಗಳು ಮಾತ್ರ ಯಾವಾಗ್ಲೂ ಜೊತೆಲೇ ಇರುತ್ತೆ. ವಾಕ್ಮೇಟ್, ವಾಕ್ ವಿತ್ ಕಂಫರ್ಟ್.